ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಾಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮೋ ವಿಷ್ಣುಪದಾಯ ಕೃಷ್ಣಪೃಷ್ಠಾಯ ಭೂತಲೇ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನೇತಿ ನಾಮಿನೇ. ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಶ್ಯತ ದೇಶತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ನಮೋ ಬ್ರಾಹ್ಮಣ ದೇವಾಯ ಗೋ ಬ್ರಾಹ್ಮಣ ಹಿತಾಯ ಚ ಜಗದ್ಹಿತಾಯ ಕೃಷ್ಣಾಯ ಗೋವಿಂದಾಯ ತೇ ನಮಃ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ನಮೋ ಮಹಾವದನ್ಯಾಯ ಕೃಷ್ಣ ಪ್ರೇಮ ಪ್ರದಾಯತೆ ಕೃಷ್ಣಾಯ ಕೃಷ್ಣ ಚೈತನ್ಯ ನಾಮ್ನೇ ಗೌರತಿಷೇ ನಮಃ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತಕೋಟಿ ವೈಷ್ಣವ ವೃಂದ ಕಿ ಜೈ. ನಮ್ಮಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ. ಶ್ರೀಲಾ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಸ್ವಾಗತ ಸುಸ್ವಾಗತ ಎಲ್ಲರಿಗೂ. ಇವತ್ತಿನ ಅಧ್ಯಾಯ 14 ಗುಣತ್ರಯ ವಿಭಾಗ ಯೋಗ, ಭೌತಿಕ ಪ್ರಕೃತಿಯ ತ್ರಿಗುಣಗಳು. ಸೊ ಈಗ ನಾವು ಈ ಗುಣಗಳ ಬಗ್ಗೆ ತುಂಬಾ ಕೇಳಿದ್ವಿ ಬೇರೆ ಬೇರೆ ಅಧ್ಯಾಯದಲ್ಲಿ. ಸೊ ಇದರಲ್ಲಿ ನಾವಿನ್ನು ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳುವಂಥದ್ದು ಏನು ಈ 3 ಗುಣಗಳು. ಸೊ ಸತ್ವಗುಣ, ರಜೋಗುಣ ಹಾಗೂ ತಮೋಗುಣ. ಸೊ ಎಲ್ಲದಕ್ಕಿಂತ ಲೀಸ್ಟ್ ಅಂತ ಹೇಳಿದ್ರೆ ತುಂಬಾ ಕೆಳಮಟ್ಟದಲ್ಲಿ ಇರುವಂತದ್ದು ತಮೋಗುಣ. ಸೊ ತಮೋಗುಣದಲ್ಲಿ ಕಂಪ್ಲೀಟ್ ಇಗ್ನೋರೆನ್ಸ್ ಇರುವಂತದ್ದು. ಸೊ ಮನುಷ್ಯನಿಗೆ ಅಂದ್ರೆ ದೇಹ ಮತ್ತೆ ಅವನ ದೇಹದ ತೃಪ್ತಿ ಅದು ಬಿಟ್ರೆ ಬೇರೆ ಏನು ಗೊತ್ತಿಲ್ಲ. ತಿನ್ನುವಂಥದ್ದು ಮಲಗುವಂಥದ್ದು ಇದೆರಡು ಬಿಟ್ರೆ ಬೇರೆ ಯಾವ್ದು ಗೊತ್ತಿಲ್ಲ. ಅವನು ಕಂಪ್ಲೀಟ್ ಇಗ್ನೋರೆನ್ಸ್. ಈ ಆತ್ಮದ ಒಂದು ಸ್ವಲ್ಪನೂ ಜ್ಞಾನ ಇಲ್ಲ. ಹಾಗೂ ಅದರಿಂದ ಸ್ವಲ್ಪ ಬೆಟರ್ ಅಂತ ಹೇಳಿದ್ರೆ ರಜೋಗುಣ. ಸೊ ರಜೋಗುಣದಲ್ಲಿ ಅತಿಯಾದ ಆಸೆ, ಅತಿಯಾದ ಅಂದ್ರೆ ಲೋಭಿ. ಸೊ ಅದು ಅದರಿಂದ ಸ್ವಲ್ಪ ಬೆಟರು. ಆದ್ರೂ ಸಹ ಅಂದ್ರೆ ಅವನು ಕಷ್ಟಪಡೋದು ಯಾಕೆ ಅಂತ ಹೇಳಿದ್ರೆ ಅವನ ಇಂದ್ರಿಯ ತೃಪ್ತಿಗೆ. ಆದ್ರೂ ಅವನು ಯಾವುದೋ ಒಂದು ಕರ್ಮದಲ್ಲಿ ಅಂದ್ರೆ ಬಿಸಿ ಇರ್ತಾನೆ ಕೆಲಸದಲ್ಲಿ. ಸತ್ವಗುಣ ಅಂತ ಹೇಳಿದ್ರೆ ಅಂದ್ರೆ ಯಾವಾಗ್ಲೂ ಶಾಂತವಾಗಿರುವಂತದ್ದು. ಹಾಗೂ ಅಂದ್ರೆ ಅವನು ಪೀಸ್ ಆಫ್ ಮೈಂಡ್, ಅಂದ್ರೆ ಅವನ ಮನಸ್ಸು ಸಹ ಯಾವಾಗ್ಲೂ ಪ್ರಶಾಂತವಾಗಿರುವಂತದ್ದು. ಸೊ ಈಗ ಹೇಗೆ ಅಂತ ಹೇಳಿದ್ರೆ ಈಗ ಈ 3 ಗುಣಗಳನ್ನ ಕಂಟ್ರೋಲ್ ಮಾಡುವಂತದ್ದು ಕೃಷ್ಣ. ಸೊ ಕೃಷ್ಣ ಹೇಳುವಂತದ್ದು ದೈವಿ ಹೇಷ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವ ಯೇ ಪ್ರಪದ್ಯಂತೆ ಮಾಯಾ ಮೇತಾಂ ತರಂತಿತೆ ಅಂತ ಹೇಳಿದ್ರೆ ನನ್ನ ಈ ಅಂದ್ರೆ ಕೃಷ್ಣನ 3 ಪೊಟೆನ್ಸಿಸ್ ಏನಿದೆ ಅದರಲ್ಲಿ ಅಂದ್ರೆ ಅಂತರಂಗ, ಬಹಿರಂಗ ಹಾಗೂ ತಟಸ್ಥ ಶಕ್ತಿ. ಸೊ ಇದು ಬಹಿರಂಗ ಶಕ್ತಿ ಅಂದ್ರೆ ಕೃಷ್ಣನ ಈ ದೇವಿ ಈ ದೇವಿ ಅಂಡರ್ ಕೆಲಸ ಮಾಡುವಂಥದ್ದು ಕೃಷ್ಣನ ಆಜ್ಞೆಯಲ್ಲಿ. ಸೊ ದೇವಿ ಹೇಷ ಗುಣಮಯಿ ಮಮ ಮಾಯ ದುರತ್ಯ, ಈ ಗುಣಗಳಿಂದ ಹೊರಗಡೆ ಬರುವಂತದ್ದು ತುಂಬಾ ಕಷ್ಟ ನಮಗೆ. ಅಂದ್ರೆ ಆದರೆ ನನಗೆ ಯಾರು ಸರೆಂಡರ್ ಆಗ್ತಾರೆ ಅವರು ಬರ್ಬೋದು ಅಂತ ಹೇಳಿ ಕೃಷ್ಣ ಹೇಳಿರುವಂತದ್ದು 7ನೇ ಅಧ್ಯಾಯದಲ್ಲೇ ನಾವು ನೋಡಿದ್ವಿ ಇದನ್ನ. ಹಾಗೂ ಹೇಗೆ ಅಂತ ಹೇಳಿದ್ರೆ ಈಗ ಸ್ವಾತಂತ್ರ್ಯ ಸಹ ಹಾಗೆ ನಮಗೆ ಹೇಗೆ ಯಾವ ಗುಣದಲ್ಲಿ ಇರ್ತೀವಿ ಅದರ ಮೇಲೆ ನಮಗೆ ಸ್ವಾತಂತ್ರ್ಯ ಹೆಚ್ಚಿರುವಂತದ್ದು. ಸೊ ಈಗ ಲೀಸ್ಟ್ ಈಗ ತಮೋಗುಣದಲ್ಲಿರೋವನಿಗೆ ಅವನ ಆ ಗುಣದಿಂದಾಗಿ ಅವನ ಸ್ವಾತಂತ್ರ್ಯ ಸಹ ಅಷ್ಟೇ ಕಡಿಮೆ ಇರುವಂತದ್ದು. ಅದೇ ರಜೋಗುಣದಲ್ಲಿರೋವನಿಗೆ ಇನ್ನು ಸ್ವಲ್ಪ ಸ್ವಾತಂತ್ರ್ಯ ಇರುವಂತದ್ದು. ಹೇಗೆ ಅಂತ ಹೇಳಿದ್ರೆ ಅದು ನಾವೆಲ್ಲರೂ ಅದರಲ್ಲಿ ಒಂದು ಬೈಂಡ್ ಆಗಿರುವಂತದ್ದು, ಅಂದ್ರೆ ಕಂಟ್ರೋಲ್ ಮಾಡುವಂತದ್ದು ದೇವಿ ನಮ್ಮನ್ನ. ಹೇಗೆ ಈ ಬೊಂಬೆಗಳನ್ನ ಆಡೋರು ಹೇಗೆ ದಾರಗಳ ಇಟ್ಕೊಂಡು ಆಡಿಸ್ತಾರಲ್ಲ ಅದೇ ರೀತಿಯಲ್ಲಿ. ಸೊ ಅದೇ ಸತ್ವಗುಣದಲ್ಲಿ ಜಾಸ್ತಿ ನಮಗೆ ತೊಂದರೆ ಕೊಡಲ್ಲ ದೇವಿ. ಯಾಕಂತ ಹೇಳಿದ್ರೆ ನಾವು ಶುದ್ಧವಾಗಿರ್ತೀವಿ ಹಾಗೂ ಒಳ್ಳೆಯ ಕೆಲಸಗಳನ್ನ ಮಾಡ್ತೀವಿ. ಹಾಗಾಗಿ ನಮಗೆ ಅಲ್ಲಿ ಫ್ರೀಡಮ್ ಜಾಸ್ತಿ.
ಸೊ ನಾವು ಇದ್ರಲ್ಲಿ ತಿಳ್ಕೊಳ್ಳೋಣ ನಾವ್ ಯಾವ ಇದ್ರಲ್ಲಿ ಗುಣಗಳಲ್ಲಿ ಇದೀವಿ ಅಂತ ಹೇಳಿ ನಾವ್ ಇದನ್ನ ಅಂದ್ರೆ ಭಗವಂತ ವಿವರಿಸ್ತಾನೆ. ಸೊ ತಿಳ್ಕೊಳ್ಳೋಣ ಯಾವ ಗುಣದಲ್ಲಿ ನಾವಿದೀವಿ ಅಂತ ನಾವು ನಮ್ಮನ್ನ ನೋಡ್ಕೋಬಹುದು. ಶ್ರೀ ಭಗವಾನುವಾಚ ಪರಂ ಭೂಯ ಪ್ರವಕ್ಷ್ಯಾಮಿ ಜ್ಞಾನಾನಾಂ ಜ್ಞಾನಮುತ್ತಮಂ ಯಜ್ಞಾತ್ವಾ ಮುನಯಃ ಸರ್ವೇ ಪರಾಂ ಸಿದ್ಧಿಮಿತೋ ಗತಾಃ. ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು, ಎಲ್ಲಾ ಜ್ಞಾನಗಳಲ್ಲಿ ಅತ್ಯುತ್ತಮವಾದ ಈ ಜ್ಞಾನವನ್ನು ನಾನು ಮತ್ತೆ ನಿನಗೆ ಹೇಳುತ್ತೇನೆ. ಈ ಜ್ಞಾನವನ್ನು ತಿಳಿದುಕೊಂಡು ಮುನಿಗಳು ಪರಮಸಿದ್ಧಿಯನ್ನು ಪಡೆದರು. ಸೊ ಇಲ್ಲಿ ಭಗವಂತನೇ ಹೇಳುವಂಥದ್ದು, ಅಂದ್ರೆ ಭಗವಂತನಿಗೆ ನಮ್ಮ ಮೇಲೆ ಅಂದ್ರೆ ಕೃಷ್ಣನಿಗೆ ನಮ್ಮ ಮೇಲೆ ಅಷ್ಟು ಪ್ರೀತಿ ಹಾಗೂ ಕರುಣೆ. ಸೊ ಹಾಗಾಗಿ ಕೃಷ್ಣನೇ ಇದನ್ನ ಮತ್ತೆ ಮತ್ತೆ ಹೇಳುವಂಥದ್ದು, ಈ ಪರಮ ಜ್ಞಾನ ಇದನ್ನ ತಿಳ್ಕೊಂಡು ಋಷಿ ಮುನಿಗಳು ಸಹ ಪರಮಗತಿಯನ್ನ ಕಂಡಿದ್ದಾರೆ ಅಂತ. ಸೊ ಇದರಲ್ಲಿ ನಾವೀಗ ಈ ಒಂದು ಚಿತ್ರದಲ್ಲಿ ನೋಡ್ಬೋದು, ಇವರು ನವಯೋಗೇಂದ್ರರು. ಸೊ ಈ ನವಯೋಗೇಂದ್ರರು ಋಷಭದೇವನ ಮಕ್ಕಳು. ಸೊ ಋಷಭದೇವನ ಒಬ್ಬ ಮಗ ಭರತ್ ಮಹಾರಾಜನ ಕತೆ ನಾವು ಕೇಳಿದೀವಿ ಮೊದ್ಲೇ. ಸೊ ಇವರು ನವಯೋಗೇಂದ್ರರು. ಸೊ ಅವ್ರು ಒಂದ್ಸತಿ ಮಹಾರಾಜ ನಿಮಿ ಅಂತ ಹೇಳಿ ಅವರ ಒಂದು ಆಸ್ಥಾನಕ್ಕೆ ಬರ್ತಾರೆ. ಸೊ ಆಗ ಅಂತ ಹೇಳಿದ್ರೆ ಅವರು ಬಂದಾಗ ಅವನು ಮಹಾರಾಜ ಈ ಬೇರೆ ಬೇರೆ ಯುಗದಲ್ಲಿ ದೇವರು ಯಾವ ಒಂದು ಅವತಾರದಲ್ಲಿ ಬರ್ತಾನೆ ಅಂತ ಹೇಳೋ ಒಂದು ಅದನ್ನ ಇಚ್ಛೆಯನ್ನ ಇಡ್ತಾನೆ ಅವ್ರ ಮುಂದೆ. ಆಗ ಅವರು ಹೇಳುವಂಥದ್ದು ಎಲ್ಲಾ ಇನ್ಕಾರ್ನೇಷನ್ ಯಾವ ಯುಗದಲ್ಲಿ, ಸತ್ಯಯುಗದಲ್ಲಿ ಹೇಗೆ ಬರ್ತಾನೆ, ದ್ವಾಪರ ಯುಗದಲ್ಲಿ ಹೇಗೆ ಬರ್ತಾರೆ, ಅದೆಲ್ಲವನ್ನ ಹೇಳುವಂಥದ್ದು. ಅದಾದ ಮೇಲೆ ಅವರು ಕಲಿಯುಗದ ಬಗ್ಗೆ ಮೆನ್ಷನ್ ಮಾಡ್ತಾರೆ. ಅಂದ್ರೆ ಕಲಿಯುಗದಲ್ಲಿ ಚೈತನ್ಯ ಮಹಾಪ್ರಭುಗಳು ಬರುವಂತದ್ದು 500 ವರ್ಷ ಹಿಂದೆ ಬಂದಿದ್ದಾರೆ ಚೈತನ್ಯ ಮಹಾಪ್ರಭುಗಳು. ಅದನ್ನು ಸಹ ಅವನು ಮೆನ್ಷನ್ ಮಾಡ್ತಾನೆ. ಸೊ ಅದರಲ್ಲಿ ಅಂದ್ರೆ ಒಂದು ಸೊ ಕೃಷ್ಣವರ್ಣಂ ತ್ರಿಷಾ ಕೃಷ್ಣಂ ಸಂಗೋಪಾಂಗಾಸ್ತ್ರ ಪಾರ್ಸದಂ ಯಜ್ಞೈ ಸಂಕೀರ್ತನ ಪ್ರಾಯ ಯಜಂತಿ ಹಿ ಸುಮೇಧಶ. ಭಾಗವತಂ ಅಲ್ಲಿ 11.5.32 ಶ್ಲೋಕ. ಸೊ ಅದ್ರಲ್ಲಿ ಏನ್ ಹೇಳುವಂತದ್ದು ಅಂತ ಹೇಳಿದ್ರೆ, ಇನ್ ದ ಏಜ್ ಆಫ್ ಕಲಿ ಇಂಟೆಲಿಜೆಂಟ್ ಪರ್ಸನ್ಸ್ ಪರ್ಫಾರ್ಮ್ ಕಾಂಗ್ರಿಗೇಷನಲ್ ಚಾಂಟಿಂಗ್ ಟು ವರ್ಷಿಪ್ ದ ಇನ್ಕಾರ್ನೇಷನ್ ಆಫ್ Godhead, who constantly sings the name of Krishna. Although his complexion is not blackish, he is Krishna himself. He is accompanied by his associate, servant, weapons and confidential companion. ಸೊ ಕಲಿಗಾಲದಲ್ಲಿ ಬುದ್ಧಿವಂತರು ಈ ಒಂದು ಸಂಕೀರ್ತನೆಯನ್ನ ತಗೊಳ್ತಾರೆ ಹಾಗೂ ಅವರು ಕೃಷ್ಣನನ್ನ ಪೂಜೆ ಮಾಡ್ತಾರೆ. ಅಂದ್ರೆ ಯಾವಾಗ್ಲೂ ಸಂಕೀರ್ತನೆ ಮಾಡ್ತಾ ಕೃಷ್ಣನ ಹೆಸರನ್ನ. ಅವನು ಕೃಷ್ಣನೇ ಆದ್ರೂ ಸಹ ಅವನ ಬಣ್ಣ ಮಾತ್ರ ಗೋಲ್ಡನ್ ಇರುತ್ತೆ, ಒಂದು ಕಪ್ಪಲ್ಲ. ಇವಾಗ ನಾವು ಶ್ಯಾಮವರ್ಣ ಅಂತೀವಿ ಕೃಷ್ಣನ, ಆದ್ರೆ ಚೈತನ್ಯ ಮಹಾಪ್ರಭುಗಳನ್ನ ಹೀಗೆ ಒಂದು ಉಲ್ಲೇಖಿಸಿದ್ದಾರೆ. ಅವರು ಗೋಲ್ಡನ್ ಕಲರ್ ಅವ್ರದ್ದು. ಸೊ ಅವರು ಬರುವಂತದ್ದು ಅವರ ಒಂದು ಇಟರ್ನಲ್ ಅಸೋಸಿಯೇಟ್ಸ್ ಯಾರಿದ್ದಾರೆ, ಸೊ ಹಾಗೂ ಅವರ ಸೇವಕರು ಹಾಗೂ ಅವರ ಅಸ್ತ್ರಗಳು, ಅದರ ಮತ್ತೆ ಗುಪ್ತಚರವಾಗಿರುವಂತ ಒಂದು ಕಂಪ್ಯಾನಿಯನ್ಸ್ ಅವರೊಟ್ಟಿಗೆ ಬರ್ತಾರೆ ಅಂತ ಹೇಳಿ ಇದನ್ನ ಇವರು ಯೋಗೇಂದ್ರರು ಮೆನ್ಷನ್ ಮಾಡ್ತಾರೆ. ಹಾಗೂ ಋಷಭದೇವ, ಇದರಲ್ಲಿ ಋಷಭದೇವ ಒಂದು ಅಂದ್ರೆ ಅವರ ಮಕ್ಕಳಿಗೆ ಹೇಳುವಂತದ್ದು, ಅಂದ್ರೆ ನಾವು ಹೆಚ್ಚಾಗಿ ಮಕ್ಕಳಿಗೆ ಈ ಒಂದು ಜ್ಞಾನ ಕೊಡ್ಬೇಕು ಅಂತ ಹೇಳಿ ಅದರಲ್ಲಿ ಪ್ರಭುಪಾದ್ ಬರೀತಾರೆ. ಸೊ ಹೇಗೆ ಅಂದ್ರೆ ಮಕ್ಕಳಿಗೆ ಅವರು ಹೇಳುವಂತದ್ದು, ಈ ನ್ಯೂನಂ ಪ್ರಮತ್ತ ಕುರುತೆ ವಿಕರ್ಮ ಯದ್ ಇಂದ್ರಿಯ ಪ್ರೀತಯ ಅರ್ಪೋತಿ ನಾ ಸಾಧು ಮನ್ಯೇ ಯಥಾ ಆತ್ಮನೋ ಅಯಂ ಅಸನ್ ಅಪಿ ಕ್ಲೇಶದ ಅಸ ದೇಹಿನಃ ಅಂತ ಹೇಳಿದ್ರೆ ಅವ್ರು ಹೇಳುವಂತದ್ದು ಇಲ್ಲಿ, when a person considers sense gratification the aim of life, he certainly becomes mad after materialistic living and engages in all kind of sinful activity. He does not know that due to his past misdeed, he has already received a body, which although temporary is the cause of his misery. Although the living entity should not have taken on a material body, but he has been awarded the material body for sense gratification. Therefore, I think it is not befitting an intelligent man to involve himself again in the activities of sense gratification by which he perpetually gets material bodies one after the another. ಅಂತ ಹೇಳಿದ್ರೆ ಅವ್ರು ಹೇಳ್ತಾ ಇರೋದು, ಈ ಪ್ರಾಣಿಗಳಿಗೆ ಅಂದ್ರೆ ನಮಿಗೂ ಪ್ರಾಣಿಗಳು ಏನು ವ್ಯತ್ಯಾಸ ಇಲ್ಲ. ಈಗ ಕಂಟಿನ್ಯೂ ನಾವು ಬರೀ ಇಂದ್ರಿಯ ಸುಖದಲ್ಲೇ ಇದ್ರೆ ನಮಿಗೂ ಪ್ರಾಣಿಗಳು ಯಾವ್ದು ವ್ಯತ್ಯಾಸ ಇಲ್ಲ. ಹಾಗೂ ಅವನು ಅರ್ಥ ಮಾಡ್ಕೋಬೇಕು, ನನಗೀಗ ಯಾವುದೇ ಭೌತಿಕ ಶರೀರ ಸಿಕ್ಕಿರ್ಬೋದು, ಅದು ಬಂದಿರೋದು ಯಾಕೆ ಅಂತ ಹೇಳಿದ್ರೆ ನನ್ನ ಒಂದು ಮೊದ್ಲು ಮಾಡಿರುವಂತ ಕರ್ಮಗಳಿಂದ. ಸೊ ಇದರಿಂದ ಹೊರಗಡೆ ಬರ್ಬೇಕಾದ್ರೆ ಅವನು ಅದರಿಂದ ಅಂದ್ರೆ ಸ್ವಲ್ಪ ಈ ಇಂದ್ರಿಯ ತೃಪ್ತಿಗೆ ಮಾಡುವಂತ ಕೆಲಸದಿಂದ ಸ್ವಲ್ಪ ದೂರ ಆಗ್ಬೇಕು. ಈ ಬುದ್ಧಿವಂತರು ಇದನ್ನ ಮಾಡೋದಿಲ್ಲ. ಅವನು ಸೊ ಅವನು ಈ ಮತ್ತೆ ಈ
ಈ ಶರೀರ ಸಿಗೋದಕ್ಕೆ ನಾವು ಎಂಡ್ ಮಾಡ್ಬೇಕು ಅಂತ. ಪ್ರಭುಪಾದ್ ಸಹ ಹೇಳುವಂತದ್ದು ಯಾವುದೇ ರೀತಿಯ ಏನು ಶರೀರ ಸಿಕ್ಕಿದ್ರು ಸಹ ಅದ್ರಲ್ಲಿ ಯಾತನೆ ಇದ್ದೇ ಇದೆಯಂತೆ. ಈಗ ದೇವತೆಗಳೇನು ಸಂತೋಷವಾಗಿಲ್ಲ, ಅಲ್ಲಿ ಸಹ ಹೋಗಿ ಅಂದ್ರೆ ದೇವತೆಗಳಿರ್ಬೋದು, ದೇವತೆಯಿಂದ ಅಥವಾ ಒಂದು ನಾಯಿಯ ಶರೀರ ಸಿಗುವಂತದ್ದು ಇರ್ಬೋದು, ಯಾವುದೇ ಶರೀರ ಸಿಕ್ಕಿದ್ರು ಸಹ ಯಾತನೆ ಇದೆ. ಈಗ ಅಲ್ಲಿ ದೇವತೆಗಳ ಲೋಕದಲ್ಲಿಯೂ ಸಹ ರಾಕ್ಷಸರು ಹೋಗಿ ಅಲ್ಲಿ ತುಂಬಾ ತೊಂದರೆ ಕೊಡುವಂತದ್ದು. ಹಾಗಾಗಿ ಈ ಒಂದು ಇದರಿಂದ ಹೊರಗಡೆ ಬರುವಂತದ್ದೇ ನಮ್ಮ ಒಂದು ಏಮ್ ಆಗಿರ್ಬೇಕು ಅಂತ ಹೇಳಿ. ಇದಂ ಜ್ಞಾನಮುಪಾಶ್ರಿತ್ಯ ಮಮ ಸಾಧರ್ಮ್ಯಮಾಗತಾಃ ಸರ್ಗೇಪಿ ನೋಪಜಾಯಂತೆ ಪ್ರಲಯೇನ ವ್ಯಥಂತಿ ಚ. ಈ ಜ್ಞಾನದಲ್ಲಿ ನೆಲೆಗೊಂಡವನು ನನ್ನ ರೀತಿಯ ದಿವ್ಯ ಸ್ವಭಾವವನ್ನು ಪಡೆಯುವನು. ಹೀಗೆ ನೆಲೆಗೊಂಡವನು ಸೃಷ್ಟಿಕಾಲದಲ್ಲಿ ಹುಟ್ಟುವುದಿಲ್ಲ ಮತ್ತು ಪ್ರಳಯ ಕಾಲದಲ್ಲಿ ವ್ಯಥೆ ಪಡುವುದಿಲ್ಲ. ಸೊ ಈಗ ಈ ಒಂದು ಜ್ಞಾನವನ್ನ ಈ 3 ಗುಣಗಳಿಂದ ಹೊರಗಡೆ ಬರುವಂತದ್ದು ಹೇಗೆ, ಇದರಿಂದ ಮೇಲೆ ಬರುವಂತದ್ದು ಪ್ರಭುಪಾದ್ ಹೇಳುವಂತದ್ದು ಕೃಷ್ಣ ಕಾನ್ಶಿಯಸ್ ಏನ್ ಮಾಡುವಂತದ್ದು ನಮ್ಮನ್ನ ಅಂತ ಹೇಳಿದ್ರೆ, ಕೃಷ್ಣ ಪ್ರಜ್ಞೆಯನ್ನ ನಾವು ಅಳವಡಿಸೋದ್ರಿಂದ ಜೀವನದಲ್ಲಿ ಈ 3 ಗುಣಗಳಿಂದ ಮೇಲೆ ಬರ್ಬೋದು, ಶುದ್ಧ ಸತ್ವಕ್ಕೆ ಬರ್ಬೋದು. ಆಗ ಅವನಿಗೆ ಒಂದು ದಿವ್ಯ ಸ್ವಭಾವ ಅಂದ್ರೆ ನಾವು ಕೃಷ್ಣನ ಅಂದ್ರೆ ಆತ್ಮ ಸಹ ನಿತ್ಯ, ಕೃಷ್ಣ ಸಹ ನಿತ್ಯ. ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನನಾಂ ಏಕೋ ವಾಪಿ ಬಹುನಾಂ ವಿದದಾತಿ ಕಾಮಂ ಅಂತ ಹೇಳಿದ್ರೆ, ನಾನು ನಿತ್ಯ, ಕೃಷ್ಣ ಸಹ ನಿತ್ಯ. ಆದ್ರೆ ಏನು ವ್ಯತ್ಯಾಸ ಅಂದ್ರೆ ಅಂದ್ರೆ ಈ ಕ್ವಾಲಿಟಿಯಲ್ಲಿ ಇಬ್ರು ಸಹ ಒಂದೇ, ಕೃಷ್ಣ ಆಗ್ಲಿ ಅಥವಾ ನಮ್ಮ ಆತ್ಮ ಆಗ್ಲಿ. ಆದ್ರೆ ಅವನು ಒಬ್ಬನೇ ಇಡೀ ವಿಶ್ವವನ್ನ ನೋಡ್ಕೊಳ್ಳುವಂಥದ್ದು, ಎಲ್ಲರನ್ನು ಪಾಲಿಸುವಂಥದ್ದು. ಸೊ ನಮಗೆ ಆ ದಿವ್ಯ ಇದಿದೆ, ಸಚ್ಚಿತ್ತಾನಂದ. ನಾವು ಸಹ ಸಚ್ಚಿತ್ತಾನಂದ, ಕೃಷ್ಣ ಸಹ ಸಚ್ಚಿತ್ತಾನಂದ. ಅಂದ್ರೆ ನಿತ್ಯ, ಸತ್ ಅಂದ್ರೆ ನಿತ್ಯ, ಚಿತ್ ಅಂತ ಹೇಳಿದ್ರೆ ಜ್ಞಾನ, ಆನಂದ ಅಂತ ಹೇಳಿದ್ರೆ ಬ್ಲಿಸ್ಫುಲ್ ಆಗಿರುವಂತದ್ದು. ಆ ನೇಚರ್ ನಮ್ಮಲ್ಲೂ ಇದೆ. ಆದ್ರೆ ನಾವೀಗ ಭೌತಿಕ ಶರೀರ ಪಡೆದ್ರಿಂದ ನಾವು ಅದನ್ನ ಮರ್ತೋಗಿದೀವಿ. ಇಲ್ಲಿ ಹೇಳುವಂತದ್ದು ಅದನ್ನ ಯಾವಾಗ ಅವನು ಪಡಿತಾನೆ. ಈಗ ಈ ಭಗವದ್ಗೀತೆಯ ಜ್ಞಾನ ಸಹ ಅರ್ಥ ಆಗುವಂತ ಸುಲಭ ಅಲ್ಲ. ಇದು ನಮಗೆ ಅರ್ಥ ಆಗ್ಬೇಕಿದ್ರೆ ಏನು ಸಹ ನಾವು ಸ್ವಲ್ಪ ಈ ಸತ್ವ ಗುಣಕ್ಕೆ ಬಂದ್ರೆ ಇದು ನಮಗೆ ಕಂಪ್ಲೀಟ್ ಆಗಿ ಅರ್ಥ ಆಗುವಂತದ್ದು, ಈ ಜ್ಞಾನ ರಿವೀಲ್ ಆಗುವಂತದ್ದು. ನಾವು ಬೇರೆ ಗುಣಗಳಲ್ಲಿ ಇದ್ದಾಗ ನಮಗೆ ಅದರ ನಾಲೆಜ್ ಸಹ ಅಷ್ಟು ರಿವೀಲ್ ಆಗಲ್ಲ. ಸೊ ಇದಕ್ಕೆ ಏನ್ ಮಾಡ್ಬೇಕು ನಾವು ಡಿವೋಷನಲ್ ಅಂದ್ರೆ ಈ 9 ವಿಧಗಳೇನಿದೆ, ಶ್ರವಣಂ, ಕೀರ್ತನಂ, ವಿಷ್ಣು ಸ್ಮರಣಂ, ಸೊ ಅದನ್ನ ಪಾಲಿಸ್ಬೇಕು. ಸೊ ಅದನ್ನ ಮಾಡುವಾಗ, ಅದನ್ನ ಮಾಡ್ತಾ ನಮಗೆ ಈ ಒಂದು ಜ್ಞಾನದ ಅರಿವಾಗುವಂತದ್ದು. ಸೊ ಇದು ಲೈಕ್ ಫಲಶ್ರುತಿ. ಇದನ್ನ ತಿಳ್ಕೊಳ್ಳೋದ್ರಿಂದ ಮತ್ತೆ ಅವನು ಹುಟ್ಟು ಸಾವಿನ ಬಗ್ಗೆ ವ್ಯಥೆ ಪಡಬೇಕಾಗಿಲ್ಲ ಅಂತ ಹೇಳಿ. ಸರ್ವಯೋನಿಷು ಕೌಂತೆಯ ಮೂರ್ತಯ ಸಂಭವಂತಿ ಯಃ ತಸ್ಮಾತ್ ಬ್ರಹ್ಮ ಮಹಾದ್ಯೋನಿರ್ ಅಹಂ ಬೀಜ ಪ್ರತಾಪಿತ. ಕುಂತಿಯ ಮಗನಾದ ಅರ್ಜುನನೇ, ಜೀವಂತ ಪ್ರಾಣಿಗಳ ಎಲ್ಲಾ ವರ್ಗಗಳು ಇರುವುದು ಸಾಧ್ಯವಾಗುವುದು ಐಹಿಕ ಪ್ರಕೃತಿಯ ಹುಟ್ಟುವುದರಿಂದ ನಾನೇ ಬೀಜವನ್ನು ನೀಡುವ ತಂದೆ, ಇದನ್ನು ತಿಳಿಯಬೇಕು. ಸೊ ಇಲ್ಲಿ ಕೃಷ್ಣ ಹೇಳುವಂತದ್ದು ನಾನೇ, ಅಂದ್ರೆ ಬೇರೆ ಇನ್ನೊಂದು ಕಡೆ ಹೇಳುವಂತದ್ದು ಕೃಷ್ಣ ಅಹಂ ಸರ್ವಯೋನಿ ಅಂದ್ರೆ ಅಹಂ ಬೀಜ ನಾನೇ ಎಲ್ಲಾ ಜೀವಿಗಳ ತಂದೆ. ಸೊ ಇಲ್ಲಿ ಸಹ ಕೃಷ್ಣ ಹೇಳುವಂತದ್ದು ನಾನೇ ಬೀಜ ಕೊಡುವಂಥದ್ದು. ಅಂದ್ರೆ ಹೇಗೆ ಅಂತ ಹೇಳಿದ್ರೆ, ಈಗ ಪ್ರಕೃತಿಯಿಂದ ಜೀವಿಗಳು ಬಂದ್ರು ಅಂತ ಹೇಳಿ ಕಾಣುವಂಥದ್ದು, ಆದ್ರೆ ಆಕ್ಚುಲಿ ಏನಂತ ಹೇಳಿದ್ರೆ ಪ್ರಕೃತಿಯನ್ನ ಅಂದ್ರೆ ಪ್ರಕೃತಿಯನ್ನ ಮಹಾತತ್ವ ಅಂತ ಹೇಳ್ತಾರೆ. ಸೊ ಮಹಾತತ್ವದ ಮೇಲೆ ಮಹಾವಿಷ್ಣು ನೋಡುವಾಗ, ಅವ್ರು ದೃಷ್ಟಿ ಮಾಡುವಾಗ ಅದೇನಾಗುವಂಥದ್ದು, ಇಂಪ್ರೆಗ್ನೇಟ್ ಆಗುವಂಥದ್ದು, ಅವರು ಗರ್ಭ ಧಾರಿಸುವಂಥದ್ದು, ಅದರಿಂದ ಹೊರಹೊಮ್ಮುವಂಥದ್ದು. ಈ ಕ್ರಿಯೇಷನ್ ಆಗೋ ಟೈಮಲ್ಲಿ ಎಲ್ಲಾ ಜೀವಿಗಳು ಹೊರಗಡೆ ಬರುವಂತದ್ದು. ಆದ್ರೆ ಅದು ಹೇಗೆ ಅಂತ ಹೇಳಿದ್ರೆ ಪ್ರಭುಪಾದ್ ಹೇಳ್ತಾರೆ, ಪಪಟಲಿ ಅಂದ್ರೆ ಒಂದು ಈಗ ಈ ತರ ಒಂದು ಬಿಲೀಫ್ ಇದೆಯಂತೆ. ಅಂದ್ರೆ ಅಕ್ಕಿಯಿಂದ ಚೇಳು ಬಂತು, ಅಕ್ಕಿಯಿಂದ ಹುಟ್ಟುದು ಅಂತ ಹೇಳಿ. ಆಕ್ಚುಲಿ ಏನಂದ್ರೆ ತಾಯಿ ಆದವಳು ಅಲ್ಲಿ ಮೊಟ್ಟೆ ಇಟ್ಟಿರ್ತಾಳೆ, ಅದರಿಂದ ಬರುವಂತದ್ದು ಒಂದು ಚೇಳು. ಆದರೆ ನಮಗೆ ಕಾಣುವಂಥದ್ದು ಹೇಗೆ ಅಕ್ಕಿಯಿಂದ ಬಂತು, ಅದೇ ರೀತಿ ಈ ಪ್ರಕೃತಿ ಏನಿದೆ ಅದರಿಂದ ಬರುವಂತದ್ದಲ್ಲ ಜೀವಿಗಳು ಬರುವಂತದ್ದು, ಕೃಷ್ಣ ಮಾಡುವಂತದ್ದು. ಕೃಷ್ಣ ಇಲ್ಲಿ ಹೇಳುವಂತದ್ದು ಸರ್ವಯೋನಿಷು ಕೌಂತೆಯ ಅಹಂ ಬೀಜ ಪ್ರದಾಪಿತ. ಸೊ ಹಾಗೂ ನಮ್ಮ ಈಗ ಅಂದ್ರೆ ತಮಾಷೆ ಅಂತ ಹೇಳಿದ್ರೆ, ನಮ್ಮ ಸೈನ್ಸ್ ಬಿಲೀವ್ ಮಾಡುವಂತದ್ದು ಏನು, ಬೇರೆ ಬೇರೆ ಥಿಯರಿಗಳನ್ನ, ಅಂದ್ರೆ ಡಾರ್ವಿನ್ ಥಿಯರಿ ಇರ್ಬೋದು ಅಥವಾ ಬಿಗ್ ಬ್ಯಾಂಗ್ ಥಿಯರಿ. ಬಿಗ್ ಬ್ಯಾಂಗ್ ಥಿಯರಿ ಪ್ರಕಾರ ಏನು ಅಂತ ಹೇಳಿದ್ರೆ, ಒಂದು ದೊಡ್ಡ ಎಕ್ಸ್ಪ್ಲೋಷನ್ ಆಯ್ತು. ಎಕ್ಸ್ಪ್ಲೋಷನ್ ಆದಾಗ ಏನಾಯ್ತು, ಆಗ ಒಂದು ಈ ಪ್ರಪಂಚ ಹುಡ್ಕೊಂತು, ಅದರಷ್ಟಕ್ಕೆ ಹುಡ್ಕೊಂತು, ಯಾರು ಕ್ರಿಯೇಟರ್ ಇಲ್ಲ. ಅಂದ್ರೆ ಇದು ನಾಸ್ತಿಕ ಅಭಿಪ್ರಾಯ ಸೈಂಟಿಸ್ಟ್. ಯಾಕೆ ಅವರು ಆತರ ಒಂದು, ಅದು ಆಕ್ಚುಲಿ ಇದೆಲ್ಲ ನಮಗೆ ಪುಸ್ತಕಗಳಲ್ಲೂ ಬಂದಿದೆ. ಹಾಗೂ ಮಕ್ಕಳು ಯಾಕೆ ನಾಸ್ತಿಕರಾಗ್ತಿದ್ದಾರೆ ಅಂದ್ರೆ ಇದೇ ಒಂದು ಕಾರಣ. ಯಾಕೆ ಅಂತ ಹೇಳಿದ್ರೆ ಅವ್ರು ಕಲಿಯುವಂತದ್ದು, ಅವರು
ಬಿಲೀವ್ ಮಾಡುವಂಥದ್ದು ಸೈನ್ಸ್ ಮಾತ್ರ, ಹಾಗೂ ಸೈನ್ಸ್ ನಮ್ಮನ್ನ ದಾರಿ ತಪ್ಪಿಸ್ತಾ ಇದೆ. ಸೊ ಬಿಗ್ ಬ್ಯಾಂಗ್ ಥಿಯರಿಯಲ್ಲಿ ಹೇಳುವಂಥದ್ದು ಒಂದು ಎಕ್ಸ್ಪ್ಲೋಷನ್ ಹೇಗೆ ಇದು ಈಗ ನಾವು ಯಾರೇ ಒಂದು ಸ್ವಲ್ಪ ಬುದ್ಧಿ ಯೋಚನೆ ಮಾಡಿದ್ರು ಸಹ ಇದನ್ನ ನಾವು ಅರ್ಥ ಮಾಡ್ಕೊಳ್ಬಹುದು. ಹೇಗೆ ಒಂದು ಎಕ್ಸ್ಪ್ಲೋಷನ್ ಆದಾಗ ಒಂದು ಒಳ್ಳೇದು ಕ್ರಿಯೇಟ್ ಮಾಡಕ್ಕೆ ಸಾಧ್ಯ ಅಂತ ಹೇಳಿ. ಸೊ ಯಾವುದೇ ಒಂದು ಈಗ ನಾವು ಈಗ ಒಂದು ಎಷ್ಟೋ ಕಡೆ ಈಗ ಬಾಂಬ್ ಎಕ್ಸ್ಪ್ಲೋಷನ್ ಎಲ್ಲ ಆಗ್ತಾ ಇರುತ್ತೆ, ಅದರಿಂದ ಯಾವ್ದಾದ್ರು ಒಂದು ಒಳ್ಳೇದಾಗಿರೋದು ಅಂತ ಎಲ್ಲಾದ್ರೂ ಕೇಳಿದೀವ? ಹಾನಿಯಾಗಿದೆ ಹೊರತು ಯಾವುದೇ ಒಂದು ಒಳ್ಳೇದು ಸಂಭವಿಸಿಲ್ಲ. ಸೊ ಹಾಗಾಗಿ ಇದು ಹಾಗೂ ಥಿಯರಿ ಅಂತ ಹೇಳಿದ್ರೆ ನಾವ್ ಅರ್ಥ ಮಾಡ್ಕೋಬೇಕು. ಥಿಯರಿ ಅಂತ ಹೇಳಿದ್ರೆ ಅದು ಫ್ಯಾಕ್ಟ್ ಅಲ್ಲ, ಅವರು ಅವರ ಒಂದು ಅಭಿಪ್ರಾಯ ಕೊಟ್ಟಿರುವಂತದ್ದು. ಅವ್ರು ಅದ್ರಲ್ಲಿ ಲಾಸ್ಟ್ ಅಲ್ಲಿ ಕೂಡ ಕೊಡ್ತಾರೆ, ಅಂದ್ರೆ ಇದು ಅಂದ್ರೆ ಥಿಯರಿ ಮಾತ್ರ ಅಂತ, ಇದು ಇಟ್ ಇಸ್ ನಾಟ್ ಎ ಫ್ಯಾಕ್ಟ್ ಅಂತ ಹೇಳಿ. ಬಟ್ ಆದ್ರೆ ನಾವೇನಂದ್ರೆ ಅದನ್ನೇ ನಿಜ ಅಂತ ಎಷ್ಟೋ ಸಮಯ ನಾವು ಅದನ್ನ ಒಪ್ಕೊಂಡ್ ಬಂದಿದೀವಿ. ಸೊ ಇಲ್ಲಿ ಕೃಷ್ಣ ಹೇಳುವಂತದ್ದು ಹಾಗೂ ಪ್ರಭುಪಾದ ಹೇಳುವಂತದ್ದು, ಒಂದು ಕ್ರಿಯೇಷನ್ ಇದ್ದ ಮೇಲೆ ಕ್ರಿಯೇಟರ್ ಇರ್ಲೇಬೇಕು. ಈಗ ನಮಗೆ ಮನೆಗೆ ಈಗ ವಿದ್ಯುತ್ ಶಕ್ತಿ ಬರುವಂತದ್ದು ಅಂದ್ರೆ ಲೈಟ್ ಬರುವಂತದ್ದು, ಸ್ವಿಚ್ ಹಾಕಿದ್ರೆ ಲೈಟ್ ಬರುತ್ತೆ. ಆದ್ರೆ ಅದನ್ನ ಲೈಟ್ ಅಲ್ಲಿಂದ ಎಲ್ಲಿಂದ ಸಪ್ಲೈ ಮಾಡುವಂತದ್ದು ಒಂದು ಯೂನಿಟ್ ಇದೆ. ಅಂದ್ರೆ ಈಗ ಬೆಂಗಳೂರಲ್ಲಿ ನಾವು ಬೆಸ್ಕಾಂ ಅಂತ ಹೇಳ್ತೀವಿ. ಸೊ ಬೆಸ್ಕಾಂ ಅಲ್ಲಿ ಅದನ್ನ ಆಪರೇಟ್ ಮಾಡೋನು ಒಬ್ಬ ಇಂಜಿನಿಯರ್. ಆ ಇಂಜಿನಿಯರ್ ಅಲ್ಲಿ ಸ್ವಿಚ್ ಆನ್ ಮಾಡಿ ಕಳ್ಸಿದ್ರೆ ಮಾತ್ರ ನಮಗಿಲ್ಲಿ ಮನೆಯಲ್ಲಿ ಕರೆಂಟ್ ಬರ್ಲಿಕ್ಕೆ ಸಾಧ್ಯ. ಅದೇ ರೀತಿ ಕೃಷ್ಣ ಇದ್ದಾನೆ, ಕೃಷ್ಣನೇ ಒಂದು ಆಜ್ಞೆಯಲ್ಲಿ ನಡೆಯುವಂಥದ್ದು. ಕೃಷ್ಣ ಹೇಳುವಂಥದ್ದು ಮತ್ತ ಪರತರಂನ ಅನ್ಯತ್ ಕಿಂಚಿದಸ್ತಿ ಧನಂಜಯ ಮಯಿ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ ಅಂತ ಹೇಳಿದ್ರೆ, ನನ್ನ ಬಿಟ್ಟು ಬೇರೆ ಯಾರು ಇಲ್ಲ, ನನ್ನಿಂದ ಪರಂ ಹೈಯೆಸ್ಟ್ ಯಾರಿಲ್ಲ. ನಾನ್ ಈ ಒಂದು ಮಣಿಯಲ್ಲಿ ಹೇಗೆ ಮಣಿಯನ್ನ ಹೇಗೆ ಮಾಲೆಯನ್ನ ಹೇಗೆ ದಾರ ಹಿಡಿದಿಟ್ಟಿದೆ, ಅದೇ ರೀತಿ ನಾನು ಪ್ರಪಂಚವನ್ನ ಹಿಡಿದಿದ್ದೇನೆ ಅಂತ ಕೃಷ್ಣ ಹೇಳಿದ್ದಾನೆ. ಆದ್ರೂ ಸಹ ಈ ಸೈಂಟಿಸ್ಟ್ ಗಳು ಅದನ್ನ ಬಿಲೀವ್ ಮಾಡದೆ ಬೇರೆ ಬೇರೆಯನ್ನ ಎಕ್ಸ್ಪೆರಿಮೆಂಟ್ ಅಲ್ಲೇ ಮಾಡ್ತೀನಿ ಅಂತ ಹೇಳಿ ಅವರು ಬಿಲೀವ್ ಮಾಡುವಂತದ್ದು. ಹಾಗೂ ಡಾರ್ವಿನ್ ಥಿಯರಿ ಏನ್ ಹೇಳುವಂತದ್ದು ಅಂತ ಹೇಳಿದ್ರೆ, ಮಂಗನಿಂದ ಮಾನವ ಅಂತ ಹೇಳಿ. ಅದಕ್ಕೆ ಅದು ಹೇಗೆ ಸಾಧ್ಯ? ಈಗ ಪ್ರಭುಪಾದ ಹೇಳುವಂತದ್ದು ಮೋಸ್ಟ್ಲಿ ಡಾರ್ವಿನ್ನ ತಂದೆ ಅಥವಾ ಅವನ ಪೂರ್ವಜರು ಮಂಗ ಇರ್ಬೋದೇನೋ, ಆದ್ರೆ ನನ್ನದಲ್ಲ ಅಂತ ಹೇಳಿ. ಯಾಕಂತ ಹೇಳಿದ್ರೆ ನಮ್ಮ ಪೂರ್ವಜರ ಹಿಸ್ಟ್ರಿ ನಾವು ನೋಡಿದ್ವಿ ಲೈಕ್ ಕೃಷ್ಣನಿಂದ ಬರುವಂತದ್ದು. ಕೃಷ್ಣನಿಂದ ಎಲ್ಲ ಇನ್ಕಾರ್ನೇಷನ್ ಅಹಂ ಸರ್ವಸ್ಯ ಪ್ರಭವೋ ಮತ್ತ ಸರ್ವಂ ಪ್ರವರ್ತತೆ ಇತಿ ಮತ್ವ ವಜಂತಿ ಮಾಂ ಬುಧಾಭಾವ ಸಮನ್ವಿತ ಅಂತ ಕೃಷ್ಣ ಹೇಳುವಂತದ್ದು. ಅಂದ್ರೆ ನನ್ನಿಂದಲೇ ಎಲ್ಲ ಬರುವಂತದ್ದು. ಹಾಗೂ ಬ್ರಹ್ಮ ಸಂಹಿತೆಯಲ್ಲೂ ಇದೆ, ಈಶ್ವರ ಪರಮಃ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರ್ ಆದಿರ್ ಗೋವಿಂದ ಸರ್ವ ಕಾರಣ ಕಾರಣ, ನಾನೇ ಎಲ್ಲದಕ್ಕೂ ಕಾರಣ ಅಂತ ಹೇಳಿ. ಸೊ ಹಾಗಾಗಿ ನಾವು ಇದರಿಂದ ಏನ್ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಇದರಲ್ಲಿ ಭಗವದ್ಗೀತೆಯಲ್ಲಿ ಇರೋ ಜ್ಞಾನ, ಭಾಗವತಮಲ್ಲಿ ಇರೋ ಜ್ಞಾನವನ್ನ ನಾವು ಯಥಾರ್ಥವಾಗಿ ನಮ್ಮ ಜೀವನದಲ್ಲಿ ಅಂದ್ರೆ ತಗೊಳ್ಬೇಕು. ಅದರಲ್ಲಿ ನಾವು ಸಂಶಯ ಪಡಬಾರದು. ಸಂಶಯ ಪಡದೆ ನಾವು ಅದನ್ನ ಸ್ವೀಕಾರ ಮಾಡಿದಾಗ ಈ ಒಂದು ಜ್ಞಾನವು ನಮಗೆ ಅರ್ಥ ಆಗುವಂತದ್ದು, ಹಾಗೂ ಈ 3 ಗುಣಗಳಿಂದ ನಾವು ಹೇಗೆ ಬರ್ಬೋದು ಅಂತ ನಾವು ಅರ್ಥ ಮಾಡ್ಕೊಳ್ಳುವಂಥದ್ದು. ಸೊ ಇಲ್ಲಿ ಈ 84 ಲಕ್ಷ ಯೋನಿಗಳಲ್ಲಿ ಇಂದ ಎಲ್ಲವಕ್ಕೂ ಕಾರಣ ಯಾರು? ತಂದೆ ಕೃಷ್ಣ. ಸತ್ವಂ ರಜಸ್ತಮ ಇತಿ ಗುಣ ಪ್ರಕೃತಿ ಸಂಭವಾಹ ನಿಬದ್ಧಂತಿ ಮಹಾಬಾಹೋ ದೇಹೇ ದೇಹಿನಮವ್ಯಯಂ. ಐಹಿಕ ಪ್ರಕೃತಿಯಲ್ಲಿ 3 ಗುಣಗಳಿವೆ, ಸತ್ವ, ರಜಸ್ ಮತ್ತು ತಮಸ್ಸು. ಮಹಾಬಾಹುವಾದ ಅರ್ಜುನನೇ ನಿತ್ಯನಾದ ಜೀವಿಯು ಪ್ರಕೃತಿಯೊಡನೆ ಸಂಪರ್ಕ ಪಡೆದಾಗ ಅವನು ಈ ಗುಣಗಳ ಬಂಧನಕ್ಕೆ ಸಿಲುಕಿಕೊಳ್ಳುತ್ತಾನೆ. ಸೊ ನಾವು ಬೈ ನೇಚರ್ ಆತ್ಮ ತುಂಬಾ ಪ್ಯೂರ್. ಆದ್ರೆ ಏನಾಗುತ್ತೆ, ಈ ಭೌತಿಕ ಶರೀರವನ್ನ ಯಾವಾಗ ಪಡಿತೀವಿ, ಇದು ಪ್ರಕೃತಿ. ಯಾಕಂದ್ರೆ ಪ್ರಕೃತಿಯಿಂದ ಮಾಡಿರುವಂತದ್ದು 5 ಪಂಚೇಂದ್ರಿಯಗಳು, ಭೂಮಿ, ಗಾಳಿ, ಬೆಂಕಿ, ನೀರು ಹಾಗೂ ಆಕಾಶ. ಸೊ ಈ 5 ಪಂಚತತ್ವಗಳು ಭೌತಿಕ ಶರೀರ ಅದು. ಸೊ ಮೆಟೀರಿಯಲ್ ನೇಚರ್ ಜೊತೆ ಯಾವಾಗ ಮಿಕ್ಸ್ ಆಯ್ತು, ಅದ್ರ ಜೊತೆ ನಾವು ನೋಡಿದ್ವಿ ನಿನ್ನೆ ಅಧ್ಯಾಯದಲ್ಲಿ, ಆ 24 ಎಲಿಮೆಂಟ್ ಯಾವಾಗ ಮಿಕ್ಸ್ ಆಯ್ತು, ಆಗ ಈ ಎಲ್ಲ ಬೇರೆ ಒಂದು ನಾವು ಇಚ್ಛೆ ಆಗುವಂಥದ್ದು, ನಮ್ಮ ಡಿಸೈರ್ಸ್ ಇರ್ಬೋದು, ಸುಖ ದುಃಖ ಹಾಗೂ ದ್ವೇಷ, ಇದೆಲ್ಲವೂ ಬರುವಂತದ್ದು ಈ ಒಂದು ಸಂಪರ್ಕದಿಂದ. ಸೊ ಈ 3 ಗುಣಗಳು, ಈ ಗುಣಗಳು ಬರುವಂತದ್ದು ಗುಣಗಳ ಬಂಧನಕ್ಕೆ ಅವನು ಒಳಗಾಗ್ತಾನೆ ಇದರಿಂದ. ಅಲ್ದಿದ್ರೆ ಅವನು ನಿತ್ಯವಾದವನು ಜೀವಿ ಅಂತ ಹೇಳಿ ಕೃಷ್ಣ ಹೇಳ್ತಾ ಇರುವಂತದ್ದು ಇಲ್ಲಿ. ತತ್ರ ಸತ್ವಂ ನಿರ್ಮಲತ್ವಂ ಪ್ರಕಾಶಕಮನಾಮಯಂ ಸುಖ ಸಂಗೇನ ಬಧ್ನಾತಿ ಜ್ಞಾನ ಸಂಗೇನ ಚಾನಗ. ಪಾಪರಹಿತನೇ ಸಾತ್ವಿಕ ಗುಣವು ಇತರ ಗುಣಗಳಿಂದ ನಿರ್ಮಲವಾದದ್ದು, ಆ ಕಾರಣದಿಂದ ಅದು ಪ್ರಕಾಶಮಾನವಾದದ್ದು. ಅದು ಮನುಷ್ಯನನ್ನು ಎಲ್ಲಾ ಪಾಪಕರ ಪ್ರಕೃತಿಗಳಿಂದ ಬಿಡುಗಡೆ ಮಾಡುತ್ತದೆ. ಈ ಗುಣವನ್ನು ಹೊಂದಿದವನು ಸುಖ ಮತ್ತು ಜ್ಞಾನಗಳ ಪ್ರಜ್ಞೆಗೆ ಬಂಧಿಸುತ್ತದೆ. ಸೊ ಎಲ್ಲದಕ್ಕಿಂತ ಹೈಯೆಸ್ಟ್ ಇರುವಂತದ್ದು ಸತ್ವಗುಣ. ನಾವೀಗ ನಮ್ಮ ಚಾಯ್ಸ್ ಅಲ್ಲಿ ಇದೆ, ಅಂದ್ರೆ
ನಮಗೆ ಯಾವ್ದು ಬೇಕೋ ಆ ಗುಣಕ್ಕೆ ನಾವು ಹೋಗ್ಬೋದು, ಪ್ರಯತ್ನ ಪಟ್ರೆ ನಮಗೆ ಸಾಧ್ಯ ಇದೆ. ಅಂದ್ರೆ ನಾವು ತಮೋಗುಣದಲ್ಲಿ ಅಕಸ್ಮಾತ್ ಇದ್ರೆ ತಮೋಗುಣದಲ್ಲೇ ಇರ್ಬೇಕಂತಿಲ್ಲ, ನಾವು ರಜೋಗುಣಕ್ಕೆ ಹೋಗಿ ಅಥವಾ ರಜೋಗುಣದಿಂದ ಸತ್ವಗುಣಕ್ಕೆ ಹೋಗ್ಬೋದು, ಚಾಯ್ಸ್ ನಮ್ಮಲ್ಲೇ ಇದೆ. ಸೊ ಎಲ್ಲದಕ್ಕಿಂತ ನಿರ್ಮಲವಾಗಿರುವಂತದ್ದು ಸತ್ವಗುಣ. ಸೊ ಆದ್ರೆ ಇಲ್ಲಿ ಒಂದು ತೊಂದರೆ ಇದೆ, ಅದೇನು ಅಂತ ಹೇಳಿದ್ರೆ ಕೃಷ್ಣ ಹೇಳುವಂತದ್ದು, ಸತ್ವಗುಣದಲ್ಲಿ ಏನಾಗುತ್ತೆ, ಹೆಚ್ಚಾಗಿ ಸತ್ವಗುಣ ಅಂತ ಹೇಳಿದ್ರೆ ಮನುಷ್ಯ ಜೀವನದಲ್ಲಿ ಅಂದ್ರೆ ಒಂದು ಸಾಧನೆ ಮಾಡಿರ್ತಾನೆ, ಒಳ್ಳೆ ಓದಿರ್ತಾನೆ. ಈಗ ಪ್ರಭುಪಾದ್ ಹೇಳುವಂತದ್ದು ಎಕ್ಸಾಂಪಲ್ ಅಂತ ಹೇಳಿದ್ರೆ ಈ ಸೈಂಟಿಸ್ಟ್ಗಳು, ಕವಿಗಳು, ಇವರೆಲ್ಲ ಅವರೆಲ್ಲ ಒಂದು ಸತ್ವಗುಣದಲ್ಲಿ ಇರುವಂತವ್ರು. ಅಂದ್ರೆ ಅವರು ಕೆಲಸದಲ್ಲಿ ತೊಡಗಿರ್ತಾರೆ, ಹಾಗೂ ಅವರು ಶಾಂತವಾಗಿರ್ತಾರೆ, ಅವರ ಕೆಲಸವನ್ನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಅವರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಜೀವನದಲ್ಲಿ ಒಂದು ತೃಪ್ತಿ ಇರುತ್ತೆ, ಸುಖ ಇರುತ್ತೆ, ಅಂದ್ರೆ ತುಂಬಾ ಒಳ್ಳೆ ಸಂಪಾದನೆ ಮಾಡಿರ್ತಾರೆ, ಅವ್ರಿಗೆ ಬೇಕಾದ್ದೆಲ್ಲ ಇರುತ್ತೆ. ಆಗ ಏನಾಗುತ್ತೆ, ಅದರಿಂದ ಅವರು ಬಂಧಿತರಾಗ್ತಾರೆ ಸತ್ವಗುಣದಲ್ಲಿ ಸಹ. ಯಾಕೆ ಅಂತ ಹೇಳಿದ್ರೆ ಅವರಿಗೆ ಆಗ ಆಧ್ಯಾತ್ಮಿಕದ ಕಡೆ ಬರ್ಬೇಕು ಅಂತ ಕಾಣಲ್ಲ. ಜೀವನದಲ್ಲಿ ಎಲ್ಲ ಇದೆ, ನಾನು ಎಲ್ಲ ಸಂಪಾದನೆ ಮಾಡಿದೀನಿ, ಎಲ್ಲ ಇದೆ, ನನ್ನ ಮಕ್ಕಳಿಗೆ ನಾನು ಒಳ್ಳೆ ಎಜುಕೇಶನ್ ಕೊಟ್ಟಿದ್ದೇನೆ, ಒಳ್ಳೆ ಓದಿಸಿದ್ದೀನಿ, ಒಳ್ಳೆ ಸೆಟ್ಲ್ ಮಾಡಿದ್ದೀನಿ ಮಕ್ಕಳನ್ನ, ಸೊ ನನ್ನ ಜವಾಬ್ದಾರಿ ಮುಗೀತು. ಸೊ ಹಾಗಾಗಿ ಅವರು ಆತ್ಮಜ್ಞಾನವನ್ನ ಮರ್ತು ಹೋಗ್ತಾರೆ. ಸೊ ಇದು ಒಂಥರ ಬಂಧನಕ್ಕೆ ಒಳಗಾಗುವಂತದ್ದು ಅಂತ ಹೇಳಿ. ಸೊ ಇಲ್ಲಿ ನೋಡಿ ಸತ್ವಗುಣ. Come, let us go for a stroll in the countryside. Look, I brought us a healthy picnic lunch. The air is clean here, so peaceful. Here we can get away from the agitating elements of the city. ಸೊ ಇದು ಸತ್ವಗುಣ. ಮನಸ್ಸು ಪ್ರಶಾಂತವಾಗಿದೆ, ನಮ್ಮನ್ನ ಎಲ್ಲ ಒಳ್ಳೆ ಕೆಲಸಗಳನ್ನ ಮಾಡ್ಸುತ್ತೆ. ಸೊ ಇದರಲ್ಲಿ ಹೇಗೆ ಅಂತ ಹೇಳಿದ್ರೆ ಈಗ ನಾವು ಅರ್ಥ ಮಾಡ್ಕೊಳ್ಳುವಂಥದ್ದು, ಈಗ ಸತ್ವಗುಣದಲ್ಲಿದ್ದಾಗ ಮನಸ್ಸು ಹೇಗಿರುತ್ತೆ ಅಂತ ಹೇಳಿದ್ರೆ, ಒಂದು ಒಳ್ಳೆ ಕೆಲಸ ಮಾಡ್ಬೇಕು ಅಂತ ಆದಾಗ ಯೋಚನೆ ಶಕ್ತಿ ಫಸ್ಟ್ ಬರುತ್ತೆ, ಯೋಚನೆ ಬರುತ್ತೆ ನಮಗೆ. ಮತ್ತೆ ಅದು ಮನಸ್ಸಲ್ಲಿ ನಾವು ಅಂದ್ರೆ ಮಾಡ್ಬೇಕು ಅಂತ ಮಾಡೋ ಒಂದು ಆಸೆ ಆಗುವಂಥದ್ದು. ಅದಾದ ಮೇಲೆ ವಿಲ್ಲಿಂಗ್ ಮಾಡ್ತೀವಿ, ನಾವು ಅದನ್ನ ಕೈಗೊಳ್ತೀವಿ, ಆ ಕೆಲಸವನ್ನ ತಗೊಂಡಿರುವಂತದ್ದು. ಅದೇ ಈಗ ಕೆಟ್ಟ ಯೋಚನೆ ಒಂದು ಮನಸ್ಸಿಗೆ ಬಂದಾಗ ಬರುತ್ತೆ, ಅಂದ್ರೆ ಥಾಟ್ಸ್ ನ ಯಾರಿಗೂ ಸ್ಟಾಪ್ ಮಾಡಕ್ಕಾಗಲ್ಲ. ಕೆಟ್ಟ ಯೋಚನೆ ಸಮ್ಟೈಮ್ಸ್ ಬರ್ಬೋದು, ಸತ್ವಗುಣದಲ್ಲಿರೋನಿಗೂ ಬರ್ಬೋದು. ಆದ್ರೆ ಅವನು ಅದನ್ನ ಮನಸ್ಸಿಗೆ ತಗೊಳಲ್ಲ, ಅಂದ್ರೆ ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಲ್ಲ. ಅಂದ್ರೆ ಅದರ ಬಗ್ಗೆ ಅಂದ್ರೆ ಥಿಂಕ್ ಮಾಡಿ ಮಾಡಿ ಬೇಜಾರ್ ಪಡುವಂತದ್ದಾಗ್ಲಿ, ಅಥವಾ ನಾನು ಅದನ್ನ ಮಾಡ್ಬೇಕು ಅಂತ ಅವನಿಗೆ ಕಾಣಲ್ಲ. ಹಾಗೂ ಅವನು ವಿಲ್ಲಿಂಗ್ ಸಹ ಇಲ್ಲ. ವಿಲ್ಲಿಂಗ್ ಅಂತ ಹೇಳಿದ್ರೆ ಎಕ್ಸಿಕ್ಯೂಟ್ ಸಹ ಮಾಡಲ್ಲ, ಅದನ್ನ ಕಾರ್ಯಗತಗೊಳಿಸಲ್ಲ, ಅವನು ಅಲ್ಲಿಗೆ ಸ್ಟಾಪ್ ಮಾಡ್ತಾನೆ, ಯೋಚನೆ ಲೆವೆಲ್ಗೆ ನಿಲ್ಸುವಂತದ್ದು. ಸೊ ರಜೋಗುಣ ಹೇಗೆ ಅಂತ ನೋಡೋಣ ಈಗ. ರಜೋ ರಾಗಾತ್ಮಕಂ ವಿದ್ಧಿ ತೃಷ್ಣಾ ಸಂಗ ಸಮುದ್ಭವಂ ತನ್ನಿಬಧ್ನಾತಿ ಕೌಂತೆಯ ಕರ್ಮ ಸಂಗೇನ ದೇಹಿನಂ. ಕುಂತಿಯ ಮಗನಾದ ಅರ್ಜುನನೇ, ರಜೋಗುಣವು ಮಿತಿಯಿಲ್ಲದ ಆಸೆಗಳು ಮತ್ತು ಬಯಕೆಗಳಿಂದ ಹುಟ್ಟುತ್ತದೆ. ಇದರಿಂದಾಗಿ ದೇಹಧಾರಿಯಾದ ಜೀವಿಯು ಐಹಿಕ ಕಾಮ್ಯ ಕರ್ಮಗಳಲ್ಲಿ ಸಿಲುಕಿಕೊಳ್ಳುತ್ತಾನೆ. ಸೊ ಅತಿಯಾದ ಆಸೆಗಳು ಹಾಗೂ ಬಯಕೆಯಿಂದ ಬರುವಂತದ್ದು ರಜೋಗುಣ. ಸೊ ಇದರಿಂದ ಏನಾಗುತ್ತೆ, ಈ ಫಲಪ್ರದ ಚಟುವಟಿಕೆಗಳಲ್ಲಿ ಅಂದ್ರೆ ರಜೋಗುಣ ಅಂತ ಹೇಳಿದ್ರೆ ಹೆಚ್ಚಾಗಿ ಪ್ರಭುಪಾದ ಪಾಪಟಲ್ಲಿ ಕೊಡ್ತಾರೆ ಏನಂತ ಹೇಳಿದ್ರೆ, ಈಗ ಗಂಡು ಹೆಣ್ಣು ಆಕರ್ಷಣೆ ಏನಿದೆ ಇದು ಒಂದು ಹೆಚ್ಚಾಗಿ ರಜೋಗುಣದಲ್ಲಿ ಬರುವಂತದ್ದು. ಲೈಕ್ ಸೊಸೈಟಿಲಿ ನಾವು ನೋಡಿದ್ರೆ ಮೋರ್ ದನ್ 95% ಎಲ್ಲರೂ ಹೆಚ್ಚಾಗಿ ರಜೋಗುಣದಲ್ಲೇ ಇರುವಂತದ್ದು ಅಂತ ನಾವು ಹೇಳ್ಬೋದು. ಆ ಒಂದು ಬರುವಂತ ಈ ಒಂದು ಗುಣ ಇರುವಂತದ್ದು ರಜೋಗುಣದಲ್ಲಿ ಅವನು ಮಾಡ್ತಾನೆ, ಆದ್ರೆ ಕರ್ಮಗಳೆಲ್ಲ ಅಂದ್ರೆ ತುಂಬಾ ಸಂಪಾದನೆ ಎಲ್ಲ ಮಾಡ್ತಾನೆ, ಹಾಗೂ ಅವನು ಹೆಚ್ಚಾಗಿರೋದನ್ನ ಅಂದ್ರೆ ಅವನಿಗೆ ರೆಕಗ್ನಿಷನ್ ಎಲ್ಲ ಬೇಕು. ಹಾಗಾಗಿ ಅವನ್ ಏನ್ ಮಾಡ್ತಾನೆ, ದಾನ ಧರ್ಮ ಮಾಡುವಂಥದ್ದು, ಚಾರಿಟಿ ವರ್ಕ್ಸ್ ಅಲ್ಲಿ ತುಂಬಾ ಇನ್ವಾಲ್ವ್ ಮಾಡುತ್ತೆ. ಇಂಥವ್ರು ಕೆಲವೊಂದ್ಸತಿ ಹಾಸ್ಪಿಟಲ್ ಕಟ್ಸುವಂತದ್ದು ಮಾಡ್ತಾರೆ. ಸೊ ಇದೆಲ್ಲ ರಜೋಗುಣದಲ್ಲೇ ಬರುವಂತದ್ದು ಅಂತ ಹೇಳಿ ಪ್ರಭುಪಾದ್ ಹೇಳ್ತಾರೆ ಅಲ್ಲಿ. ಸೊ ಇದನ್ನ ನೋಡೋಣ ಈಗ, ಹೇಗೆ ಮನಸ್ಸು ಹೇಗಿರುತ್ತೆ ಇಲ್ಲಿ ಅಂತ. What are you doing, man? Out here working on your hair? Honey's the honey Sunday! I bet you forgot about Susie, didn't you? You're supposed to take her to Vegas this weekend. You know, lose your money, Vegas. You'll be rich. You'll reach the top. Just one hitch. You're just unstuck. Just get done. ಸೊ ಈಗ ನಾವು ತುಂಬಾ ಕಂಪನಿಗಳಲ್ಲಿ ಸಹ ನೋಡ್ತೀವಲ್ಲ, ಅಂದ್ರೆ ಅವ್ರು ಹೇಗೆ ಅವರ ಎಂಪ್ಲಾಯೀಸ್ ನ ಈ ಮೋಟಿವೇಶನಲ್ ಸ್ಪೀಕರ್ಸ್ ಎಲ್ಲ ಇರ್ತಾರೆ, ಅವರನ್ನೆಲ್ಲ ಕರೆಸಿ ಮಾಡಿಸುವಂತದ್ದು. ಲೈಕ್ ಒಂದು ಇಯರ್ಲಿ
ಇಡ್ತಾರೆ ಏನಾದ್ರು ಸೇಲ್ಸ್ ಮೀಟ್ ಅಥವಾ ಆ ಟೈಪ್ ಇಟ್ಟು ಮಾರ್ಕೆಟಿಂಗ್ ಅವರಿಗೆಲ್ಲ ಏನಂತ ಹೇಳಿದ್ರೆ ಆ ಟೈಪ್ ಒಂದು ಅಂದ್ರೆ ಒಳ್ಳೆ ಪಾರ್ಟಿ ಕೊಡುವಂತದ್ದು ಹಾಗೂ ಈ ತರ ಎಲ್ಲ ಲೆಕ್ಚರ್ಸ್ ಕೊಡುವಂತದ್ದು. ಅಂದ್ರೆ ಸಾಧ್ಯ ಇದೆ ನಿನ್ ಕೈಲಿ, ಮಾಡು ಮಾಡು ಇನ್ನು ಮಾಡು, ಯು ಕ್ಯಾನ್ ಅಚೀವ್ ಅಂತ ಹೇಳ್ಬಿಟ್ಟು ಆ ಟೈಪ್ ಮಾಡುವಂತದ್ದು. ಅಂದ್ರೆ ಅಂದ್ರೆ ಅತಿಯಾದ ಆಸೆ, ಇನ್ನು ಮಾಡ್ಬೇಕು ಅಂತ ಹೇಳುವಂತದ್ದು ರಜೋಗುಣ. ಸೊ ಇಲ್ಲಿ ರಜೋಗುಣದಲ್ಲಿ ಏನಾಗುತ್ತೆ, ನಮಗೆ ಯಾವ್ದಾದ್ರು ಬಯಕೆಗಳು ಬಂದಾಗ, ಮನಸ್ಸಿಗೆ ಬಂದಾಗ ನಾವ್ ಅದನ್ನ ಮಾಡ್ಬೇಕು ಅಂತ ಮನ್ಸಾಗತ್ತೆ, ಆದ್ರೆ ಕಾರ್ಯಗತಗೊಳ್ಸಕ್ಕೆ ಇಷ್ಟ ಇರಲ್ಲ. ಅಂದ್ರೆ ಅದನ್ನ ನಾವು ಅಪ್ಲೈ ಮಾಡಲ್ಲ. ಅಂದ್ರೆ ಯಾರಿಗಾದ್ರೂ ಒಂದು ಒಳ್ಳೇದ್ ಮಾಡ್ಬೇಕು ಅಂದ್ರು ಥಾಟ್ ಬರುತ್ತೆ, ಮಾಡ್ಬೇಕು ಅಂತ ಇರುತ್ತೆ, ಆದ್ರೆ ನಾವ್ ಅದನ್ನ ಕಾರ್ಯಗತಗೊಳ್ಸಲ್ಲ. ಅದೇ ಕೆಟ್ಟದೇನಾರು ಬಂದಾಗ ಯೋಚನೆ ಬರುತ್ತೆ, ಆದ್ರೆ ಅವನು ಅದರ ಬಗ್ಗೆ ಮಂಥನ ಕೂಡ ಮಾಡ್ತಾನೆ, ಆದ್ರೆ ಏನಂತ ಹೇಳಿದ್ರೆ ಅವನು ಅದನ್ನ ಮಾಡಲ್ಲ, ಕೆಟ್ಟದನ್ನು ಸಹ ಮಾಡಲ್ಲ. ಅಂದ್ರೆ ಸಮ್ಟೈಮ್ಸ್ ಅಂದ್ರೆ ಮನ್ಸಿಗೆ ತಗೊಳ್ಳುವಂಥದ್ದು ಸಮ್ಟೈಮ್ಸ್ ಇಲ್ಲ. ಅಂದ್ರೆ ಸ್ವಲ್ಪ ಕನ್ಫ್ಯೂಷನ್ ಅಲ್ಲಿ ಇರುವಂತದ್ದು ರಜೋಗುಣ ಅಂತ ಹೇಳಿದ್ರೆ. ಸೊ ತಮೋಗುಣ ಹೇಗೆ ಅಂತ ನೋಡೋಣ. ತಮಸ್ತ್ವ ಜ್ಞಾನಜಂ ವಿದ್ಧಿ ಮೋಹನಂ ಸರ್ವದೇಹಿನಾಂ ಪ್ರಮಾದಾಲಸ್ಯ ನಿದ್ರಾಭಿ ಬದ್ನಾತಿ ಭಾರತ. ಭರತ ವಂಶಜನಾದ ಅರ್ಜುನನೇ, ಅಜ್ಞಾನದಿಂದ ಹುಟ್ಟಿದ ತಮೋಗುಣವು ದೇಹಧಾರಿಗಳಾದ ಎಲ್ಲಾ ಜೀವಿಗಳ ಭ್ರಮೆ. ಈ ಗುಣದ ಪರಿಣಾಮಗಳೆಂದರೆ ಹುಚ್ಚು, ಪ್ರಮಾದ ಮತ್ತು ನಿದ್ರೆ. ಇವು ಬದ್ಧ ಆತ್ಮವನ್ನು ಬಂಧಿಸುತ್ತದೆ. ಸೊ ಇದರಲ್ಲಿ ತಮೋಗುಣ ಅಂತ ಹೇಳಿದ್ರೆ ಬೇಡದ ಚಟುವಟಿಕೆಗಳಲ್ಲಿ ತೊಡಗಿರುವಂತದ್ದು. ಯಾಕಂದ್ರೆ ಅವನಿಗೆ ಡಿಫ್ರೆನ್ಸಿಯೇಷನ್ ಗೊತ್ತಿಲ್ಲ, ಯಾವ್ದು ಸರಿ ಯಾವ್ದು ತಪ್ಪು ಅಂತ. ಅವನಿಗೆ ಅದನ್ನ ಯೋಚನೆ ಮಾಡೋ ಶಕ್ತಿ ಇರಲ್ಲ ಅವನಿಗೆ, ಯಾಕಂತ ಹೇಳಿದ್ರೆ ಅವನು ಫುಲ್ ತಮೋಗುಣದಲ್ಲಿ ಇರುವಂತದ್ದು. ಸೊ ಅಂತಹ ವ್ಯಕ್ತಿ ಯಾವಾಗ್ಲೂ ಭ್ರಮೆಗೆ ಒಳಗಾಗುವಂತದ್ದು ಅವನಿಗೆ, ಹಾಗೂ ಹುಚ್ಚು ಅಂತ ನಾವು ಇದನ್ನ ಹೇಳ್ಬೋದು. ಸೊ ಯಾವುದೇ ಒಂದು ರೆಗ್ಯುಲೇಟಿವ್ ಪ್ರಿನ್ಸಿಪಲ್ಸ್ ಇದೆ, ನಿಯಂತ್ರಕ ತತ್ವಗಳು, ಅದನ್ನ ಯಾವುದನ್ನ ಅವನು ಪಾಲಿಸಲ್ಲ. ಸೊ ಇಂತ ಒಂದು ವ್ಯಕ್ತಿನ ನಾವು ತಮೋಗುಣದಲ್ಲಿ ಅಂತ ಹೇಳ್ತೀವಿ. I think you just need to chill with me. I got 6 packs in the fridge, play some video games, watch some TV, shut the curtains and just shut out the world. Sounds good, huh? ಸೊ ಈ ತಮೋಗುಣ ಅಂತದ್ದು ಈಗಿನ ನಾವು ಜನರೇಷನ್ ನೋಡಿದ್ರೆ ಹೆಚ್ಚಾಗಿ ಕಾಲೇಜ್ ಮಕ್ಕಳಲ್ಲಿ ಇದು ಅಂದ್ರೆ ತುಂಬಾನೇ ಎಫೆಕ್ಟ್ ಆಗುವಂತದ್ದು. ಅಂದ್ರೆ ಸಾವಾಸ ದೋಷದಿಂದ ಅವರು ಒಳ್ಳೆಯವರೇ ಇರ್ತಾರೆ. ಅಂದ್ರೆ ಮಕ್ಕಳು ಸ್ಟಾರ್ಟಿಂಗ್ ಅಲ್ಲಿ ಈಗ PU ಗೆಲ್ಲ ಹೋಗುವಾಗ ಅಥವಾ ಇಂಜಿನಿಯರಿಂಗ್ ಕಾಲೇಜಿಗೆ ಎಂಟರ್ ಆಗುವಾಗ ಒಳ್ಳೇದಿರ್ತಾರೆ, ಬಟ್ ಆಮೇಲೆ ಸಾವಾಸದಿಂದ, ಬೇಡದ ಚಟುವಟಿಕೆಯಿಂದ ಆಮೇಲೆ ಅವರು ತಮೋಗುಣಕ್ಕೆ ಬರುವಂತದ್ದು. ಇಲ್ಲಿ ನೋಡಿದ್ವಿ ನಾವು, ಲೈಕ್ ಹೇಗೆ ಅಂದ್ರೆ ಬೇರೆ ಗುಣಗಳು ನಮಗೆ ಕೇಳ್ತಾ ಇರುತ್ತೆ, ಅಂದ್ರೆ ಬೇಡ ಇದು ಸರಿಯಲ್ಲ ಅಂತ. ಆದ್ರೂ ಸಹ ಏನಾಗುತ್ತೆ, ಆ ಇನ್ಫ್ಲುಯೆನ್ಸ್ ಏನಿರುತ್ತೆ ಸರ್ಕಲ್ ಇಂದಾಗಿ ಅವರು ತಮೋಗುಣದಲ್ಲಿ ಹೆಚ್ಚೆಚ್ಚಾಗಿ ತೊಡಗುವಂಥದ್ದು. ಒಂದ್ಸರ್ತಿ ಈಗ ಮೊದ್ಲಿಗೆ ಎಲ್ಲರೂ ಸರಿಯೇ ಇರ್ತಾರೆ. ಈಗ ಒಂದು ಫಸ್ಟ್ ಟೈಮ್ ಕೊಡ್ಬೇಕಾದ್ರೆ ಸಿಗರೇಟ್ ಎಲ್ಲರೂ ಈಗ ಹೇಗೆ ಸ್ಟಾರ್ಟ್ ಆಗುವಂತದ್ದು, ಅದು ಫಸ್ಟ್ ಕೊಡುವಾಗ ಅವರಿಗೆ ಕೆಮ್ಮು ಬರುವಂತು ಎಲ್ಲ ಆಗುತ್ತೆ, ಇಷ್ಟ ಆಗಲ್ಲ ಮಾಡತ್ತೆ ತಗೊಳಕ್ಕೆ. ಆದ್ರೆ ಏನಾಗುತ್ತೆ, ಫ್ರೆಂಡ್ ಸರ್ಕಲ್ಸ್ ಎಲ್ಲ ತಗೊಳ್ಳುವಾಗ ನಾನು ನೋಡೋಣ ಏನಿರುತ್ತೆ ಇದ್ರಲ್ಲಿ ಅಂತ ಹೇಳಿ ಒಂದ್ಸರ್ತಿ ಅದಾಗ್ಲಿ, ಅಥವಾ ಕುಡಿಯೋದಿರ್ಬೋದು, ಒಂದ್ಸರ್ತಿ ನೋಡೋಣ ಅಂತ ಹೇಳಿ ಅವರು ಟೇಸ್ಟ್ ಮಾಡ್ತಾರೆ. ಬಟ್ ಆದ್ಮೇಲೆ ಅದನ್ನ ಬಿಡಕ್ಕಾಗಲ್ಲ, ಅವ್ರಿಗೆ ಚಟದಾಗೆ ಆಗುತ್ತೆ. ಮತ್ತೆ ದಿನ ತಗೊಳ್ಳುವಂಥದ್ದು. ಹಾಗೆ ಅದೇ ರೀತಿ ಅದರಿಂದ ತಮೋಗುಣ ಬೆಳೆಯುವಂಥದ್ದು. ಸೊ ಹೀಗಾಗಿ ಅದರಲ್ಲಿ ಏನಾಗುತ್ತೆ, ಅವರಿಗೆ ಸರಿ ಮತ್ತೆ ತಪ್ಪುಗಳ ಒಂದು ವ್ಯತ್ಯಾಸವೂ ಗೊತ್ತಾಗಲ್ಲ. ಒಂದು ಅಂದ್ರೆ ಈಗ ಕೆಳಮಟ್ಟಿಗೆ ಬೀಳುವಂಥದ್ದು ಲೈಫ್ ಅಲ್ಲಿ. ಯಾವುದೇ ಒಂದು ಅಂದ್ರೆ ಅವರಿಗೆ ಏನು ಸಾಧನೆ ಮಾಡ್ಬೇಕು ಆತರ ಏನು ಇರೋಲ್ಲ. ಸೊ ಬರೀ ಕುಡಿಯುವಂಥದ್ದು, ತಿನ್ನುವಂಥದ್ದು, ಎಂಜಾಯ್ ಮಾಡುವಂಥದ್ದು. ಜೀವನ ಅಂತ ಹೇಳಿದ್ರೆ ಎಂಜಾಯ್ ಮಾಡುವಂಥದ್ದು ಅಂತ ತಿಳ್ಕೊಂಡಿರ್ತಾರೆ. ಸೊ ಇಲ್ಲಿ ಏನಾಗುತ್ತೆ, ಸಾರಿ. ಸೊ ಒಳ್ಳೆಯ ಒಂದು ಥಾಟ್ ಬಂದಾಗ, ಏನಾದ್ರೂ ಒಂದು ಮಾಡ್ಬೇಕು ಅಂತಂದಾಗ ಬರೀ ಯೋಚನೆಯಲ್ಲೇ ನಿಲ್ಲುವಂಥದ್ದು, ಅದು ಮನಸ್ಸಿಗೂ ತಗೊಳ್ಳಲ್ಲ ಅವ್ರು. ಅಂದ್ರೆ ಫೀಲಿಂಗ್ ಸಹ ಇಲ್ಲ, ಅದರ ಬಗ್ಗೆ ಭಾವನೆಗಳು ಬರಲ್ಲ ಅವರಿಗೆ ಒಳ್ಳೇದ್ ಮಾಡ್ಬೇಕು ಅಂತ, ಹಾಗೂ ಅವ್ರು ಅದನ್ನ ಕಾರ್ಯಗತ ಸಹ ಗೊಳಿಸಲ್ಲ. ಅದೇ ಒಂದು ಅದೇನಾದ್ರೂ ಮನಸ್ಸಿಗೆ ಬಂದಾಗ ಕೂಡ್ಲೆ ಯೋಚನೆಯೂ ಬರುತ್ತೆ, ಅದನ್ನ ಮನಸ್ಸಿಗೂ ತಗೊಳ್ತಾರೆ, ಮನಸ್ಸಲ್ಲಿ ಅದನ್ನೇ ಯೋಚನೆ ಮಾಡ್ತಾರೆ, ಹಾಗೂ ಅದನ್ನ ಕಾರ್ಯಗೊಳಿಸುವಂಥದ್ದು. ಸೊ ಇದು ತಮೋಗುಣದ ಲಕ್ಷಣ. ಸೊ ಇಲ್ಲಿ ಸತ್ವಗುಣದಲ್ಲಿ ನಾವು ಯಾವುದೇ ಒಂದು
ನಮ್ಮ ಉದ್ದೇಶ ಇಲ್ಲದೆ ಯಾವುದೇ ಒಂದು ನನಗೆ ಅದರಿಂದ ಯಾವುದೇ ಒಂದು ಫಲಕ್ಕೋಸ್ಕರ ಮಾಡುವಂತದ್ದಲ್ಲ, ಒಂದು ಒಳ್ಳೆ ಕೆಲಸ ಅಂದ್ರೆ ಆಸ್ ಅ ಮ್ಯಾಟರ್ ಆಫ್ ಡ್ಯೂಟಿ ಅಂತ ಹೇಳ್ತೀವಲ್ಲ, ಒಂದು ಆ ರೀತಿಯಲ್ಲಿ ನಾವು ಬೇರೆಯವರಿಗೆ ಹೆಲ್ಪ್ ಮಾಡುವಂತದ್ದು. ಸೊ ಇಲ್ಲಿ ಇದರಲ್ಲಿ ನೋಡ್ಬೋದು ನಾವು ಒಬ್ಬನಿಗೆ ಅಂದ್ರೆ ಯಾರಿಗೆ ಸರಿ ನಡಿಯಕ್ ಆಗ್ತಾ ಇಲ್ಲ ಅಂದ್ರೆ ಅವನಿಗೆ ತೊಂದ್ರೆ ಇದೆ, ಅವನು ಹೆಲ್ಪ್ ಮಾಡುವಂಥದ್ದು, ಅವನ ಬ್ಯಾಗ್ ತಗೊಂಡು ಹೋಗುವಂಥದ್ದು, ಅಥವಾ ಇಲ್ಲಿ ಒಂದು ಪ್ರಾಯ ಆದವರಿಗೆ ಅವರನ್ನ ಹೆಲ್ಪ್ ಮಾಡುವಂಥದ್ದು, ಒಂದು ದಾರಿ ದಾಟಿಸೋದಂತದ್ದು ಇರ್ಬೋದು, ಏನಾದ್ರು ಇದೆಲ್ಲ ಸತ್ವಗುಣದ ಲಕ್ಷಣ. ಸೊ ರಜೋಗುಣದಲ್ಲಿ ಹೇಗೆ ಅಂತ ಹೇಳಿದ್ರೆ ಮನುಷ್ಯನಿಗೆ ಇನ್ನು ಎಲ್ಲ ಅಂದ್ರೆ ನನ್ ಬೇರೆಯವರಿಂದ ನಾನೇ ಶ್ರೀಮಂತ ಇರ್ಬೇಕು ಅಂತ ಹೇಳಿ ತುಂಬಾ ಸಂಪಾದನೆ ಮಾಡುವಂಥದ್ದು. ಎಷ್ಟು ಕೆಲವು ಜನ 14 ಗಂಟೆ 15 ಗಂಟೆ ಹಾಗೆಲ್ಲ ಕೆಲಸ ಮಾಡುವಂಥದ್ದು, ಇದೆಲ್ಲ ರಜೋಗುಣದ ಸ್ವಭಾವ. ಅವರಿಗೆ ಎಷ್ಟು ಕೆಲ್ಸ ಎಷ್ಟೊತ್ತಿಗೂ ಕೆಲ್ಸ ಬೇರೆ ಅಂದ್ರೆ ಮತ್ತೆ ಇನ್ನು ಮಾಡ್ಬೇಕು, ಮಾಡಿದಷ್ಟು ತೃಪ್ತಿ ಇಲ್ಲ, ಇದು ರಜೋಗುಣದ ಲಕ್ಷಣ. ಸೊ ಇದು ತಮೋಗುಣದಲ್ಲಿ ಮನುಷ್ಯ ಸುಮ್ನೆ ಅಂದ್ರೆ ತಿನ್ನುವಂಥದ್ದು, ಟಿವಿ ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡುವಂಥದ್ದು. ಸೊ ಈಗ ನಾವು ಸೋಷಿಯಲ್ ಮೀಡಿಯಾ ನೋಡ್ತೀವಿ, ಎಲ್ಲ ಫ್ಯಾಮಿಲಿಯಲ್ಲಿ ಎಲ್ಲಾರು ಸಹ ತಾಯಿ ಅಂದ್ರೆ ಪೇರೆಂಟ್ಸ್ ಆದವರು ಇದನ್ನ ಅವಾಯ್ಡ್ ಮಾಡಿದ್ರೆ ಮಾತ್ರ ಮಕ್ಕಳು ಸಹ ಈ ಒಂದು ಚಟದಿಂದ, ಅಂದ್ರೆ ಯಾಕೆ ಈ ಮಕ್ಕಳು ಮಾಡ್ತಾರೆ, ತಾಯಿ ಆದವಳೇ ಇಟ್ಕೊಂಡು ಕೂತಾಗ ಆಬ್ವಿಯಸ್ಲಿ ಅದನ್ನ ನೋಡಿ ಮಕ್ಕಳು ಕಲಿಯುವಂಥದ್ದು. ನಾವು ಹೇಳೋದಕ್ಕಿಂತ ನಾವು ಮಾಡೋದನ್ನ ನೋಡಿ ಕಲಿಯುವಂಥದ್ದು ಮಕ್ಕಳು. ಸೊ ಹಾಗೂ ಇಲ್ಲಿ ಬೇಡದ ಚಟಗಳು ಮಾಡ್ಕೊಂಡು ಇದೆಲ್ಲ ತಮೋಗುಣದಲ್ಲಿ ಬರುವಂಥದ್ದು. ಸತ್ವಂ ಸುಖೇ ಸಂಜಯತಿ ರಜಾ ಕರ್ಮಣಿ ಭಾರತ ಜ್ಞಾನಮಾವೃತ್ಯ ತು ತಮಃ ಪ್ರಮಾದೇ ಸಂಜ್ಞಯುತ್ಯುತ. ಭರತ ವಂಶಜನಾದ ಅರ್ಜುನನೇ, ಸತ್ವಗುಣವು ಮನುಷ್ಯನನ್ನು ಸುಖವಾಗಿರಲು ಬದ್ಧಗೊಳಿಸುತ್ತದೆ, ರಜೋಗುಣವು ಕಾಮ್ಯ ಕರ್ಮಗಳನ್ನು ಮಾಡಲು ಬದ್ಧಗೊಳಿಸುತ್ತದೆ, ತಮಸ್ಸು ಮನುಷ್ಯನ ಜ್ಞಾನವನ್ನು ಆವರಿಸಿ ಅವನನ್ನು ಹುಚ್ಚಿಗೆ ಬದ್ಧಗೊಳಿಸುತ್ತದೆ. ಅಂದ್ರೆ ಹೇಗೆ 3 ಗುಣಗಳು ನಮ್ಮನ್ನ ಬಂಧಿತರ ಮಾಡುತ್ತೆ ಅಂತ ಹೇಳಿ, ಯಾವ ಗುಣ ಸಹ ಎಲ್ಲ ಗುಣದಲ್ಲೂ ಒಂದೊಂದು ತೊಂದರೆ ಇದೆ. ಒಳ್ಳೆ ಗುಣದಲ್ಲಿ ಅಂದ್ರೆ ಸತ್ವ ಗುಣದಲ್ಲಿ ಇದ್ದಾಗ ಏನಾಗತ್ತೆ, ಅವನು ಸಂತೋಷವಾಗಿದ್ದೀನಿ ಅಂತ ಹೇಳಿ ಅವನು ಆತ್ಮಜ್ಞಾನ ಕಡೆ ಹೋಗಲ್ಲ. ಅದೇ ಈಗ ರಜೋಗುಣದಲ್ಲಿ ಏನಾಗತ್ತೆ, ಅವನಿಗೆ ಯಾವುದೇ ಒಂದು ಅಂದ್ರೆ ಅವನು ಕೆಲಸ ಮಾಡುವಂಥದ್ದು ಅವನಿಗೆ ಅದರಲ್ಲಿ ಏನಾದ್ರೂ ಲಾಭ ಇದ್ರೆ ಮಾತ್ರ ಅದು ರಜೋಗುಣ. ಅವನಿಗೆ ಏನಾದ್ರೂ ಬಂದ್ರೆ ಮಾತ್ರ ಅವನು ಕೆಲಸ ಮಾಡ್ತಾನೆ, ಇಲ್ಲ ಅಂದ್ರೆ ಅವನು ಮಾಡಲ್ಲ. ಸೊ ಅಂತ ಅದ್ರಲ್ಲಿ ಏನಾಗುತ್ತೆ, ಅದರಲ್ಲಿ ಸಹ ಅವನು ಬರೀ ಇನ್ನು ಮಾಡೋಣ, ಇನ್ನು ಹೆಚ್ಚು ಸಂಪಾದನೆ ಮಾಡ್ಬೇಕು, ಹಾಗೂ ಅವನ ಫ್ಯಾಮಿಲಿಯನ್ನ ತೃಪ್ತಿ ಮಾಡುವಂಥದ್ದು, ಅಥವಾ ಇನ್ನು ಒಳ್ಳೆ ಮನೆ ಕಟ್ಟೋಣ ಅಂದ್ರೆ ಅದರಲ್ಲಿ ಸುಖ ಸ್ವಲ್ಪ ಇರ್ಬೋದು, ಸುಖ ಇದ್ದಾಗ ಕಾಣುತ್ತೆ. ಆದ್ರೆ ಏನಂತ ಹೇಳಿದ್ರೆ ಪ್ರಭುಪಾದ ಹೇಳೋದಂತೂ ರಾಜೋಗುಣದಲ್ಲಿ ಈ ಸತ್ವಗುಣದಲ್ಲಿ ಹೇಗೆ ಅಂತ ಹೇಳಿದ್ರೆ, ಮೊದ್ಲಿಗೆ ಯಾವ್ದಾದ್ರು ನಾವು ಕೆಲಸ ಮಾಡ್ಬೇಕು ಅಂತ ಶುರು ಮಾಡಿದಾಗ ಅದು ಕಹಿ ಇರುವಂತದ್ದು, ಕಷ್ಟ ಆಗುವಂಥದ್ದು, ಆದ್ರೆ ಎಂಡಲ್ಲಿ ಸುಖ. ಸೊ ಯಾವುದೇ ಈಗ ನಾವು ಈಗ ಚಾಂಟಿಂಗ್ ನಮಗೆ ಮಾಡಕ್ಕೆ ಕಷ್ಟ, ತುಂಬಾ ಎಷ್ಟೊತ್ತು ಕೂತ್ಕೊಳ್ಬೇಕು, ಅಂದ್ರೆ ಅದಕ್ಕೆ ಟೈಮ್ ಕೊಡ್ಬೇಕು, ಅದೆಲ್ಲ ನಮಗೆ ಬೇಜಾರಾಗುವಂಥದ್ದು ಇನಿಷಿಯಲ್ ಅಲ್ಲಿ. ಈಗ ನಾವು ಸಾಧನೆ ಮಾಡುವಾಗ ಅದೆಲ್ಲ ಇನಿಷಿಯಲ್ ಕಷ್ಟ ಆಗುವಂಥದ್ದು. ಆದ್ರೆ ಇಲ್ಲ, ನಾನು ಆಸ್ ಎ ಮಾಡ್ತೀನಿ, ನಾನು ಇವರು ನನಗೆ ಪ್ರಭುಪಾದರು ಕೊಟ್ಟಿದ್ದಾರೆ, ಸೊ ಅದನ್ನ ನಾನು ಮಾಡ್ತೀನಿ. ಮಾಡುವಾಗ ಏನಾಗುತ್ತೆ, ನಮಗೆ ಆ ಎಂಡ್ ಅಷ್ಟು ಒಂದು 16 ರೌಂಡ್ಸ್ ಎಲ್ಲ ಕಂಪ್ಲೀಟ್ ಮಾಡಿ ಆದ್ಮೇಲೆ ನಮ್ಗೆ ಅದರಲ್ಲಿ ಒಂದು ಸಂತೋಷ ಸಿಗುತ್ತೆ, ನಮ್ಗೊಂಥರ ಮನಸ್ಸು ಪ್ರಶಾಂತವಾಗಿರುವಂತದ್ದು, ಹಾಗೂ ನಮಗೆ ಯಾವುದೇ ಒಂದು ಡಿಸ್ಟರ್ಬೆನ್ಸ್ ಇಲ್ಲ, ಮಾಯೆಯಿಂದನೂ ನಮಗೆ ಅಷ್ಟು ಅಂದ್ರೆ ಹೆಚ್ಚಾಗಿ ಮನಸ್ಸು ಶಾಂತವಾಗಿರುತ್ತೆ, ಅಂದ್ರೆ ಸತ್ವಗುಣದಲ್ಲಿ ಇರ್ತೀವಿ ನಾವು. ಸೊ ಹಾಗಾಗಿ ಏನಾಗುತ್ತೆ, ಕಷ್ಟ ಇದ್ರೂ ಸಹ ಮಾಡುವಂಥದ್ದು, ಅದು ಶುರುವಿಗೆ ಕಷ್ಟ, ಆಮೇಲೆ ಸುಖ, ಅದು ಸತ್ವಗುಣ. ಅದೇ ರಜೋಗುಣದಲ್ಲಿ ಏನು ಅಂತ ಹೇಳಿದ್ರೆ, ಶುರುವಿಗೆ ಸುಖ ಮೊದ್ಲಿಗೆ ಈಗ ಆದ್ರೆ ಆಮೇಲೆ ಲಾಸ್ಟ್ ಅಲ್ಲಿ ಅದು ದುಃಖ. ಅದೇ ಹೇಗೆ ಅಂತ ಹೇಳಿದ್ರೆ, ಈಗ ನಾವೊಂದು ಸ್ಟೂಡೆಂಟ್ ನ ಎಕ್ಸಾಂಪಲ್ ತಗೊಂಡ್ರೆ, ಈಗ ಸತ್ವಗುಣದಲ್ಲಿರೋ ಸ್ಟೂಡೆಂಟ್ ಏನೋ ಒಂದು ಪರೀಕ್ಷೆ ಬಂದಾಗ ಏನ್ ಮಾಡ್ತಾನ ಅವನು, ಈಗ ಅಲ್ಲಿ ಹಿಂದಿನ ದಿನ ಯಾವ್ದೋ ಒಂದು ಇದು ಎಲ್ಲ ಫ್ರೆಂಡ್ಸ್ ಎಲ್ಲರೂ ಮೂವಿ ನೋಡ್ತಾ ಇದಾರೆ, ಬಟ್ ಅವನ್ ಏನ್ ಮಾಡ್ತಾನೆ, ಅವನು ಓದ್ತಾನೆ ಅಂದ್ರೆ ಆಗ ಕಷ್ಟ. ಯಾಕೆಂತ ಹೇಳಿದ್ರೆ ಅವನಿಗೂ ಸಹ ಅನ್ಸುತ್ತೆ ನಾನು ಹೋಗಿ ಎಂಜಾಯ್ ಮಾಡ್ಬೋದು ಫ್ರೆಂಡ್ಸ್ ಜೊತೆ ಅಂತ, ಇಲ್ಲ ಎಕ್ಸಾಮ್ ಬರ್ತಾ ಇದೆ ನಾನು ಓದ್ತೀನಿ ಅಂತ ಹೇಳಿ ಅವನು ರಾತ್ರಿ ಎಲ್ಲ ಓದುವಂಥದ್ದು. ಸೊ ಅದೇ ನೆಕ್ಸ್ಟ್ ಡೇ ಅವನು ಏನಾಗುತ್ತೆ, ಅವನು ಚೆನ್ನಾಗಿ ಮಾಡ್ತಾನೆ ಎಕ್ಸಾಮು, ಆಮೇಲೆ ಎಕ್ಸಾಮ್ ಅಲ್ಲಿ ಒಳ್ಳೆ ರಿಸಲ್ಟ್. ಈಗ ಅದೇ ರಜೋಗುಣದಲ್ಲಿರೋನಾದ್ರೆ ಏನ್ ಮಾಡ್ತಾನೆ, ಓಕೆ ನಾಳೆ ತಾನೆ ಎಕ್ಸಾಮು, ನಾಳೆ ನೋಡ್ಕೊಳ್ಳೋಣ, ಈಗ ನಾವು ಹೋಗೋಣ ಮೂವಿಗೆ ಹೋಗೋಣ, ಮೂವಿ ಎಂಜಾಯ್ ಮಾಡೋಣ ಅಂತ ಹೇಳಿ ಮೂವಿ ಎಂಜಾಯ್ ಮಾಡಿ ಬರ್ತಾನೆ. ಸೊ ಹಾಗೇನಾಗುತ್ತೆ, ಆಗ ಆ ಟೈಮಿಗೆ ಅದು ಸುಖ. ಆದ್ರೆ ನಾಳೆ ದಿನ ಏನಾಗುತ್ತೆ, ಎಕ್ಸಾಮ್ ಅಲ್ಲಿ ಅವನಿಗೆ ಏನು ಗೊತ್ತಾಗಲ್ಲ ಅಲ್ಲಿ ಮಾಡಕ್ಕೆ, ಆಗ ಅವನು ಫೇಲ್ ಆಗ್ತಾನೆ. ಸೊ ಅದು ರಜೋಗುಣ, ಅಂದ್ರೆ ಅವನಿಗೆ ಕಷ್ಟ ಆಗುವಂಥದ್ದು ಬರೆಯಕ್ಕೆ. ಸೊ ಹಾಗಾಗಿ ಇದು ಈಗ ತಮೋಗುಣದಲ್ಲಿ ಏನಾಗುತ್ತೆ, ತಮೋಗುಣದಲ್ಲಿ ಅವನಿಗೆ ಅಲ್ಲಿ ಮೂವಿಗೆ ಹೋಗಕ್ಕೂ ಇಷ್ಟ ಇಲ್ಲ, ಅವನು ಸುಮ್ನೆ ಅದಕ್ಕೆ ಯಾವ್ದ್ರಲ್ಲೂ ಇಂಟ್ರೆಸ್ಟ್ ಇಲ್ಲ, ಅವನಿಗೆ ಮಲ್ಕೊಂಡು ಟೈಮ್ ವೇಸ್ಟ್ ಮಾಡುವಂಥದ್ದು. ಸೊ ಅಲ್ಲಿ ಮಲಗಿರ್ತಾನೆ, ಅಲ್ಲೂ ದುಃಖ, ಸ್ಟಾರ್ಟಿಂಗ್ ಅಲ್ಲೂ ದುಃಖ,
ಶುರುವಾಗುವ ಆರಂಭದಲ್ಲೂ ದುಃಖ, ಕೊನೆಯಲ್ಲೂ ದುಃಖ ಅಂತ ಹೇಳ್ತೀವಿ ತಮೋಗುಣದಲ್ಲಿ. ಸೊ ಹಾಗಾಗಿ ಈ ಮೂರು ಸಹ ಬಂಧಿತ ಮಾಡುವಂತದ್ದು. ಸೊ ಇಗ್ನೋರೆನ್ಸ್ ಅಲ್ಲಿ ಅಂದ್ರೆ ಆ ತಮೋಗುಣದಲ್ಲಿ ಏನಾಗುವಂತದ್ದು, ಈ ಮನುಷ್ಯನ ಜ್ಞಾನವನ್ನ ಆವರಿಸಿರುತ್ತೆ. ಈಗ ನಾವು ಹೇಗೆ ಒಂದು ಜ್ಞಾನವನ್ನ ಬೇರೆ ಬೇರೆ ರೀತಿ ಆವರಿಸಿರುತ್ತೆ ಅಂತ ನೋಡಿದ್ವಿ ನಾವು. ಈಗ ಪ್ರಾಣಿಗಳಲ್ಲಿ ಹೇಗೆ ಕನ್ನಡಿಗೆ ಧೂಳು ಆವರಿಸಿರುವಂತದ್ದು, ಹಾಗೂ ಮನುಷ್ಯನ ಜನ್ಮದಲ್ಲಿ ನಾವು ಅದನ್ನ ಒಂದು ಬೆಂಕಿಗೆ ಆವರಿಸಿದ, ಅಂದ್ರೆ ಹೊಗೆ, ಬೆಂಕಿಯನ್ನು ಆವರಿಸಿದ ಹೊಗೆ ಅಂತ ಹೇಳ್ತೀವಿ. ಸೊ ಅದೇ ರೀತಿ ಆ ಇದು ಆ ವೃಕ್ಷವನ್ನ ಇದು ಗರ್ಭದಲ್ಲಿರೋ ಶಿಶುಗೆ ನಾವು ಕಂಪೇರ್ ಮಾಡ್ತೀವಿ. ಅದೇ ರೀತಿ ಈ ತಮೋಗುಣ ಏನಿದೆ ಅದು ಆಲ್ಮೋಸ್ಟ್ ಲೈಕ್ ಪ್ರಾಣಿಗಳಾಗೆ, ಅಂದ್ರೆ ಫುಲ್ ಕವರ್, ಆದ್ರೆ ಅವನಿಗೆ ಯಾವುದೇ ರೀತಿಯ ಜ್ಞಾನ ಇಲ್ಲ. ಜ್ಞಾನವನ್ನ ಕಂಪ್ಲೀಟ್ ಆಗಿ ಆವರಿಸಿದೆ ಅದು, ಹಾಗೂ ಹುಚ್ಚಿಗೆ ಬದ್ಧಗೊಳಿಸುತ್ತೆ ಅಂತ. ರಜಸ್ತಮಶ್ಚಾಭಿಭೂಯ ಸತ್ವಂ ಭವತಿ ಭಾರತ, ರಜಸತ್ವಂ ತಮಶ್ಚೈವ ತಮಸತ್ವಂ ರಜಸ್ತಥಾ. ಭರತ ವಂಶಜನಾದ ಅರ್ಜುನನೇ, ಒಮ್ಮೊಮ್ಮೆ ಸತ್ವಗುಣವು ರಜೋಗುಣವನ್ನು, ತಮೋಗುಣವನ್ನು ಸೋಲಿಸಿ ತಾನು ಪ್ರಬಲವಾಗುತ್ತದೆ. ಕೆಲವೊಮ್ಮೆ ರಜೋಗುಣವು ಸತ್ವ ಮತ್ತು ತಮೋಗುಣಗಳನ್ನು ಸೋಲಿಸುತ್ತದೆ, ಇನ್ನು ಕೆಲವು ಬಾರಿ ತಮೋಗುಣವು ಸತ್ವ ಮತ್ತು ರಜೋಗುಣಗಳನ್ನು ಸೋಲಿಸುತ್ತದೆ. ಈ ರೀತಿಯಲ್ಲಿ ಮೇಲುಗೈ ಯಾವಾಗಲೂ ಸದಾ ಸ್ಪರ್ಧೆ ಇರುತ್ತದೆ. ಸೊ ಒಂದೇ ಗುಣ ಅಂತ ನಾವ್ ಯಾರು ಇರಲ್ಲ, ನಮ್ಗೆ ಎಲ್ಲರಲ್ಲೂ ಎಲ್ಲಾ ಗುಣಗಳಿದೆ ಅಂತ ಹೇಳಿದ್ರೆ ಪ್ರಮಾಣ ಬೇರೆ ಇರುವಂತದ್ದು. ಸೊ ಒಬ್ಬೊಬ್ಬರಲ್ಲಿ ಸತ್ವಗುಣ ಹೆಚ್ಚಿರುವಂತದ್ದು, ಹಾಗೂ ಕೆಲವರಲ್ಲಿ ರಜೋಗುಣ ಇರುವಂತದ್ದು ಹೆಚ್ಚು, ಕೆಲವರಲ್ಲಿ ತಮೋಗುಣ ಹೆಚ್ಚು. ಹಾಗೆ ಅಂತ ಹೇಳಿದ್ರೆ ಈಗ ಬ್ರಾಹ್ಮಣನಾದವನಿಗೆ ಸತ್ವಗುಣದಲ್ಲಿ ಇರುವಂತದ್ದು ಅವನು ಹೆಚ್ಚಾಗಿ, ಹಾಗೂ ಈ ಕ್ಷತ್ರಿಯನಲ್ಲಿ ಸತ್ವ ಹಾಗೂ ರಜಸ್ ಅದು ಸ್ವಲ್ಪ ಮಿಕ್ಸ್ ಇರುವಂತದ್ದು, ಹಾಗೂ ತಮೋಗುಣದಲ್ಲಿರೋನಿಗೆ ಬರೀ ವೈಶ್ಯ ಆದವನಿಗೆ ಇದು ರಜೋ ಮತ್ತೆ ತಮೋ ಎರಡು ಮಿಕ್ಸ್ ಇರುವಂತದ್ದು. ಅದೇ ಶೂದ್ರನಿಗೆ ಬರೀ ಅವನು ತಮೋಗುಣದಲ್ಲಿ ಹೆಚ್ಚಾಗಿ ತಮೋಗುಣದಲ್ಲಿ ಇರುವಂತದ್ದು ಅಂತ ಹೇಳಿ ಹೇಳಲಾಗತ್ತೆ. ಸೊ ನಾವೆಲ್ಲರೂ ಸಹ ಈಗ ಬೆಳಗಿನ ಹೊತ್ತು ನಾವು ನೋಡಿದ್ರೆ ಹೆಚ್ಚಾಗಿ ಸತ್ವಗುಣದಲ್ಲಿ ಇರ್ತೀವಿ. ಮಧ್ಯಾಹ್ನ ಆಗ್ತಾ ಅಂದ್ರೆ ಈಗ ಆಫೀಸ್ ಕೆಲಸಗಳು ಅದು ಇದರಲ್ಲಿ ತೊಡಗಿರುವಾಗ ಎಲ್ಲರೂ ರಜೋಗುಣದಲ್ಲಿ ಬಂದಿರ್ತಾರೆ. ಅದೇ ರಾತ್ರಿ ಆಗುವಷ್ಟೊತ್ತಿಗೆ ನಮಗೆ ನಿದ್ದೆ ಬರುವಂತದ್ದು, ಹಾಗೂ ಯಾವುದೇ ಒಂದು ಚಟುವಟಿಕೆ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಇರಲ್ಲ. ಸೊ ಆಗ ತಮೋಗುಣ ಆವರಿಸುವಂತದ್ದು. ಸೊ ಒಂದೊಂದು ಟೈಮಲ್ಲಿ ಒಂದೊಂದು ಪ್ರಬಲವಾಗುವಂತದ್ದು ಅಂತ ಹೇಳಿ ಕೃಷ್ಣ ಹೇಳುವಂಥದ್ದು. ಸೊ ಈಗ ನಮ್ಮ ಮನಸ್ಸಿದೆ, ಈ ಮೂರು ಗುಣಗಳು ನಮ್ಮನ್ನ ಎಳಿತಾ ಇದೆ. ಒಂದು ಕಡೆ ಸತ್ವಗುಣ, ಒಂದು ಕಡೆ ರಜೋಗುಣ, ಒಂದು ಕಡೆ ತಮೋಗುಣ ಎಳೆಯುವಂಥದ್ದು. ಸೊ ಇಲ್ಲಿ ಪ್ರಭುಪಾದ್ ಹೇಳುವಂತದ್ದು, ಈಗ ಅದೇ ಲೇಜಿ ಇಂಟೆಲಿಜೆನ್ಸ್. ದೇರ್ ಆರ್ 4 ಕ್ಲಾಸ್ ಆಫ್ ಮೆನ್: ಲೇಜಿ ಇಂಟೆಲಿಜೆಂಟ್, ಬಿಸಿ ಇಂಟೆಲಿಜೆಂಟ್, ಲೇಜಿ ಫೂಲ್ ಅಂಡ್ ಬಿಸಿ ಫೂಲ್. ಫಸ್ಟ್ ಕ್ಲಾಸ್ ಮ್ಯಾನ್ ಈಸ್ ಲೇಜಿ ಇಂಟೆಲಿಜೆಂಟ್, ಬಿಸಿ ಫೂಲ್ ಇಸ್ ವೆರಿ ಡೇಂಜರಸ್ ಅಂತ ಹೇಳಿದ್ರೆ, ಈ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರನನ್ನ ಇಲ್ಲಿ ಹೇಳಿರುವಂತದ್ದು ಪ್ರಭುಪಾದ್. ಲೇಜಿ ಇಂಟೆಲಿಜೆಂಟ್ ಅಂದ್ರೆ ಬ್ರಾಹ್ಮಣ, ಅವನು ತುಂಬಾ ಕೆಲಸ ಪಡಲ್ಲ. ಆದ್ರೆ ಅವನಿಗೆ ಏನ್ ಮಾಡ್ಬೇಕು ಅನ್ನೋದು ಸರಿಯಾದ ಜ್ಞಾನ ಇದೆ. ಅವನು ಆತ್ಮದ ಬಗ್ಗೆ ಅವನು ಯೋಚನೆ ಮಾಡ್ತಾನೆ. ಹಾಗಾಗಿ ಅವನು ಅನ್ನೆಸೆಸರಿ ಈ ಏನು ಸೆನ್ಸ್ ಗ್ರಾಟಿಫಿಕೇಶನ್ ಅಲ್ಲಿ ಇನ್ವಾಲ್ವ್ ಆಗಲ್ಲ. ಅಂದ್ರೆ ಅವನು ಈ ಇಂದ್ರಿಯ ತೃಪ್ತಿಯ ಕೆಲಸಗಳಲ್ಲಿ ಏನಿದೆ ಅವನು ಅದರಲ್ಲಿ ಜಾಸ್ತಿ ಇನ್ವಾಲ್ವ್ ಆಗಲ್ಲ. ಯಾಕಂತ ಹೇಳಿದ್ರೆ ಅವನಿಗೆ ಗೊತ್ತು ಇದು ಯಾವತ್ತು ಶಾಶ್ವತವೂ ಅಲ್ಲ, ನಾನು ಶಾಶ್ವತ ಅಲ್ಲ, ನನ್ನದು ಏನು ಕರ್ತವ್ಯ ಅಂತ ಹೇಳಿ ಅವನಿಗೆ ಸರಿಯಾಗಿ ಗೊತ್ತಿದೆ. ಹಾಗಾಗಿ ಆ ಬ್ರಾಹ್ಮಣನಾದವನು ಲೇಜಿ ಇಂಟೆಲಿಜೆಂಟ್. ಅವ್ನು ನೋಡೋದಕ್ಕೆ ಏನು ಅಂದ್ರೆ ಎಲ್ಲರಿಗೆ ಕಾಣುವಂಥದ್ದು. ಅವನು ಏನ್ ಮಾಡ್ತಾನೆ, ಪಠನ್ ಪಾಠನ್ ಯಜನ್ ಯಾಜನ್ ದಾನ ಪರಿಗ್ರಹ ಅಂತ ಹೇಳ್ತೀವಿ. ಅಂದ್ರೆ ಹೇಳಿಕೊಡುವಂಥದ್ದು ಹಾಗೂ ಕಲಿಯುವಂಥದ್ದು. ಅವನು ಯಾವಾಗಲೂ ಕಲಿಯುವಂಥದ್ದು, ಜ್ಞಾನವನ್ನ ಇನ್ನೊಬ್ಬರಿಗೆ ಹೇಳಿಕೊಡುವಂಥದ್ದು, ದಾನವನ್ನ ತಗೊಳ್ಳುವಂಥದ್ದು, ದಾನ ಕೊಡುವಂಥದ್ದು, ಹಾಗೂ ಯಜ್ಞ ಮಾಡುವಂಥದ್ದು, ಯಜ್ಞ ಹೇಳಿಕೊಡುವಂಥದ್ದು. ಸೊ ಇದ್ರಲ್ಲಿ ಇರ್ತಾನೆ. ಅವನ್ನ ನೋಡುವಾಗ ಎಲ್ಲರಿಗೂ ಕಾಣುತ್ತೆ ಈ ಬ್ರಾಹ್ಮಣ ಏನು ಕೆಲಸ ಮಾಡ್ತಾನೆ, ಏನು ಇಲ್ಲ ಅಂತ. ಆದ್ರೆ ಅವನು ಆಕ್ಚುಲಿ ಹೈಯೆಸ್ಟ್, ಅವನು ಇಂಟೆಲಿಜೆಂಟ್, ಬುದ್ಧಿವಂತ, ಅವನಿಗೆ ಗೊತ್ತು ಏನ್ ಮಾಡ್ಬೇಕು ಅಂತ. ಇನ್ನೊಬ್ಬ ಬಿಸಿ ಇಂಟೆಲಿಜೆಂಟ್, ಬಿಸಿ ಅಂದ್ರೆ ಇವನು ರಜೋಗುಣ, ಕ್ಷತ್ರಿಯ. ಸೊ ಅವನು ಬಿಸಿ ಇರ್ತಾನೆ, ಕಾರ್ಯ ಯಾವಾಗ್ಲೂ ಕೆಲಸ ಮಾಡುವಂಥದ್ದು. ಅವನು ಬುದ್ಧಿವಂತ ಇರ್ತಾನೆ, ಆದ್ರೆ ಅವನು ಮಾಡುವಂಥದ್ದು ಮಾತ್ರ ಅವನ ಇಂದ್ರಿಯ ತೃಪ್ತಿಗೆ. ಇನ್ನೊಬ್ಬ ಲೇಜಿ ಫೂಲ್ ಅಂತ ಹೇಳಿದ್ರೆ ವೈಶ್ಯ. ಸೊ ಅವನು ಈಗ ಅಂಗಡಿಯಲ್ಲಿ ಕೂತ್ಕೊಂಡಿರೋನ್ ಇರ್ಬೋದು, ಅಂಗಡಿ ಇರುವಂತದ್ದು, ಆದ್ರೆ ಅವನಿಗೆ ಏನು ಇದಿಲ್ಲ, ಬುದ್ಧಿವಂತಿಕೆ ಇಲ್ಲ. ಅವನೊಬ್ಬ ದಡ್ಡ, ಅಂದ್ರೆ ಸುಮ್ನೆ ಕೂತ್ಕೊಂಡಿರುವಂತದ್ದು ಇಡೀ ದಿನ, ಅಂತ ಒಂದು ಆಕ್ಟಿವಿಟಿ ಇರುವಂತ ಕೆಲಸ ಅಲ್ಲ ಅಂತ ಹೇಳಿ. ಸೊ ಅದು ವೈಶ್ಯ. ಹಾಗೂ ಬಿಸಿ ಫೂಲ್ ಅಂತ ಹೇಳಿದ್ರೆ ಶೂದ್ರ. ಇವನು ತುಂಬಾ ಡೇಂಜರಸ್ ಅಂತ ಪ್ರಭುಪಾದ್ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಇವನು ಬ್ಯುಸಿಯಾಗಿರ್ತಾನೆ, ಯಾವಾಗ್ಲೂನು ಅವನ ಪುರ್ಸೊತ್ತಿಲ್ಲ. ಆದ್ರೆ ಅವ್ನು ಮಾಡುವಂತದ್ದೆಲ್ಲ ತೊಂದರೆ ಕೊಡುವಂತ ಕೆಲಸಗಳೇ, ಅಥವಾ ಬೇರೆಯವರಿಗೆ ಒಂದು ಕಷ್ಟ ಆಗುವಂತ ಕೆಲಸಗಳೇ ಮಾಡುವಂತದ್ದು. ಸೊ ಇಂಥವನು
ಅವನ ಮೈಂಡ್ ಯಾವಾಗ್ಲೂ ಕೆಟ್ಟದೇ ಯೋಚನೆ ಮಾಡ್ತಾ ಇರುತ್ತೆ. ಹಾಗೂ ಈ ಎಲ್ಲ ಈ ಟೆರರಿಸ್ಟ್ ನೆಲ್ಲ ನಾವ್ ಇಲ್ಲಿಗೆ ಹೇಳ್ಬೋದು. ಅಂದ್ರೆ ಅವ್ರು ಬ್ಯುಸಿ ಇರ್ತಾರೆ ಆದ್ರೆ ಫೂಲ್ಸ್, ಬಿಕಾಸ್ ಅವ್ರು ಮಾಡುವಂತದ್ದು ದೇಶದ್ರೋಹಿ ಕೆಲಸಗಳೆಲ್ಲ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಅವರನ್ನ ಬಿಸಿ ಫೂಲ್ ಅಂತ ಇಲ್ಲಿ ಹೇಳ್ತಾರೆ. ಸೊ ಫಸ್ಟ್ ಕ್ಲಾಸ್ ಮ್ಯಾನ್ ಇಸ್ ಅ ಲೇಜಿ ಇಂಟೆಲಿಜೆಂಟ್. ಫಸ್ಟ್ ಕ್ಲಾಸ್ ಮ್ಯಾನ್ ಅಂತ ಹೇಳ್ಬೋದು ಬ್ರಾಹ್ಮಣ ಸ್ವಭಾವ ಇರೋನು, ಹಾಗೂ ಬಿಸಿ ಅಂದ್ರೆ ಅವನು ವೆರಿ ಡೇಂಜರಸ್. ಸರ್ವದ್ವಾರೇಷು ದೇಹೇಸ್ಮಿನ್ ಪ್ರಕಾಶ ಉಪಜಾಯತೆ ಜ್ಞಾನಂ ಯದಾ ತದಾ ವಿದ್ಯಾತ್ ವಿವೃತಂ ಸತ್ವಮಿತ್ಯುತ. ದೇಹದ ಎಲ್ಲಾ ದ್ವಾರಗಳು ಜ್ಞಾನವು ಬೆಳಗಿದಾಗ ಸತ್ವಗುಣದ ಅಭಿವ್ಯಕ್ತಿಯನ್ನು ಅನುಭವಿಸಬಹುದು ಅಂತ ಹೇಳಿದ್ರೆ, ಈ ಎಲ್ಲಾ ದ್ವಾರ ಅಂದ್ರೆ ನಮ್ಮ ಶರೀರವನ್ನ ನವದ್ವಾರ ದೇಹೆ ಅಂತ ಹೇಳ್ತೀವಿ. ಅಂದ್ರೆ ಸಿಟಿ ಆಫ್ 9 ಗೇಟ್ಸ್ ಅಂದ್ರೆ ಒಟ್ಟು 9 ರಂಧ್ರಗಳಿರುವಂತದ್ದು. ಯಾವ್ದೆಲ್ಲ ಅಂತ ಹೇಳಿದ್ರೆ ಕಣ್ಣು 2, ಹಾಗೂ ಮೂಗಿನ ಹೊಳ್ಳೆಗಳು 2, ಅದು 4 ಆಯ್ತು. ಮತ್ತೆ ಬಾಯಿ 5, ಕಿವಿದು 2 ಕಿವಿಯ ರಂಧ್ರಗಳು ಎಷ್ಟಾಯ್ತು 7 ಆಯ್ತು. ಇನ್ನೊಂದು ಜನನಾಂಗ ಹಾಗೂ ಗುದ. ಸೊ ಅದಷ್ಟು ಆ ಹೋಲ್ಸ್ ಒಟ್ಟು 9 ಆಯ್ತು. ಸೊ ಆ ಎಲ್ಲಾ ದ್ವಾರಗಳೇನಿದೆ ಆ ದ್ವಾರಗಳೆಲ್ಲವೂ ಜ್ಞಾನದಿಂದ ಬೆಳಗಾದಾಗ ಅದು ಸತ್ವಗುಣ ಅಂತ ಹೇಳ್ತೀವಿ. ಅಂದ್ರೆ ಆಗ ಏನಾಗುವಂತದ್ದು, ಮನುಷ್ಯನಿಗೆ ಎಲ್ಲವನ್ನು ಅಂದ್ರೆ ಈ ಒಳ್ಳೇದನ್ನೇ ಕೇಳ್ತಾನೆ, ಒಳ್ಳೇದನ್ನೇ ನೋಡ್ತಾನೆ. ಹಾಗೆ ಒಳ್ಳೇದಲ್ಲಿ ಮಾತ್ರ ಅವನಿಗೆ ಆಸಕ್ತಿ ಇರುವಂತದ್ದು. ಅವನಿಗೆ ಕೆಟ್ಟದನ್ನ ಯೋಚನೆ ಸಹ ಬರಲ್ಲ, ಅವನಿಗೆ ಅದ್ರಲ್ಲಿ ಆಸಕ್ತಿ ಸಹ ಇಲ್ಲ. ಅದು ಈ ಒಂದು ಸತ್ವಗುಣದ ಲಕ್ಷಣ ಅಂತ ನಾವು ಹೇಳ್ಬೋದು. ಲೋಭಿ ಪ್ರವೃತ್ತಿರಾರಬ್ಧಂ ಕರ್ಮಣಾಮ ಶಮಸ್ಪೃಹ ರಾಜಸ್ಯ ತಾನಿ ಜಾಯಂತೆ ವಿವೃತೆ ಭರತರ್ಷಭ. ಭರತ ವಂಶದಲ್ಲಿ ಮುಖ್ಯನಾದ ಅರ್ಜುನನೇ, ರಜೋಗುಣವು ಹೆಚ್ಚಿದಾಗ ಅತಿ ಮೋಹ, ಫಲಾಪೇಕ್ಷೆ ಇರುವ ಕರ್ಮ, ಅಧಿಕ ಶ್ರಮ, ತಡೆಯಲಾಗದ ಬಯಕೆ ಮತ್ತು ಹಂಬಲ, ಈ ಲಕ್ಷಣವು ಹೆಚ್ಚುತ್ತದೆ. ಸೊ ಅಂತ ಹೇಳಿದ್ರೆ ಸಿಕ್ಕಾಬಟ್ಟೆ ಆಸೆ ಅಂದ್ರೆ ಅವನಿಗೆ ಈ ರಜೋಗುಣದಲ್ಲಿದ್ದಾಗ ಮನುಷ್ಯನಿಗೆ ತುಂಬಾ ಅಟ್ಯಾಚ್ಮೆಂಟ್ ಸಹ. ಯಾಕೆ ಅಂತ ಹೇಳಿದ್ರೆ ಅವನಿಗೆ ಅದು ಬೇಕು ಅಂತ ಇರುತ್ತೆ. ಅವನು ಏನ್ ಬಯಸ್ತಾನೋ ಅದೆಲ್ಲ ಬೇಕು ಅವನಿಗೆ. ಅದು ಬೇಕು ಅಂತ ಹೇಳುವಾಗ ಏನಾಗತ್ತೆ, ನಾವು ಇದ್ರಲ್ಲಿ ನೋಡಿದ್ವಿ 2ನೇ ಅಧ್ಯಾಯದೆಲ್ಲ ಸಹ ಕೃಷ್ಣ ಹೇಳುವಂತದ್ದು, ವಿಷಯ ಧ್ಯಾಯತೋ ವಿಷಯಾನ್ ಪುಂಸ ಸಂಗಸ್ತೋ ಉಪಜಾಯತೆ ಸಂಗಾತ್ ಸಂಜಾಯತೆ ಕಾಮಾತ್ ಕ್ರೋಧೋ ವಿಜಾಯತೆ ಕ್ರೋಧಾತ್ ಭವತಿ ಸಮ್ಮೋಹಾತ್ ಸ್ಮೃತಿ ವಿಭ್ರಮಃ ಸ್ಮೃತಿಭ್ರಂಶಾತ್ ಬುದ್ಧಿನಾಶಾತ್ ಪ್ರಣಶ್ಯತಿ. ಸೊ ಅಂದ್ರೆ ಅವನಿಗೆ ಒಂದು ಮೊದ್ಲಿಗೆ ಶುರುವಾಗುವಂತದ್ದೇನು, ಕಾಮದಿಂದ ಬರುವಂತದ್ದು ಅಟ್ಯಾಚ್ಮೆಂಟ್. ಸೊ ವಿಷಯಾನ್ ವಿನಿವರ್ತಂತೆಯ ಒಂದು ವಿಷಯದ ಬಗ್ಗೆ ಯೋಚನೆ ಮಾಡಿ 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 ಅವನಿಗೆ ಅದರ ಬಗ್ಗೆ ವ್ಯಾಮೋಹ ಬರುವಂತದ್ದು. ವ್ಯಾಮೋಹದಿಂದ ಅಟ್ಯಾಚ್ಮೆಂಟ್ ಬರುವಂತದ್ದು. ಆದ್ರಿಂದ ಅದೇ ಅಟ್ಯಾಚ್ಮೆಂಟ್ ಇಂದ ಕೋಪ, ಲೋಭ, ಎಲ್ಲ ಮದ ಮಾತ್ಸರಿ ಇದೆಲ್ಲ ಬರುವಂತದ್ದು ಯಾವ್ದು, ರಜೋಗುಣ. ತುಂಬಾ ಡೇಂಜರಸ್. ಸೊ ಅವನಿಗೆ ಇನ್ನೂ ಬೇಕು. ಯಾಕಂತ ಹೇಳಿದ್ರೆ ಅವನಿಗೆ ಬೇರೆಯವ್ರಿಗಿಂತ ಹೆಚ್ಚು ನನ್ನ ಹತ್ರ ಇರ್ಬೇಕು, ನನ್ನನ್ನ ಎಲ್ಲರೂ ಹೊಗಳ್ಬೇಕು, ಎಲ್ಲರಿಗಿಂತ ನಾನು ಮೇಲೆ ಇರ್ಬೇಕು, ಈ ತರ ಒಂದು ಆಸೆ ಜಾಸ್ತಿ. ಹಾಗಾಗಿ ಅವನು ತುಂಬಾ ದುರಾಸೆ ಮಾಡಿ ಅವನು ಕೆಟ್ಟ ದಾರಿಯನ್ನು ಹಿಡಿಯುವಂತದ್ದು. ಸಂಪಾದನೆ ಮಾಡಕ್ಕೆ ಅವನು ಯಾವುದೇ ದಾರಿ ಬೇಕಾದ್ರೂ ಹಿಡಿಯಕ್ಕೆ ರೆಡಿ ಇರುವಂತದ್ದು. ಇಲ್ಲಿ ಏನಂತ ಹೇಳಿದ್ರೆ ಮನಸ್ಸು ತುಂಬಾ ಇಂಪ್ಯೂರ್. ಈಗ ಸತ್ವಗುಣದಲ್ಲಿ ಮನಸ್ಸು ತುಂಬಾ ಪ್ಯೂರ್ ಇರುತ್ತೆ, ಇಲ್ಲಿ ತುಂಬಾ ಇಂಪ್ಯೂರ್ ಇರುವಂತದ್ದು ರಜೋಗುಣದಲ್ಲಿ. ಸೊ ಅದಕ್ಕೆ ಪ್ರಭುಪಾದ ಏನ್ ಹೇಳ್ತಾರೆ, ಈಗ ನಮ್ಮ ಇದು ಹೇಗೆ ಅಂತ ಹೇಳಿದ್ರೆ ರಜೋಗುಣ ಅಂತ ಹೇಳಿದ್ರೆ, ಈಗ ಒಂದು ಈ ಒಂಟೆ ಏನಿದೆ, ಒಂಟೆ ಏನ್ ಮಾಡತ್ತಂತೆ, ಈ ಕಾಡಲ್ಲಿ ಈ ಕ್ಯಾಕ್ಟಸ್ ಅಂತ ಹೇಳ್ತೀವಲ್ಲ, ಮುಳ್ಳಿರುವಂತದ್ದು, ಅದನ್ನ ತಿನ್ನುವಂತದ್ದು. ಅದು ತಿನ್ನುವಾಗ ಏನಾಗುತ್ತೆ, ಅದರಲ್ಲಿ ರಕ್ತ ಬರುತ್ತೆ. ಆ ರಕ್ತವನ್ನ ಅದು ಕುಡಿಯೋದು. ಅದೇನ್ ತಿಳ್ಕೊಳುತ್ತೆ ಅಂತ ಹೇಳಿದ್ರೆ, ಆ ರಕ್ತದಲ್ಲಿ ಅದು ಟೇಸ್ಟ್ ಸಿಗುತ್ತಂತೆ, ಅದರದೇ ರಕ್ತ ಅದು. ಆ ಮುಳ್ಳು ಚುಚ್ಚಿ ರಕ್ತ ಬರುವಂತದ್ದು, ಅದನ್ನ ಅದು ತಿನ್ನುವಂತದ್ದು. ಸೊ ಅದನ್ನ ಅದು ತಿನ್ನುವಾಗ ಆ ರಕ್ತವನ್ನ ಕುಡಿಯುವಾಗ ಅದಕ್ಕೆ ಖುಷಿ. ಆದ್ರೆ ಅದ್ರಲ್ಲಿ ಎಷ್ಟು ಪೇನ್ ಇದೆ, ಅದರದ್ದೇ ರಕ್ತ ಬರ್ತಾ ಇರೋದು ಅಂತ ಅದಕ್ಕೆ ಗೊತ್ತಿಲ್ಲ. ಸೊ ರಜೋಗುಣದಲ್ಲಿ ಏನಾಗುವಂತದ್ದು ಅಂದ್ರೆ ಅವರನ್ನೇ ಅದು ಹಿಂಸೆ ಆಗುವಂತದ್ದು ಅವರಿಗೆ ಗೊತ್ತೇ ಆಗೋಲ್ಲ. ಆತರ ಒಂದು ಇನ್ವಾಲ್ವ್ ಆಗಿರ್ತಾರೆ. ಅಂದ್ರೆ ಪ್ರಭುಪಾದ ಹೇಳುವಂತದ್ದು, ಈ ಇಂದ್ರಿಯ ಭೋಗದಲ್ಲಿ ಯಾರು ತೊಡಗಿರ್ತಾರೋ ಅದು ಅದೇ ರೀತಿ ಅದು. ಈಗ ಒಂಟೆ ಹಾಗೆ ನಮ್ಮ ರಕ್ತವನ್ನ ನಾವೇ ಕುಡಿತಾ ಇದೀವಿ, ನಮಗೆ ಅದು ಗೊತ್ತು ಸಹ ಆಗ್ತಾ ಇಲ್ಲ. ನಮಗೆ ನಾವು ನಮ್ಮ ಆತ್ಮಕ್ಕೆ ನಾವೆಷ್ಟು ಆತ್ಮಹನ ಮಾಡ್ತಾ ಇದೀವಿ ಅಂತ ಹೇಳಿ ನಮಗೆ ಗೊತ್ತಾಗ್ತಾ ಇಲ್ಲ. ಸೊ ಅದಕ್ಕೆ ಏನ್ ಮಾಡ್ಬೇಕು ನಾವು ಅಂತ ಹೇಳಿದ್ರೆ, ಈಗ ಹೇಗೆ ಹಾಗಾದ್ರೆ ನಾವು ಸಂಪಾದನೆ ಮಾಡಬಾರ್ದು, ಹಾಗಾದ್ರೆ ನಾವು ಬದುಕೋದು ಹೇಗೆ ಅಂತ ಎಲ್ರಿಗೂ ಪ್ರಶ್ನೆ ಬರ್ಬೋದು. ಇಲ್ಲ, ನಾವು ಅದಕ್ಕೆ ಏನಂತ ಹೇಳಿದ್ರೆ ಪ್ರಭುಪಾದ ಹೇಳುವಂತದ್ದು 8/8/8 ಪ್ರಿನ್ಸಿಪಲ್ ಅಂತ ಹೇಳಿದ್ರೆ 8 ಗಂಟೆ ನಾವು ದೇಹಕ್ಕೆ ಇಡ್ಬೇಕು. ಸೊ 8 ಗಂಟೆ ದೇಹಕ್ಕೆ ಅಂತ ಹೇಳಿದ್ರೆ
6 ಗಂಟೆ ಮಲಗುವಂತದ್ದು, 6 ಗಂಟೆ ಮಲಗಿದ್ರೆ ಸಾಕಂತೆ. ಹಾಗೂ ಇನ್ನು 2 ಗಂಟೆಯಲ್ಲಿ ಏನಿದೆ ಅಲ್ಲಿ ನಾವು ಬೇರೆ ಎಲ್ಲ ಬೆಳಗಿನ ಕೆಲಸಗಳನ್ನ ಮುಗಿಸ್ಕೊಳ್ಳುವಂತದ್ದು, ಸ್ನಾನ ಇರ್ಬೋದು ಅಥವಾ ಬೇರೆ ಎಲ್ಲ ಅದಕ್ಕೆ 2 ಗಂಟೆ ಒಟ್ಟು ದಿನದಲ್ಲಿ. ದಿನದಲ್ಲಿ 2 ಸತಿ ಸ್ನಾನ ಮಾಡ್ಬೋದು. ಸೊ ಹಾಗೆ ದೇಹಕ್ಕೆ 8 ಗಂಟೆ ಮತ್ತು 8 ಗಂಟೆ ಏನಿದೆ ಅದನ್ನ ನಾವು ಮೈಂಡಿಗೆ ಕೊಡುವಂತದ್ದು. ಸೊ ನಮ್ಮ ಮೈಂಡ್ ಅನ್ನ ಆಕ್ಟಿವ್ ಆಗಿಡುವಂತ, ಹೇಗೆ ಅಂದ್ರೆ ಹೇಳಿದ್ರೆ ಈಗ ಕೆಲ್ಸಕ್ಕೆ ಹೋಗದೆ ಆಗೋದೇ ಇಲ್ಲ, ನಾವು ಸಂಪಾದನೆ ಮಾಡ್ಲೇಬೇಕು ಅಂತ ಅಂತ ಇರೋರಿಗೆ 8 ಗಂಟೆ ಮಾಡಿ ಅಂತ ಪ್ರಭುಪಾದ ಹೇಳುವಂಥದ್ದು. ಯಾಕೆ ಅದಕ್ಕಿಂತ ಮಾಡ್ತೀರಿ ಅಂದ್ರೆ, ನಾವ್ ಎಷ್ಟೇ ಮಾಡಿದ್ರು ಸಹ ನಮ್ಗೆ ಆಲ್ರೆಡಿ ಭಗವಂತ ಬರ್ದಿದ್ದಾನಂತೆ. ನಮ್ಗೆ ಎಲ್ರಿಗೂ ಒಂದು ಚೆಕ್ ಅಂತ ಬರ್ದಾಗಿದೆ, ನಿನಗೆ ಇಷ್ಟೇ ಸಿಗುವಂತದ್ದು ಅಂತ. ನಾವು ಎಷ್ಟೇ ಕಷ್ಟಪಟ್ರು ನಮಗೆ ಅಷ್ಟೇ ಸಿಗುವಂತದ್ದು. ನಾವು ಹಾಗಾಗಿ ಯಾಕೆ ಕಷ್ಟಪಡ್ಬೇಕು? ಈಗ ನಾವು 8 ಗಂಟೆ ಕೆಲಸ ಮಾಡಿದ್ರು ಸಹ 16 ಗಂಟೆ ಸಹ, ಈಗ ನಾವು ಇವನನ್ನ ನೋಡ್ತೀವಿ, ಈಗ ಈ ಅಂದ್ರೆ ಈ ಭಾರವನ್ ಯಾವುದು ಹೇಳ್ಕೊಂಡೆಲ್ಲ ಹೋಗ್ತಾ ಇರ್ತಾರಲ್ಲ ಕೂಲಿಗಳು, ಆ ಕೂಲಿಗಳು ಹಾಗಾದ್ರೆ ಎಷ್ಟು ಕಷ್ಟಪಡ್ತಾರೆ ಬೆಳಿಗಿಂದ ರಾತ್ರಿವರೆಗೂ. ಹಾಗಾದ್ರೆ ನಾವು ಕಷ್ಟಪಟ್ರೆ ಖುಷಿಯಾಗಿರ್ತಾರೆ ಅಂತ ಹೇಳುವಂತದ್ದು ಸುಳ್ಳು. ಅಂದ್ರೆ ಅಷ್ಟು ಕಷ್ಟಪಟ್ರು ಕೂಡ ಅವನಿಗೆ ಸಿಗುವಂತದ್ದು ಎಷ್ಟು ದುಡ್ಡು? ಬರೀ ಕಡಿಮೆ. ಯಾಕೆಂತ ಹೇಳಿದ್ರೆ ಅವನ ಕರ್ಮದ ಪ್ರಕಾರ ಅವನಿಗೆ ಅಷ್ಟೇ ಬರ್ದಿರುವಂತದ್ದು, ಅವನಷ್ಟೇ ಕಷ್ಟಪಟ್ರು ಸಹ ಅವನಿಗೆ ಅಷ್ಟೇ ಸಿಗುವಂತದ್ದು. ಹಾಗಾಗಿ ಪ್ರಭುಪಾದ ಹೇಳುವಂತದ್ದು, ನಾವು 8 ಗಂಟೆಗಿಂತ ಜಾಸ್ತಿ ಮಾಡ್ಬಾರ್ದು ಅಂತ. ನಾವು ಆದಷ್ಟು ಕೆಲಸ ಮಾಡ್ಬೇಕು, ಆದ್ರೆ ಅದಕ್ಕಿಂತ ಜಾಸ್ತಿ ಮಾಡ್ಬಾರ್ದು. ಸೊ ತುಂಬಾ ಇಲ್ಲ ನನ್ ಡಿಮ್ಯಾಂಡಿಂಗ್ ಇದೆ ಅಂತ ಹೇಳಿದ್ರೆ ನಮಗೆ ಅಂತ ನಾವು ಹಾಗಾದ್ರೆ ನಾವು ಸ್ಲೋಲಿ ನೋಡ್ಬೇಕು, ನಮಗೆ ಸೂಟ್ ಆಗುವಂತ ಕೆಲಸವನ್ನ ನಾವು ಮಾಡ್ಬೇಕು. ಹಾಗೂ ನಾವು ಇನ್ನು ಉಳಿದಿರ 8 ಗಂಟೆ ಏನಿದೆ ಅದನ್ನ ನಮ್ಮ ಆತ್ಮಕ್ಕೆ ಕೊಡ್ಬೇಕು. ಯಾಕಂತ ಹೇಳಿದ್ರೆ ಆತ್ಮನ ನಾವು ನೋಡ್ಕೊಳ್ಳುವಂಥದ್ದು. ಈಗ ಭೌತಿಕ ಶರೀರ, ಈಗ ಇದು ನಿಜವಾಗ್ಲೂ ನಮ್ಮ ಈ ಭೌತಿಕ ಶರೀರ ಅನ್ನುವಂಥದ್ದು ಜಸ್ಟ್ ಒಂದು ನಿಜವಾದಲ್ಲ. ಅಂದ್ರೆ ನಾವು ಐಡೆಂಟಿಫೈ ಮಾಡ್ಕೊಳ್ಳುವಂಥದ್ದು ಈಗ ನಮ್ಮ ದೇಹದ ಜೊತೆ ಆಕ್ಚುಲಿ ನಾವು ಆತ್ಮ. ಸೊ ಆತ್ಮಕ್ಕೆ ಏನ್ ಬೇಕು ಅಂತ ನಮಗೆ ಆತ್ಮಕ್ಕೆ ನಾವು ಕೊಡ್ತಾ ಬಂದ್ರೆ, ಆ ಒಂದು 2 ಗಂಟೆ ಹೊತ್ತು ಜಪ ಮಾಡುವಂಥದ್ದು ಇರ್ಬೋದು, ಅಥವಾ ಪುಸ್ತಕ ಓದುವಂಥದ್ದು ಪ್ರಭುಪಾದವ್ರದ್ದು, ಹಾಗೂ ಅದನ್ನ ತಿಳ್ಕೊಂಡು ಆಗ ಏನಾಗುತ್ತೆ, ನಮ್ಮ ಆತ್ಮಜ್ಞಾನ ಲೈಕ್ ಸೆಲ್ಫ್ ರಿಯಲೈಸೇಷನ್ ಗೆ ನಮಗೆ ಹೆಲ್ಪ್ ಆಗುತ್ತೆ. ಸೊ ಆಗ ನಮಗೆ ರಿಯಲೈಸ್ ಆಗುವಂಥದ್ದು, ಓಕೆ ನಾನಾಗ ಆಗ ಈ 3 ಗುಣಗಳಿಂದ ಹೊರಗಡೆ ಬರಕ್ಕೆ ಸಾಧ್ಯ. ನಾನು ಈ ದೇಹ ಅಲ್ಲ ಆತ್ಮ ಅನ್ನೋದೊಂದು ರಿಯಲೈಸೇಷನ್ ಬರ್ತಾ ಹೋಗುತ್ತೆ ನಮಗೆ ಈ ಜ್ಞಾನವನ್ನ ತಿಳ್ಕೊಳ್ಳೋದ್ರಿಂದ. ಹಾಗಾಗಿ ನಾವು 8x8 ಪ್ರಿನ್ಸಿಪಲ್ ನ ಫಾಲೋ ಮಾಡ್ಬೇಕು. ಸೊ ಈಗ ತಮೋಗುಣ, ಅಪ್ರಕಾಶೋ ಪ್ರವೃತ್ತಿಶ್ಚ ಪ್ರಮಾದೋ ಮೋಹ ಏವ ಚ ತಮಸ್ಯೇತಾನಿ ಜಾಯಂತೆ ವಿವೃದ್ಧೆ ಕುರುನಂದನ. ಕುರುವಂಶಜನಾದ ಅರ್ಜುನನೇ, ತಮೋಗುಣವು ವೃದ್ಧಿಯಾದಾಗ ಕತ್ತಲು, ಜಡತ್ವ, ಹುಚ್ಚು ಮತ್ತು ಭ್ರಾಂತಿಗಳು ಕಾಣಿಸಿಕೊಳ್ಳುವಂಥದ್ದು. ಸೊ ಯಾವಾಗ ತಮೋಗುಣ ಹೆಚ್ಚಾಗತ್ತೆ, ಅವನಿಗೆ ಕಂಪ್ಲೀಟ್ ಮ್ಯಾಡ್ನೆಸ್ ಅಥವಾ ಇಗ್ನೋರೆನ್ಸ್ ಅಂದ್ರೆ ಜಡತ್ವ, ಅವನಿಗೆ ಯಾವುದು ಮಾಡೋದ್ರಲ್ಲಿ ಆಸಕ್ತಿ ಇಲ್ಲ, ಯಾವಾಗ್ಲೂನು ಒಂದ್ ಕಡೆ ಬಿದ್ದಿರ್ತಾನೆ. ಅಂದ್ರೆ ಈ ಬೇರೆ ಇಂಟಾಕ್ಸಿಕೇಶನ್ ಎಲ್ಲ ಮಾಡೋರು ಇರ್ತಾರಲ್ಲ, ಮಾದಕ ದ್ರವ್ಯ ತಗೊಳ್ಳುವಂತವ್ರು, ಇವರೆಲ್ಲ ಕಂಪ್ಲೀಟ್ ತಮಗುಣದಲ್ಲಿ ಇರುವಂತದ್ದು. ಸೊ ಅವರಿಗೆ ಏನೇ ಕೇಳಿದ್ರು ಸಹ ಏನು ಅರ್ಥ ಆಗಲ್ಲ. ಈ ಡ್ರಗ್ಸ್ ತಗೊಳ್ಳುವಂತದ್ದು ಇರ್ಬೋದು, ಅದೆಲ್ಲ ಕಂಪ್ಲೀಟ್ ಆಗಿರೋ ಪೂರ್ತಿಯಾಗಿರೋ ತಮಗುಣದಲ್ಲಿರುವಂತದ್ದು. ಸೊ ಇಲ್ಲಿ ಈಗ ಅದಕ್ಕೆ ಹಾಗಾಗಿ ಪ್ರಭುಪಾದ್ ಕೊಟ್ಟಿರುವಂತದ್ದು 4 ನಿಯಂತ್ರಕ ತತ್ವಗಳು. ಅದೆಲ್ಲ ಯಾವುದು ಅಂತ ಹೇಳಿದ್ರೆ, ನಾವು ಒಂದು ಮಾಂಸಾಹಾರಿ ಸೇವನೆ ಮಾಡಬಾರ್ದು, ಮತ್ತೆ ಜೂಜ ಆಡ್ಬಾರ್ದು, ಹಾಗೂ ಈ ಮಾದಕ ಇದು ದ್ರವ್ಯಗಳನ್ನ ಇಂಟಾಕ್ಸಿಕೇಶನ್ ಮಾಡಬಾರ್ದು, ಹಾಗೂ ಇದು ಅನೈತಿಕ ಸಂಬಂಧ ಇರಬಾರ್ದು, ಅನೈತಿಕ ಸ್ತ್ರೀ ಅಥವಾ ಪುರುಷ ಅಂತ ಹೇಳಿ ಮದ್ವೆ ಆದವರಲ್ಲಿ. ಸೊ ಇದೆಲ್ಲ ಕೊಟ್ಟಿರುವಂತದ್ದು. ಸೊ ಇದನ್ನ ಎಲ್ಲ ನಾವು ಫಾಲೋ ಮಾಡದೇ ಇದ್ದಾಗ ಏನಾಗುತ್ತೆ, ಅದು ಇಗ್ನೋರೆನ್ಸ್ಗೆ ಹೋಗ್ತೀವಿ, ರಜೋಗುಣ ಹಾಗೂ ತಮೋಗುಣಕ್ಕೆ ಬೀಳ್ತೀವಿ. ಯದಾ ಸತ್ವೇ ಪ್ರವೃದ್ಧೇ ತು ಪ್ರಲಯಂ ಯಾತಿ ದೇಹಭೃತ್ ತದೋತ್ತಮಿದಾಂ ಲೋಕಾನ್ ಅಮಲಾನ್ ಪ್ರತಿಪದ್ಯತೆ. ಸತ್ವಗುಣದಲ್ಲಿ ಮನುಷ್ಯನು ಸತ್ತರೆ ಅವನು ಮಹರ್ಷಿಗಳ ಪರಿಶುದ್ಧವಾದ ಉನ್ನತ ಲೋಕಗಳನ್ನು ತಲುಪುತ್ತಾನೆ. ಸೊ ಸತ್ವಗುಣದಲ್ಲಿ ನಾವು ಸಾಯೋ ಟೈಮಲ್ಲಿ ಏನು ಅಂದ್ರೆ ಕೃಷ್ಣ ಹೇಳ್ತಾನಲ್ಲ, ಎಂ ವಾಪಿ ಸ್ಮರನ್ ಭಾವನ್ ಸ್ಮರನ್ ಮುಕ್ತ ಕಲೇವರಂ, ಅಂದ್ರೆ ತಮ್ ಮೇವೈತಿ ಕೌಂತೆಯ. ಅಂದ್ರೆ ಯಾವ ಸಾಯುವಾಗ ನಾವ್ ಏನು ನೆನ್ಸ್ತಿ ಸಾಯ್ತೀವೋ ಅದೇ ಸ್ವಭಾವವನ್ನ ನಾವು ಪಡಿತೀವಿ ಮುಂದಿನ ಜನ್ಮದಲ್ಲಿ ಅಂತ. ಅದೇ ರೀತಿ ಈಗ ನಾವು ಸತ್ವಗುಣದಲ್ಲಿ ಸತ್ರೆ ಏನಾಗುವಂಥದ್ದು, ಹೈಯರ್ ಪ್ಲಾನೆಟ್ಸ್, ಜನಲೋಕ, ತಪೋಲೋಕ, ಮಹರ್ಲೋಕ ಅಂತ ಮೇಲೆ ಮೇಲೆ ಬೇರೆ ಬೇರೆ ಪ್ಲಾನೆಟ್ ಇದೆ, ಮತ್ತೆ ಬ್ರಹ್ಮಲೋಕ ಹೈಯೆಸ್ಟ್. ಸೊ ಆ ಒಂದು ಪ್ಲಾನೆಟ್ ಗಳಿಗೆ ಹೋಗ್ಬೋದು, ಪರಿಶುದ್ಧವಾದ ಉನ್ನತ ಲೋಕಗಳಿಗೆ ಅವನು ತಲುಪ್ತಾನೆ. ಸೊ ಇಲ್ಲಿ ನಾರದ ಮುನಿಗಳು, ಸೊ ಇದು ದಕ್ಷನ ಮಕ್ಕಳು,
ಸೊ ಇವರೆಲ್ಲ ಅಂದ್ರೆ ದಕ್ಷ ಈ ಅವನಿಗೆ ಬ್ರಹ್ಮನ ಮಗ ಅವನು. ಬ್ರಹ್ಮ ಅವನಿಗೆ ಹೇಳಿರ್ತಾನೆ, ನೀನು ಎಲ್ಲಾ ಅವನ ಇದು ಸೃಷ್ಟಿ ಅಂದ್ರೆ ಪಾಪ್ಯುಲೇಟ್ ಮಾಡ್ಬೇಕು ಇಡೀ ಪ್ರಪಂಚವನ್ನ ಅಂತ ಹೇಳಿ. ಸೊ ಎಲ್ಲಾ ಪ್ಲಾನೆಟ್ಸ್ ಅನ್ನು ಫುಲ್ ಮಾಡ್ಬೇಕು. ಸೊ ಅವನೇನ್ ಮಾಡ್ತಾನೆ, ಮೊದ್ಲಿಗೆ 10,000 ಮಕ್ಕಳನ್ನ ಮಾಡಿ ಅವರನ್ನ ಕಳಿಸ್ತಾನೆ ಗುರುಕುಲಕ್ಕೆ. ಸೊ ನಾರದ ಮುನಿಗಳು ಏನ್ ಮಾಡ್ತಾರೆ, ನಾರದ ಮುನಿಗಳ ಹತ್ರ ಕಳಿಸ್ತಾನೆ. ಸೊ ನಾರದ ಮುನಿಗಳು ಅವರಿಗೆಲ್ಲಾನು ಜ್ಞಾನವನ್ನ ಕೊಟ್ಟಾಗ ಬಟ್ ಅವನಿಗೆ ಭಗವಂತನ ಜ್ಞಾನ ಕೊಟ್ಟಾಗ ಏನಾಗುವಂತದ್ದು, ಅವರೆಲ್ಲರೂ ಏನ್ ಹೇಳ್ತಾರೆ, ನಾವು ಮದ್ವೆನೇ ಆಗಲ್ಲ, ನಾವು ಸನ್ಯಾಸಿಯಾಗಿ ಇರ್ತೀವಿ, ನಮಗೆ ಮದ್ವೆ ಆಗಕ್, ನಾವು ಬ್ರಹ್ಮಚಾರಿಯಾಗಿರ್ತೀವಿ, ನಮಗೆ ಮದ್ವೆ ಆಗಕ್ ಇಷ್ಟ ಇಲ್ಲ ಅಂತ ಹೇಳಿಬಿಡ್ತಾರೆ ಅವರು. ಸೊ ಅವಾಗ ಏನಾಗುವಂತದ್ದು, ಸಾರಿ, ಸೊ ಅವನಿಗೆ ಸಿಟ್ಟು ಬರುತ್ತೆ ದಕ್ಷನಿಗೆ. ಸೊ ಅವನೇನ್ ಮಾಡ್ತಾನೆ, ಮತ್ತೆ 5,000 ಮಕ್ಕಳನ್ನ ಮತ್ತೆ ಕಳಿಸ್ತಾನೆ. ಆಗ ಏನ್ ಮಾಡ್ತಾರೆ ಅವರು, ನಾರದ ಮುನಿಗಳು ಮತ್ತೆ ಸಹ ಅದೇ ಜ್ಞಾನ ಕೊಡೋದು, ನೋಡಿ ನೀವೆಲ್ಲ ನಿಮ್ಮ ಅಣ್ಣಂದರ ಹೇಗೆ ಪಾಲಿಸಿದಾರೆ ಅವರನ್ನು ನೀವು ಫಾಲೋ ಮಾಡ್ಬೇಕು ಅಂತ ಹೇಳ್ತಾರೆ. ಸೊ ಅವರೆಲ್ಲ ಸಹ ಏನ್ ಮಾಡ್ತಾರೆ, ನಾವು ಸಹ ಮದ್ವೆ ಆಗಲ್ಲ ಅಂತ ಹೇಳಿ ಹೇಳ್ತಾರೆ. ಆಗ ಅವನಿಗೆ ತುಂಬಾ ಸಿಟ್ಟು ಬರುವಂತದ್ದು ದಕ್ಷನಿಗೆ. ಆಗ ಅವನೇನು ಶಾಪ ಕೊಡ್ತಾನೆ ನಾರದ ಮುನಿಗಳಿಗೆ, ನೀವು ಒಂದು ಕಡೆ 3 ದಿನಕ್ಕಿಂತ ಹೆಚ್ಚು ಇರಬಾರ್ದು ಅಂತ ಹೇಳಿದ್ರೆ ಅವನು. ಹಾಗಾಗಿ ನಾರದ ಮುನಿಗಳು ಒಂದ್ ಕಡೆ ಇರಲ್ಲ, ಅವರು ಯಾವಾಗ್ಲೂ ಅಂದ್ರೆ ಬೇರೆ ಬೇರೆ ಲೋಕಗಳಿಗೆ ಹೋಗ್ತಾ ಇರುವಂತದ್ದು, ಅವರು ಒಂದು ಕಡೆ ನಿಲ್ಲೋ ಆಗಿಲ್ಲ ಅಂತ. ಅವರಿಗೆ ಈ ತರ ಒಂದು ಶಾಪವನ್ನ ಅವರು ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ನಾರದ ಮುನಿ. ಸೊ ಪ್ರಭುಪಾದ್ ಒಂದ್ ಕಡೆ ಹೇಳ್ತಾರೆ, ಲೈಕ್ ಪ್ರಭುಪಾದಿಗೂ ಸಹ ನಾವು ನಾರದ ಮುನಿಯ ಒಂದು ಅಂದ್ರೆ ಡಿಸಿಪ್ಲಿಕ್ ಸಕ್ಸೆಷನ್, ನಾರದ ಮುನಿ ಅವರ ಇದರಿಂದ ಬರೋದ್ರಿಂದ ನನಗೂ ಸಹ ಆ ಶಾಪ ಇದೆ ಅಂತ ಹೇಳಿದ್ರೆ. ಈಗ ಪ್ರಭುಪಾದ್ ಹೋಗಿ 10,000 ಜನ ಶಿಷ್ಯರನ್ನ ಮಾಡಿದ್ರು, ಎಲ್ಲರೂ ಪ್ರಭುಪಾದಿಗೋಸ್ಕರ ಅವರ ಲೈಫ್ ಅನ್ನೇ ಕೊಟ್ಟು ಅವರು ಬ್ರಹ್ಮಚಾರಿಗಳಾದ್ರು. ಸೊ ಆದ್ರೆ ಅವರೆಲ್ಲ ತಂದೆ ತಾಯಿಯರ ಶಾಪ ಇರುತ್ತೆ ನನಗೆ ಅಂತ ಪ್ರಭುಪಾದ್ ಹೇಳ್ತಾ ಇದ್ರು. ಅಂದ್ರೆ ಅವ್ರಿಗೆ ಒಂದು ಕಡೆ ನಿಲ್ಲಕ್ ಆಗ್ತಾ ಇರ್ಲಿಲ್ಲ ಪ್ರಭುಪಾದಿಗೆ. ಅಂದ್ರೆ ಅವರು ಬೇರೆ ಬೇರೆ ದೇಶಗಳನ್ನ ಹೋಗ್ತಾ ಇದ್ರು, 3 ದಿನಕ್ಕಿಂತ ಹೆಚ್ಚು ಒಂದ್ ಕಡೆ ಇರಕ್ ಆಗ್ತಿರ್ಲಿಲ್ಲ ಅಂತ ಅವ್ರು ಆಗ ಪ್ರಭುಪಾದ್ ಶಿಷ್ಯರಿಗೆ ಹೇಳ್ತಾ ಇದ್ರು, ನನಗೆ ನಾರದ ಮುನಿಗೆ ಸಿಕ್ಕಿರೋ ಹಾಗೆ ನನಗೂ ಸಹ ಶಾಪ ಇರ್ಬೋದು ಅಂತ ಹೇಳಿ. ರಜಸಿ ಪ್ರಲಯಂ ಗತ್ವಾ ಕರ್ಮ ಸಂಜ್ಞಿಷು ಜಾಯತೆ ತಥಾ ಪ್ರಲೀನಸ್ತಮಸಿ ಮೂಢಯೋನಿಷು ಜಾಯತೆ. ರಜೋಗುಣದಲ್ಲಿ ಮರಣ ಹೊಂದುವ ಮನುಷ್ಯನು ಫಲಾಪೇಕ್ಷೆ ಇರುವ ಕರ್ಮದಲ್ಲಿ ತೊಡಗಿರುವವರ ಮಧ್ಯೆ ಹುಟ್ಟುತ್ತಾನೆ. ತಮೋಗುಣದಲ್ಲಿ ಮನುಷ್ಯನು ಸತ್ತರೆ ಪ್ರಾಣಿ ವರ್ಗದಲ್ಲಿ ಹುಟ್ಟುತ್ತಾನೆ. ಸೊ ಈಗ ರಜೋಗುಣದಲ್ಲಿ, ಈಗ ನಾವು ಯಾವುದೇ ಗುಣದಲ್ಲಿದ್ರು ನಾವು ಎಲ್ಲರೂ ಅನ್ಕೊಳ್ಳುವಂಥದ್ದೇನು, ಒಂದ್ಸತಿ ಮನುಷ್ಯ ಜನ್ಮ ಬಂದ್ಮೇಲೆ ನಾನು ಹಾಗಾದ್ರೆ ಪ್ರಾಣಿ ಆಗದೇ ಇಲ್ಲ, ನಂದೇ ಹೈಯೆಸ್ಟ್ ಜನ್ಮ ಅಂತ. ಇಲ್ಲ, ನಾವೀಗ 80 ಲಕ್ಷ ಯೋನಿಗಳ ದಾಟಿ ಬಂದಿದೀವಿ ಹೌದು, ಆದ್ರೆ ಏನು ಗ್ಯಾರಂಟಿ ಇಲ್ಲ ನಾವು ಇದೇ ಇದ್ರಲ್ಲಿ ಇರ್ತೀವಿ ಅಂತ ಹೇಳಿ, ಏನು ಗ್ಯಾರಂಟಿ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಏನ್ ಹೇಳ್ತಾ ಇರುವಂತದ್ದು, ನಾವು ಯಾವ ರೀತಿಯ ಕೆಲಸ ಕರ್ಮಗಳಲ್ಲಿ ನಾವು ತೊಡಗ್ತೀವಿ ಆ ರೀತಿಯ ಒಂದು ಜನ್ಮ ನಮಗೆ ಸಿಗುವಂತದ್ದು. ನಾವೀಗ ನಿನ್ನೆಯ ಅಧ್ಯಾಯದಲ್ಲೂ ನೋಡಿದ್ವಿ, ಹೇಗೆ ನಮ್ಮ ಒಂದು ಆತ್ಮ ಏನಿದೆ ಅದು ಜಸ್ಟ್ ಡಿಸೈರ್ ಮಾಡುವಂತದ್ದು. ಅದಕ್ಕೆ ಸರಿಯಾಗಿ ಕೃಷ್ಣ ಉಪದ್ರಷ್ಟ ಹನುಮಂತ ಅವನು ನೋಡ್ತಾ ಇರ್ತಾನೆ, ಹಾಗೂ ನಮ್ಮನ್ನ ಕರ್ಮಗಳನ್ನ ನೋಡ್ತಾ ಇರ್ತಾನೆ, ಹಾಗೂ ಸ್ಯಾಂಕ್ಷನ್ ಮಾಡ್ತಾ ಇರುವಂತದ್ದು. ಹಾಗೇನಾಗುತ್ತೆ, ಅವನು ಪ್ರಕೃತಿಗೆ ಹೇಳುವಂತದ್ದು, ನೋಡು ಇಂತಹ ಒಂದು ಜೀವಿ ಈ ತರ ಒಂದು ಆಸೆ ಪಟ್ಟಿದೆ, ಅದಕ್ಕೆ ಸರಿಯಾದ ಒಂದು ಶರೀರವನ್ನ ತಯಾರು ಮಾಡು. ಸೊ ಮುಂದಿನ ಜೀವನದಲ್ಲಿ ನಾವು ಅದಕ್ಕೆ ಸರಿಯಾದ ಒಂದು ಶರೀರ ನಮಗೆ ಸಿಗುವಂತದ್ದು. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಕೃಷ್ಣ, ಏನು ಹೇಳ್ತಾ ಇರುವಂತದ್ದು ಅಂದ್ರೆ, ರಜೋಗುಣದಲ್ಲಿ ಯಾರು ಮರಣ ಹೊಂತಾರೋ ಅವನು ಫಲಾಪೇಕ್ಷಿತ ಕರ್ಮಗಳಲ್ಲಿ ತೊಡಗಿರುವ ಮಧ್ಯೆ ಹುಟ್ಟುತ್ತಾನೆ ಅಂತ ಹೇಳಿದ್ರೆ ಈ ಭೂಮಿಯಲ್ಲಿ ಮತ್ತೆ ಹುಟ್ಟುತ್ತಾನೆ. ಅಂದ್ರೆ ಅವನು ಯಾಕೆ ಅಂತ ಹೇಳಿದ್ರೆ ಅವನು ಕೆಲಸ ಮಾಡುವಂತದ್ದು, ಸಂಪಾದನೆ ಮಾಡುವಂತದ್ದು, ಹಾಗೂ ಸ್ವಲ್ಪ ಕೆಲವೊಂದು ಒಳ್ಳೆ ಕೆಲಸ ಮಾಡುವಂತದ್ದು, ಸೊ ದಾನ ಧರ್ಮ ಇದೆಲ್ಲ ಇರ್ತಾನ ಅವನು. ಹಾಗಾಗಿ ಅವನು ಮತ್ತೆ ಈ ಭೂಮಿಯಲ್ಲಿ ಹುಟ್ಟುವಂಥದ್ದು. ಅದೇ ತಮೋಗುಣದಲ್ಲಿ ಸತ್ರೆ ಏನಾಗತ್ತೆ, ಅವನು ಪ್ರಾಣಿ ವರ್ಗದಲ್ಲಿ ಹುಟ್ಟುವಂಥದ್ದು. ಈಗ ಈ ತಮೋಗುಣ ಅಂತ ಹೇಳಿದ್ರೆ ಇಲ್ಲಿ ನೋಡ್ತಾ ಇದೀವಿ ನಾವು. ಸೊ ಬೇರೆ ಅಂದ್ರೆ ಇದು ಎಕ್ಸ್ಪೋಜರ್ ತುಂಬಾ ಎಕ್ಸ್ಪೋಜರ್ ಮಾಡುವಂತವ್ರಿಗೆ ಏನಾಗುತ್ತೆ, ಅವರಿಗೆ ಮರ ಆಗುವಂತದ್ದು. ಸೊ ಈಗ ಮನುಷ್ಯ ಆಗಿದ್ರು ಸಹ ನೆಕ್ಸ್ಟ್ ಮರ ಆದ್ರೆ ಏನಾಗುತ್ತೆ, ಕೆಲವೊಂದು ಮರಗಳೆಲ್ಲ 5,000 ವರ್ಷ ಸಹ ಬದುಕಿರುತ್ತೆ. ಸೊ ಆತರ ಒಂದು ಜೀವನ ಏನು ಪ್ರಯೋಜನ? ಪ್ರಭುಪಾದ ಹೇಳುವಂತದ್ದು, ಮರವಾಗಿ ನಾವು 5,000 ವರ್ಷ ಬದುಕಿದ್ರು ಸಹ ಅಂತ ಬದುಕು ಏನು ಪ್ರಯೋಜನ? ಅಲ್ಲಿ ಯಾವುದೇ ಒಂದು ಆತ್ಮಜ್ಞಾನ ತಿಳ್ಕೊಳ್ಳುವಂತ ಒಂದು ದಾರಿ ಇಲ್ಲ. ಸೊ ಹಾಗಾಗಿ ಇನ್ನೊಂದು ಏನಂತ ಹೇಳಿದ್ರೆ, ಈಗ ತುಂಬಾ ಸುಮ್ನೆ ಮಲಗ್ತಾ ಇರ್ತಾರೆ, ಕಾರಣ ಇಲ್ಲದೆ ಕೆಲವರು ಮಲಗಕ್ಕೆ ಇಷ್ಟ ಪಡ್ತಾ ಇರ್ತಾರೆ, ಯಾವಾಗ್ಲೂ ಮಲಗುವಂತದ್ದು. ತುಂಬಾ ಮಲಗಿದ್ರೆ ಏನಾಗುವಂಥದ್ದು, ಅದಕ್ಕೆ ಸರಿಯಾದ ದೇಹ ನಮಗೆ ಸಿಗುವಂತದ್ದು. ನಾವು ಮಲಗಕ್ಕಲ್ಲ ಈ ಮನುಷ್ಯ ಜನ್ಮ ಕೊಟ್ಟಿರುವಂತದ್ದು, ಆತ್ಮ ಸಾಕ್ಷಾತ್ ಕಡೆಗೆ ನಾವು ಮಾಡ್ಬೇಕು ಅಂತ ಹೇಳಿ. ಸೊ ಹಾಗಾಗಿ ಏನಾಗುತ್ತೆ, ನಮಗೆ ಈ ಪೋಲಾರ್ ಬೇರ್ ಏನಿದೆ ಅದು 6 ತಿಂಗಳು ಮಲಗುವಂತದ್ದು. ಹಾಗಾಗಿ ನಮಗೆ ಅದಕ್ಕೆ ಸರಿಯಾದ ಒಂದು ದೇಹ ಸಿಗುವಂತದ್ದು. ಹಾಗೂ ಇನ್ನು ಬೇರೆ ಈಗ ಮಾಂಸಾಹಾರಿ ಸೇವನೆ ಮಾಡುವಂಥದ್ದು, ಆಗ ಏನಾಗುವಂಥದ್ದು,
ಪ್ರಾಣಿಯ ಜೀವನ ಅಂದ್ರೆ ಇಲ್ಲಿ ಪ್ರಾಣಿ ಆಗುವಂಥದ್ದು ಪ್ರಾಣಿಗಳಿಗೆ ಯಾವುದೇ ಭೇದ ಭಾವ ಇಲ್ಲದೆ ಬೇರೆ ಪ್ರಾಣಿಗಳನ್ನ ಬೇಟೆ ಮಾಡಿ ತಿನ್ಬೋದು. ಹಾಗಾಗಿ ನಿನಗೆ ಮನುಷ್ಯ ಜನ್ಮ ಬೇಡ ಅಂತ ಪ್ರಕೃತಿ ನಮಗೆ ಬೇರೆ ರೀತಿಯ ಒಂದು ದೇಹ ಕೊಡುವಂಥದ್ದು. ಹಾಗೂ ಇಲ್ಲಿ ಯಾವುದೇ ಭೇದ ಭಾವ ಇಲ್ಲದೆ ತಿಂದಾಗ ಅವನು ಹಂದಿಯಾಗಿ ಹುಟ್ಟುವಂಥದ್ದು. ಸೊ ಯಾವ್ಯಾವ ರೀತಿಯ ನಾವು ಕರ್ಮ ಮಾಡ್ತೀವಿ ಅದೇ ರೀತಿಯಲ್ಲಿ ನಮ್ಮ ಜೀವನ ನಮಗೆ ಮುಂದಿನ ದೇಹ ಸಿಗುವಂಥದ್ದು ಅಂತ ಹೇಳಿ. ಕರ್ಮಣ ಸುಕೃತಸ್ಯಾಹುಹು ಸಾತ್ವಿಕಂ ನಿರ್ಮಲಂ ಫಲಂ ರಜಸಸ್ತು ಫಲಂ ದುಃಖಂ ಅಜ್ಞಾನಂ ತಮಸಃ ಫಲಂ. ಸುಕೃತ ಫಲ ಪರಿಶುದ್ಧವಾದದ್ದು, ಅದು ಸಾತ್ವಿಕ ಎಂದು ಹೇಳುತ್ತಾರೆ. ಆದರೆ ರಜೋಗುಣದಲ್ಲಿ ಮಾಡಿದ ಕೆಲಸವು ದುಃಖವು ಬರುತ್ತದೆ, ತಮೋಗುಣದಲ್ಲಿ ಮಾಡಿದ ಕೆಲಸವು ಅಜ್ಞಾನವು ಬರುತ್ತದೆ. ಸೊ ಇಲ್ಲಿ ನಾವು ನೋಡ್ಬೋದು, ಲೈಕ್ ಸಾತ್ವಿಕ ಗುಣದಲ್ಲಿರೋನು ಈಗ ಒಂದು ದೇವಸ್ಥಾನ ಕಟ್ಟಿಸುವಂತದ್ದು ಒಳ್ಳೆ ಕಾರ್ಯ ಅಂತ ಹೇಳಿದ್ರೆ ಅಲ್ಲಿಗೆ ಹೋಗಿ ಎಷ್ಟು ಜನಕ್ಕೆ ಶಾಂತಿ ಸಿಗುತ್ತೆ, ಹಾಗೂ ಒಳ್ಳೆಯ ಉದ್ದೇಶ, ಈ ಒಂದು ಆತ್ಮ ಸಾಕ್ಷಾತ್ಕಾರ ಕಡೆ ಕೂಡ ಅವನ ಮನುಷ್ಯನನ್ನ ತಗೊಂಡು ಹೋಗುವಂತದ್ದು. ಸೊ ಹಾಗಾಗಿ ಅದು ಪರಿಶುದ್ಧವಾದಂತದ್ದು. ಅದೇ ಈ ರಜೋಗುಣದಲ್ಲಿರುವಂತ ಕೆಲಸ ಏನು ಅಂತ ಹೇಳಿದ್ರೆ ಅದು ನೋಡುವಾಗ ನಮಗೆ ಚೆನ್ನಾಗಿ ಕಾಣುವಂತದ್ದು. ಅಂದ್ರೆ ಈ ದೊಡ್ಡ ದೊಡ್ಡ ಸ್ಕ್ರಾಪರ್ಸ್ ಅಂತೀವಿ, ಅಂದ್ರೆ ಆಕಾಶವನ್ನೇ ಗಗನಚುಂಬಿ ಕಟ್ಟಡಗಳು. ಸೊ ಅವೆಲ್ಲ ನೋಡೋಕೆ ಚೆನ್ನಾಗಿ ಕಾಣುತ್ತೆ, ಆದ್ರೆ ಅದು ಮಾಡ್ಬೇಕಾದ್ರೆ ಎಷ್ಟು ಪರಿಶ್ರಮ ಇದೆ ಅದ್ರ ಹಿಂದೆ. ಹಾಗೂ ಈಗ ಮನುಷ್ಯ ಅಷ್ಟೊಂದು ಸಂಪಾದನೆ ಮಾಡ್ಬೇಕಾದ್ರೆ ಅವನು ಎಷ್ಟು ಕಷ್ಟ ಪಡ್ಬೇಕು, ಅವನ ಎಷ್ಟು ಲೇಬರ್ ಶ್ರಮ ಪಡ್ಬೇಕಾಗುತ್ತೆ, ಅದೆಲ್ಲ ಕಷ್ಟ. ಸೊ ಹಾಗಾಗಿ ಹಾಗೂ ಬೇರೆಯವರಿಗೂ ಸಹ ಈಗ ಅಂದ್ರೆ ನಾವೆಲ್ಲ ಗಿಡ ಮರಗಳನ್ನು ಸಾಯಿಸಿ ಆಗ ಮಾಡುವಂಥದ್ದು. ಸೊ ನಮ್ಮ ಪರಿಸರ ಸಹ ಹಾಳಾಗುವಂಥದ್ದು. ಇದು ನೋಡೋದಕ್ಕೆ ಚೆನ್ನಾಗಿ ಕಂಡ್ರು ಸಹ ದುಃಖವೇ ಅಂತ ಹೇಳಿ ಆ ಕೆಲಸಗಳಿಂದ ರಜೋಗುಣದಲ್ಲಿ. ಹಾಗೂ ಈ ತಮೋಗುಣದಲ್ಲಿ ಮಾಡೋ ಕೆಲಸದಲ್ಲಿ ಯಾವುದೇ ಒಂದು ಮೀನಿಂಗ್ ಇಲ್ಲ, ಅಂದ್ರೆ ಯಾರಿಗೂ ಉಪಯೋಗ ಇಲ್ಲ. ಅದು ಮೊದ್ಲಿಗೂ ಇವನು ಇಲ್ಲಿ ಮಾಡಿದಾನೆ ಮೆಟ್ಲು, ಇಲ್ಲಿ ಹೋಗಕ್ಕೆ ಜಾಗ ಇಲ್ಲ. ಸೊ ಇದು ಮೂಢತನ, ಇದು ತಮೋಗುಣದಲ್ಲಿರುವಂತವ್ರು. ಸೊ ಪ್ರಭುಪಾದ್ ಇಲ್ಲಿ ಭಾವಾರ್ಥದಲ್ಲಿ ಕೊಡ್ತಾರೆ, ಲೈಕ್ ಈಗ ನಾವು ದನವನ್ನ ಎಷ್ಟೋ ಜನ ಸಾಯಿಸಿ ತಿನ್ನುವಂಥದ್ದು, ಅದೆಲ್ಲ ಮಾಡುವಂಥದ್ದು ತುಂಬಾ ಪಾಪವಾದ ಕೆಲಸ. ಅದು ಯಾಕೆಂತ ಹೇಳಿದ್ರೆ ಅದು ಕೃಷ್ಣನಿಗೆ ಪ್ರೀತಿ ಆಗುವಂಥದ್ದು. ಕೃಷ್ಣ ಹೇಳುವಂಥದ್ದು, ನಮೋ ಬ್ರಾಹ್ಮಣ ದೇವಾಯ ಗೋ ಬ್ರಾಹ್ಮಣ ಹಿತಾಯ ಚ ಜಗದ್ಹಿತಾಯ ಕೃಷ್ಣಾಯ ಗೋವಿಂದಾಯತೆ ನಮಃ. ಬ್ರಾಹ್ಮಣರನ್ನು ಹಾಗೂ ಗೋಗಳನ್ನ ನಾವ್ ಯಾವಾಗಲೂ ಕಾಪಾಡ್ಬೇಕು ಅಂತ ಹೇಳಿ ಅವರಿಗೆ ಪ್ರೊಟೆಕ್ಷನ್ ಕೊಡ್ಬೇಕಂತೆ. ಸೊ ಅದನ್ನ ಕೊಡ್ಲಿಲ್ಲ ಅಂತ ಹೇಳಿದ್ರೆ ನಾವು ಬೇಡದೆಲ್ಲ ಆಗುವಂಥದ್ದು. ಅಂದ್ರೆ ಪ್ರಪಂಚದಲ್ಲಿ ಎಲ್ಲ ಆಗ್ತಾ ಇರುವಂತದ್ದು ಯಾಕೆ ಅಂತ ಹೇಳಿದ್ರೆ ಈ ಎರಡು ಕಾರಣದಿಂದ. ಬ್ರಾಹ್ಮಣರಿಗೆ ಸರಿಯಾದ ಪ್ರೊಟೆಕ್ಷನ್ ಇಲ್ಲ, ಹಾಗೂ ಈ ಬ್ರಾಹ್ಮಣ ಅಂತ ಹೇಳಿದ್ರೆ ಹುಟ್ಟು ಬ್ರಾಹ್ಮಣ ಅಲ್ಲ, ಸೊ ಕಾರ್ಯದಿಂದ ಬ್ರಾಹ್ಮಣ. ಸೊ ಹಾಗೂ ಈ ಮಾಂಸಾಹಾರಿ ಸೇವನೆ ಮಾಡುವಂತ, ಆದ್ರೆ ಏನಾಗುವಂಥದ್ದು ಅವರಿಗೆ ಗೊತ್ತಿಲ್ಲ. ಈಗ ನಾವು ಅದನ್ನ ತಿಂದ್ರೆ ನೆಕ್ಸ್ಟ್ ಜನ್ಮದಲ್ಲಿ ನಾನು ಸಹ ಬೇರೆ ಒಂದು ಜೀವಿ ಆಗ್ತೀನಿ, ನನ್ನನ್ನ ಬೇರೆಯವರು ತಿಂತಾರೆ ಅಂತ ಹೇಳಿ ಆ ಒಂದು ಅರಿವು ಅವ್ರಿಗಿಲ್ಲ ಅಂತ ಹೇಳಿ ಪ್ರಭುಪಾದಲ್ಲಿ ಕೊಡ್ತಾರೆ, ಅಂದ್ರೆ ಭಾವಾರ್ಥದಲ್ಲಿ. ಸತ್ವಾಸ್ತಜ್ಞಾಯತೆ ಜ್ಞಾನಂ ರಜಸೋ ಲೋಭ ಏವ ಚ ಪ್ರಮಾದ ಮೋಹೌ ತಮಸೋ ಭವತೋ ಜ್ಞಾನಮೇವ ಚ. ಸತ್ವಗುಣದಿಂದ ನಿಜವಾದ ಜ್ಞಾನವು ಬೆಳೆಯುತ್ತದೆ, ರಜೋಗುಣದಿಂದ ಲೋಭವು ಬೆಳೆಯುತ್ತದೆ, ತಮೋಗುಣದಿಂದ ಅಜ್ಞಾನ, ಬಹು ಮೂರ್ಖತನ, ಹುಚ್ಚು ಮತ್ತು ಭ್ರಾಂತಿಗಳು ಬೆಳೆಯುತ್ತವೆ. ಸೊ ಇಲ್ಲಿ ನಾವು ನೋಡಿ, ಒಬ್ಬರ ಮುಖದಲ್ಲಿ, ಅಂದ್ರೆ ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಮೈಂಡ್ ಅಂತ ಹೇಳ್ತೀವಲ್ಲ, ಅಂದ್ರೆ ಒಬ್ಬರ ಮುಖ ನೋಡುವಾಗ ನಾವು ಅರ್ಥ ಮಾಡ್ಕೋಬಹುದಂತೆ ಅವ್ರು ಯಾವ ಗುಣದಲ್ಲಿದ್ದಾರೆ. ಸತ್ವಗುಣದಲ್ಲಿದ್ರೆ ಪ್ರಶಾಂತವಾಗಿರುತ್ತೆ, ರಜೋಗುಣದಲ್ಲಿ ಇರುವಂತವ್ರನ್ನ ನೋಡ್ಬೋದು ಯಾವಾಗ್ಲೂ ಯಾವ್ದೋ ಒಂದು ಆತಂಕದಲ್ಲಿರುವಂತದ್ದು, ಇದು ರಜೋಗುಣ. ಇದರಲ್ಲಿ ನೋಡ್ಬೋದು ನಾವು, ಅಂದ್ರೆ ಒಂದು ಭ್ರಮೆಗೆ ಒಳಗಾಗಿರುವಂತದ್ದು, ಹಾಗೂ ಹುಚ್ಚು, ಈ ಒಂದು ಭ್ರಾಂತಿಗಳೇ ಒಳಗಾಗಿರ್ತಾರೆ. ಯಾವ ಗುಣದವರು ಹೇಗಿರ್ತಾರೆ ಅಂತ ಹೇಳಿ. ಸೊ ರಜೋಗುಣದ ಜ್ಞಾನ ಬೆಳೆಯುವಂಥದ್ದು, ಜ್ಞಾನ ಇದ್ದಾಗ ಆಟೋಮೆಟಿಕ್ ಆಗಿ ನಮಗೆ ಪೀಸ್ ಆಫ್ ಮೈಂಡ್ ಇರುವಂತದ್ದು. ಊರ್ಧ್ವಂ ಗಚ್ಚಂತಿ ಸತ್ವಸ್ಥ ಮಧ್ಯೆ ತಿಷ್ಟಂತಿ ರಾಜಸ ಜಗನ್ಯ ಗುಣ ವೃತ್ತಿಸ್ಥ ಅದೋ ಗಚ್ಚಂತಿ ತಾಮಸ. ಸತ್ವಗುಣದಲ್ಲಿರುವವರು ಕ್ರಮೇಣ ಊರ್ಧ್ವ ಲೋಕಗಳಿಗೆ ಏರಿ ಹೋಗುವರು, ರಜೋಗುಣದಲ್ಲಿರುವವರು ಭೂಲೋಕದಲ್ಲಿ ವಾಸ ಮಾಡುವರು, ಅಸಹ್ಯಕರವಾದ ತಾಮಸ ಗುಣದವರು ನರಲೋಕಗಳಿಗೆ ಇಳಿಯುವರು ಅಂತ ಹೇಳಿದ್ರೆ, ಈಗ ಸತ್ವಗುಣದಲ್ಲಿರೋರು ಮೇಲೆ ಮೇಲೆ ಲೋಕಗಳಿಗೆ ಹೋಗುವಂತದ್ದು, ಹಾಗೂ ರಜೋಗುಣದಲ್ಲಿರೋರು ಭೂಲೋಕದಲ್ಲೇ ಉಳಿತಾರೆ, ಹಾಗೂ ಅಸಹ್ಯಕರವಾದ ಅಂತ ಹೇಳಿದ್ರೆ ಅವ್ರ ಕೆಲಸಗಳೆಲ್ಲ ಹಾಗೆ ಇರುವಂತದ್ದು. ಹಾಗಾಗಿ ಅಂತವ್ರು ನರಕ ಲೋಕಗಳಿಗೆ ಹೋಗೋದು. 28 ನರಕಗಳಿದೆ. ಸೊ ಇದು ನಮ್ಮ ಯೂನಿವರ್ಸ್ ನಾವು ನೋಡಿದ್ವಿ, 8ನೇ ಅಧ್ಯಾಯದಲ್ಲಿ ಬಂದಿತ್ತಿದ್ದು. ಸೊ ಇಲ್ಲಿ ನಮ್ಮ ಒಂದು ಏನಿದೆ ಯೂನಿವರ್ಸ್ ಇದು, ಅದರಲ್ಲಿ ಈಗ ಈಗ ಒಟ್ಟು ಬ್ರಹ್ಮನ ಕೆಳಗಡೆ 14 ಪ್ಲಾನೆಟ್ ಇರುವಂತದ್ದು. ಇಲ್ಲಿ ಭುವರ್ಲೋಕ, ಇಲ್ಲಿ ನಾವು ಇರುವಂತದ್ದು ಭೂಮಿ. ಸೊ ಅದರ ಮೇಲೆ ಬೇರೆ ಬೇರೆ ಲೋಕ, ಭುವರ್ಲೋಕ, ಸ್ವರ್ಗ, ಮಹರ್ಲೋಕ,
ಜನಲೋಕ, ತಪಲೋಕ, ಸತ್ಯಲೋಕ ಅಂತ. ಹಾಗೆ ಇಲ್ಲಿ ಕೆಳಗಡೆ ಅತಲ, ವಿತಲ, ಸುತಲ, ಪಾತಾಳ ಎಲ್ಲ. ಸೊ ಆದ್ರೆ ನಾವು ಈಗ ಇರುವಂತ ಈ ಭೂಲೋಕ ಏನಿದೆ ಇದೇ ನಾವು ಇದ್ರಲ್ಲಿ ನಮ್ಗೆ ಆಪರ್ಚುನಿಟಿ ಇರುವಂತದ್ದು ಮತ್ತೆ ಕೃಷ್ಣನ ಧಾಮಕ್ಕೆ ಹೋಗುವಂತದ್ದು. ಯಾಕೆಂತ ಹೇಳಿದ್ರೆ ನಾವಿಲ್ಲಿ ಆಧ್ಯಾತ್ಮಿಕ ಇದ್ರಲ್ಲಿ ಅಂದ್ರೆ ಈಗ ಹರೇ ಕೃಷ್ಣ ಮಂತ್ರ ಹೇಳೋದ್ರಿಂದ ಇದು ಡೈರೆಕ್ಟ್ ಆಗಿ ನಮ್ಮನ್ನ ಗೋಲೋಕಕ್ಕೆ ತಗೊಂಡು ಹೋಗುತ್ತೆ ಅಂತ ನಾವು ಅರ್ಥ ಮಾಡ್ಕೊಬಹುದು. ನಾಣ್ಯಂ ಗುಣೇಭ್ಯ ಕರ್ತಾರಂ ಯದಾ ದೃಷ್ಟಾನು ಪಶ್ಯತಿ ಗುಣೇಭ್ಯಶ್ಚ ಪರಂ ವೇತಿ ಮದ್ಭಾವಂ ಸೋಧಿ ಗಚ್ಚತಿ. ಎಲ್ಲಾ ಚಟುವಟಿಕೆಗಳಲ್ಲಿ ಈ ಗುಣಗಳಲ್ಲದೆ ಬೇರೆ ಕರ್ತೃವಿಲ್ಲ ಎನ್ನುವುದನ್ನು ಮನುಷ್ಯನು ಸರಿಯಾಗಿ ಅರ್ಥ ಮಾಡಿಕೊಂಡು ಈ ಎಲ್ಲಾ ಗುಣಗಳಿಂದ ಅತೀತನಾದ ಪರಮ ಪ್ರಭುವನ್ನು ಅರಿತಾಗ ಆಧ್ಯಾತ್ಮಿಕ ಭಾವವನ್ನು ಪಡುತ್ತಾನೆ. ಸೊ ಈ ಎಲ್ಲಾ ಗುಣಗಳು ಆಗುವಂತದ್ದು ಅಂದ್ರೆ ಈ ಗುಣಗಳಿಂದನೇ ಆಗುವಂತದ್ದು, ನನ್ನಿಂದ ಅಲ್ಲ, ಈ ಗುಣಗಳಿಂದನೇ ಆಗುವಂತದ್ದು. ಸೊ ಅದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡಾಗ ಈ ಗುಣದಿಂದ ಮೇಲೆ ಬರ್ಬೇಕು. ಸೊ ಆಗ ನಾವು ಕೃಷ್ಣನನ್ನ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ. ಗುಣಾನೇತಾನತೀತ್ಯೈತ್ರೀನ್ ದೇಹಿ ದೇಹ ಸಮುದ್ಭವಾನ್ ಜನ್ಮ ಮೃತ್ಯುಜರಾ ದುಃಖೈರ್ ವಿಮುಕ್ತೋ ಅಮೃತಂ ಅಶ್ನುತೆ. ದೇಹಧಾರಿಯಾದ ಜೀವಿಯು ಐಹಿಕ ದೇಹದೊಂದಿಗೆ ಸಹಯೋಗವಿರುವ ಈ 3 ಗುಣಗಳನ್ನು ಮೀರಬಲ್ಲವನಾಗಬೇಕು. ಆಗ ಅವನು ಹುಟ್ಟು, ಸಾವು, ಮುಪ್ಪು ಮತ್ತು ಅವುಗಳ ದುಃಖಗಳಿಂದ ಬಿಡುಗಡೆ ಹೊಂದಿ ಈ ಜನ್ಮದಲ್ಲಿಯೇ ಅಮೃತವನ್ನು ಸವಿಯುತ್ತಾನೆ. ಸೊ ದೇಹಧಾರಿಯಾದ ಜೀವಿ ಅಂತ ಹೇಳಿದ್ರೆ ನಮಗೆ ಈ ದೇಹ ನಮ್ಮದು ಆಕ್ಚುಲಿ ಜೀವಿ ಅಂದ್ರೆ ನಾವು ಆತ್ಮ. ಆದ್ರೆ ಈಗ ದೇಹ ಇರೋದ್ರಿಂದ ಈ ದೇಹ ಇರೋನು ಈ ಐಹಿಕ ದೇಹದೊಂದಿಗೆ ಸಹಯೋಗವಾಗಿರುವ ಈ 3 ಗುಣಗಳು, ಈ ದೇಹದ ಒಟ್ಟಿಗೆ ನಮಗೆ ಈ 3 ಗುಣಗಳು ಇರೋದ್ರಿಂದ 3 ಗುಣಗಳನ್ನ ಮೇಲೆ ಬರ್ಬೇಕಂತ ಹೇಳಿದ್ರೆ ಶುದ್ಧ ಸತ್ವಕ್ಕೆ ಬರ್ಬೇಕು. ಆಗ ಅವನು ಮಾತ್ರ ಜನ್ಮ ಮೃತ್ಯು ಜರವ್ಯಾಧಿ ಇದರಿಂದ ಬಿಡುಗಡೆ ಹೊಂದಕ್ಕೆ ಸಾಧ್ಯ. ಹಾಗೂ ನಾವು ಇದರಲ್ಲೇ ಈಗ ಕೃಷ್ಣ ಪ್ರಜ್ಞೆ ಮಾಡಿದ್ರೆ ಪ್ರಭುಪಾದ ಹೇಳುವಂತದ್ದು ಅಂದ್ರೆ ಈ ಜನ್ಮದಲ್ಲೇ ನಾವು ಮುಕ್ತಿಯನ್ನ ಪಡಿಬಹುದು. ಮುಕ್ತಿ ಅಂತ ಹೇಳಿದ್ರೆ ಏನು? ಮುಕ್ತಿ ಅಂತ ಹೇಳಿದ್ರೆ ಯಾವುದೇ ಒಂದು ಇಂದ್ರಿಯ ಭೋಗದಲ್ಲಿ ತೊಡಗದೆ ನಾವು ಅದರಲ್ಲಿ ಯಾವುದೇ ಆಸಕ್ತಿ ಇಲ್ಲದೆ ಇರುವಾಗ ಅದೇ ಮುಕ್ತಿ ಅಂತ ಹೇಳಿ. ಯಾಕಂತ ಹೇಳಿದ್ರೆ ನಾವು ಹೆಚ್ಚಾಗಿ ಇಂದ್ರಿಯ ಸುಖದಲ್ಲೇ ಇರ್ತೀವಿ. ಸೊ ನಮ್ಮ ಇಂದ್ರಿಯಗಳಿಗೆ ನಾವು ಯಾವಾಗ ನಾವು ಇಂದ್ರಿಯಗಳನ್ನ ಕೃಷ್ಣನಿಗೆ ಅರ್ಪಿಸ್ತೀವೋ ಆಗ ನಮಗೆ ಅದರ ಬಗ್ಗೆ ಅಂದ್ರೆ ನಮ್ಮ ಇಂದ್ರಿಯನ್ನ ತೃಪ್ತಿ ಮಾಡೋದ್ರಲ್ಲಿ ನಮಗೆ ಆಸಕ್ತಿ ಇರಲ್ಲ. ಆಗ ಅದೇ ಒಂದು ಮುಕ್ತಿ ಅಂತ ಹೇಳ್ಬೋದು. ಸೊ ಈ ಜೀವನದಲ್ಲೇ ಮುಕ್ತಿ ಸಿಗುವಂತದ್ದು. ಸೊ ಈಗ ಈ 3 ಗುಣಗಳು ಸತ್ವ, ರಜೋ, ತಾಮ, ಇದರಿಂದ ಹೈಯೆಸ್ಟ್ ಆಗಿರುವಂತದ್ದು ಶುದ್ಧ ಸತ್ವ. ನಮಗೆ ಈಗ ಈ 3 ಗುಣಗಳಿಂದ ಮೇಲೆ ಬರ್ಬೇಕು. ಕೃಷ್ಣ ಹೇಳುವಂತದ್ದೇನು? ಅರ್ಜುನನಿಗೂ ಹೇಳುವಂತದ್ದು ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವಾರ್ಜುನ ನಿರ್ದ್ವಂದ್ವೋ ನಿತ್ಯ ಸತ್ವಸ್ಥೋ ನಿರ್ಯೋಗ ಕ್ಷೇಮ ಆತ್ಮವಾನ್ ಅಂತ ಹೇಳಿದ್ರೆ ಈ ವೇದಗಳು ಹೇಳುವಂತದ್ದು 3 ಗುಣಗಳ ಬಗ್ಗೆ. ಆದ್ರೆ ಈ 3 ಗುಣಗಳಿಂದ ಮೇಲೆ ಬಾ. ನಿಸ್ತ್ರೈಗುಣ್ಯೋ ಭವಾರ್ಜುನ. ನಿಸ್ತ್ರೈಗುಣ್ಯ ಅಂತ ಹೇಳಿದ್ರೆ ಬಿಕಮ್ ಟ್ರಾನ್ಸೆಂಡೆಂಟಲ್. ಆ 3 ಗುಣಗಳಿಂದ ಮೇಲೆ ಬಾ, ಶುದ್ಧ ಸತ್ವಕ್ ಬಾ. ಆಗ ಅದನ್ನ ಏನ್ ಹೇಳ್ತೀವಿ? ಆ ಶುದ್ಧ ಸತ್ವದಲ್ಲಿ ಬರೋದಕ್ಕೆ ವಸುದೇವ ಸ್ಥಿತಿ ಅಂತ ಹೆಸರು. ಸೊ ಅಲ್ಲಿ ಹಾಗೆ ಮಾಡೋದ್ರಿಂದ ಮಾತ್ರ ನಾವು ಈ ಜನ್ಮ ಮೃತ್ಯು ಜರವ್ಯಾಧಿಯಿಂದ ಹೊರಗಡೆ ಬರ್ಬೋದು. ಸೊ ಅರ್ಜುನ ಉವಾಚ ಲಿಂಗ್ಯೈ ಸ್ಕ್ರೀನ್ ಗುಣಾನ್ ತಾನತಿ ಏತಾನತೀತೋ ಭವತಿ ಪ್ರಭೋ ಹಿಮಾಚರ ಕಥಂ ಚೈತಾಂ ಸ್ತ್ರೀನ್ ಗುಣಾನತಿ ವರ್ತತೆ. ಅರ್ಜುನನು ಪ್ರಶ್ನಿಸಿದನು, ಪ್ರಿಯ ಪ್ರಭುವೆ, ಈ ಗುಣತ್ರಯಗಳನ್ನು ಮೀರಿದವನು ಲಕ್ಷಣಗಳು ಯಾವುವು? ಆತನು ಹೇಗೆ ನಡೆದುಕೊಳ್ಳುತ್ತಾನೆ? ಅವನು ಹೇಗೆ ಪ್ರಕೃತಿ ಗುಣಗಳನ್ನು ಮೀರುತ್ತಾನೆ? ಸೊ ಈಗ ಇಷ್ಟೆಲ್ಲ ಕೃಷ್ಣ ಹೇಳ್ದ. ಸೊ ಇದಕ್ಕಿಂತ ಮೇಲೆ ಬರ್ಬೇಕು ಅಂತ ಕೃಷ್ಣ ಹೇಳಿದಾನೆ ಈಗ ಸತ್ವಗುಣಕ್ಕೆ. ಹಾಗಾದ್ರೆ ಅಂತಹ ಒಂದು ವ್ಯಕ್ತಿಯ ಗುಣಲಕ್ಷಣಗಳನ್ನು ಏನು ಅಂತ ಹೇಳಿ ತುಂಬಾ ಮುಖ್ಯವಾಗಿರೋ ಪ್ರಶ್ನೆ ನಮಗೆಲ್ಲರಿಗೂ ಸಹ. ಲೈಕ್ ಹೇಗೆ ಇರ್ತಾನೆ ಅವನು ಈ 3 ಲಕ್ಷಣಗಳನ್ನ ಮೀರಿರೋನು? ಈಗ ನಾವು ಈ ಪ್ರಶ್ನೆಯನ್ನು 2ನೇ ಅಧ್ಯಾಯದಲ್ಲಿ ಸಹ ಕೃಷ್ಣ ಅರ್ಜುನ ಕೇಳುವಂಥದ್ದು ಸ್ಥಿತದಿರ್ಮುನಿ, ಅವನು ಹೇಗಿರ್ತಾನೆ. ಸೊ ಅದೇ ರೀತಿಯಲ್ಲೇ ಇದು ಕೂಡ ಆಲ್ಮೋಸ್ಟ್ ಅದೇ ರೀತಿ ಹೇಗಿರುವಂತದ್ದು ಗುಣ, 3 ಗುಣವನ್ನ ದಾಟಿರುವಂತವನು ಅಂತೇಳಿ. ಶ್ರೀ ಭಗವಾನು ವಾಚ ಪ್ರಕಾಶಂ ಚ ಪ್ರವೃತ್ತಿಂ ಚ ಮೋಹಮೇವಾಚ ಪಾಂಡವ ನ ದ್ವೇಷ್ಟಿ ಸಂಪ್ರವೃತ್ತಾನಿ ನ ನಿವೃತ್ತಾನಿ ಕಾಂಕ್ಷತಿ ಉದಾಸೀನವದಾಸೀನೋ ಗುಣೈರ್ಯೋ ನ ವಿಚಾಲ್ಯತೆ ಗುಣವರ್ತಂತ ಇತ್ಯೇವಂ ಯೋವತಿಷ್ಠತಿ ನೇಂಗತೆ ಸಮದುಃಖ ಸುಖ ಸ್ವಸ್ಥಃ
लोष्टाश्म काञ्चनः तुल्यप्रिया प्रियो धीरस् तुल्यनिन्दास्म संस्तुतिः मानापमानयोस्तुल्यं स्तुल्यो मित्रारिपक्षयोः सर्वाರಂಭ ಪರಿತ್ಯಾಗಿ ಗುಣಾತೀತ ಸ ಉಚ್ಯತೆ. ದೇವೋತ್ತಮ ಪರಮಪುರುಷನು ಹೀಗೆಂದನು, ಪಾಂಡುವಿನ ಮಗನಾದ ಅರ್ಜುನನೇ, ಈ ಲಕ್ಷಣಗಳಿರುವ ಮನುಷ್ಯನು ಗುಣಗಳನ್ನು ಮೀರಿರುವನು ಅಂತ ಹೇಳಿದ್ರೆ 3 ಗುಣಗಳಿಂದ ಮೇಲಿರುವಂತವನು. ಅವನು ಬೆಳಕು, ಪ್ರವೃತ್ತಿ ಮತ್ತು ಮೋಹಗಳು ಇದ್ದಾಗ ಅದನ್ನು ದ್ವೇಷಿಸುವುದಿಲ್ಲ, ಅವು ಮರೆಯಾದಾಗ ಅವುಗಳನ್ನು ಬಯಸುವುದಿಲ್ಲ. ಅವನು ಐಹಿಕ ಗುಣಗಳ ಈ ಎಲ್ಲಾ ಪ್ರತಿಕ್ರಿಯೆಗಳ ಉದ್ದಕ್ಕೂ ನಿಶ್ಚಲವಾಗಿ ಮತ್ತು ನಿರಾತಂಕವಾಗಿ ಇರುತ್ತಾನೆ. ಗುಣಗಳು ಮಾತ್ರವೇ ಕೆಲಸ ಮಾಡುತ್ತದೆ ಎನ್ನುವುದನ್ನು ಅರ್ಥ ಮಾಡಿಕೊಂಡು ಉದಾಸೀನವಾಗಿ ಮತ್ತು ಆಧ್ಯಾತ್ಮಿಕ ಮನಸ್ಕನಾಗಿ ಉಳಿತಾನೆ. ಅಂತ ಹೇಳಿದ್ರೆ ಈಗ ನಮ್ಮ ಮನಸ್ಸು ಬೇರೆ ಬೇರೆಯನ್ನ ಕೇಳ್ಬೋದು, ಅದನ್ನೆಲ್ಲ ಅವನು ಹೇಗೆ ನಿಯಂತ್ರಣ ಮಾಡ್ತಾನೆ ಅವನಿಗೆ ಅರ್ಥ ಆಗುತ್ತೆ. ಅವನಿಗೆ ಆ ಇಂಟೆಲಿಜೆನ್ಸ್ ಇರುತ್ತೆ. ಹೇಗೆ ಅಂತ ಹೇಳಿದ್ರೆ ಇದೆಲ್ಲ ನನ್ನ 3 ಗುಣಗಳೇ ನನ್ನನ್ನ ಕಂಟ್ರೋಲ್ ಮಾಡುವಂಥದ್ದು. ನಾನು ಇದಕ್ಕೆ ಸಂಬಂಧ ಇಲ್ಲ, ನನಗೂ ಇದಕ್ಕೂ ಸಂಬಂಧ ಇಲ್ಲ, ಇದೆಲ್ಲ ಭೌತಿಕವಾಗಿರುವಂತದ್ದು. ನಾನು ಆತ್ಮ, ಹಾಗೂ ನನ್ನ ಉದ್ದೇಶ ಏನು, ನಾನು ಆತ್ಮ ತೃಪ್ತಿಗೋಸ್ಕರ ನಾನು ಕೆಲಸ ಮಾಡ್ತೇನೆ ಅಂತ ಹೇಳಿ ಅವನ ಇದರಲ್ಲಿ ನಿಶ್ಚಲವಾಗಿರ್ತಾನೆ. ಸೊ ಉದಾಸೀನವಾಗಿರ್ತಾನೆ ಅಂದ್ರೆ ಅವನ ಅದರ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ತೋರ್ಸಲ್ಲ. ಆತರ ಒಂದು ಬೇಡಿಕೆ ಬಂದ್ರೂ ಸಹ ಅವನದನ್ನ ಕಂಟ್ರೋಲ್ ಮಾಡುವಂತದ್ದು. ಹೇಗೆ ವಾಚೋ ವೇಗಂ ಮನಸಾ ಕ್ರೋಧ ವೇಗಂ ವಾಚೋ ವೇಗಂ ಮನಸಾ ಕ್ರೋಧ ವೇಗಂ ಜಿಹ್ವಾ ವೇಗಂ ಉದರಾಪಸ್ಥ ವೇಗಂ ಏತಾನ್ ವೇಗಾನ್ ಯೋ ವಿಷಹೇತ ಧೀರಃ ಸರ್ವಾಂ ಅಪಿ ಮಾಂ ಪೃಥ್ವೀಂಶ ಶಿಷ್ಯಾತ್. ಸೊ 6 ವಿಷಯಗಳನ್ನ ನಾವು ಯಾವ್ದೆಲ್ಲ ಕಂಟ್ರೋಲ್ ಮಾಡ್ಬೇಕು ಅಂದ್ರೆ ಮಾತು, ವಾಚೋ ವೇಗಂ ಮನಸಾ ಕ್ರೋಧ ವೇಗಂ, ಮನಸ್ಸು ಹಾಗೂ ಕ್ರೋಧವನ್ನ ಕಂಟ್ರೋಲ್ ಮಾಡುವಂತದ್ದು, ಹಾಗೂ ಹೊಟ್ಟೆಯನ್ನ ಹಾಗೂ ಮತ್ತು ಜನನಾಂಗ ಹಾಗೂ ಇದನ್ನ ಕಂಟ್ರೋಲ್ ಮಾಡೋದ್ರಿಂದ ಏನಾಗುತ್ತೆ ಮಾಡ್ಬೇಕು ಅಂತ ಹೇಳಿ ನಾವು ಉಪದೇಶಾಮೃತದಲ್ಲಿ ಕೇಳಿದ್ವಿ. ಅದೇ ರೀತಿ ಇಲ್ಲಿ ಅವನು ಎಲ್ಲವನ್ನ ನಿಯಂತ್ರಣ ಮಾಡುವಂಥದ್ದು, ನಿರಾತಂಕವಾಗಿ ಇರ್ತಾನೆ. ಅವನು ಅದಕ್ಕೆ ಉದಾಸೀನ ತೋರಿಸ್ತಾನೆ ಅಂತ ವಿಷಯಗಳಿಗೆ. ಆಧ್ಯಾತ್ಮಿಕ ಮನಸ್ಸಿನಾಗಿ ಉಳಿತಾನೆ. ಅವನು ಆತ್ಮನಲ್ಲಿ ಸ್ಥಿರನಾಗಿ ಸುಖ ದುಃಖಗಳು ಒಂದೇ ರೀತಿ ಕಾಣುತ್ತಾನೆ. ಶೀತೋಷ್ಣ ದುಃಖ ಎಲ್ಲವೂ ಅಂದ್ರೆ ಹೇಗೆ ಕಾಲಗಳು ಬಂದು ಹೋಗುತ್ತೆ ಅದೇ ರೀತಿ ಅವನು ಸುಖ ದುಃಖವನ್ನ ಒಂದೇ ರೀತಿ ತಗೊಳ್ತಾನೆ, ವಿಚಲಿತನಾಗೋದಿಲ್ಲ. ಒಂದು ಮಣ್ಣಿನ ಹೆಂಟೆ, ಒಂದು ಕಲ್ಲು ಮತ್ತು ಒಂದು ಚಿನ್ನದ ತುಂಡು ಎಲ್ಲವನ್ನೂ ಸಮದೃಷ್ಟಿಯಿಂದ ಕಾಣುತ್ತಾನೆ. ಅಂದ್ರೆ ಅವನು ಚಿನ್ನವನ್ನು ಮಣ್ಣನ್ನು ಒಂದೇ ರೀತಿ ಕಾಣುವಂಥದ್ದು ಇದು ತುಂಬಾ ಕಷ್ಟ. ಅಂದ್ರೆ ಈ ಶುದ್ಧ ಸತ್ವ ಅನ್ನುವಂಥದ್ದು ತುಂಬಾ ಕಷ್ಟ. ನಾವೀಗ ಏನಿದ್ರು ಸತ್ವಗುಣಕ್ಕೆ ಬರಕ್ಕೆ ಪ್ರಯತ್ನ ಪಡುವುದು. ಇದು ಶುದ್ಧ ಸತ್ವ ಅಂತ ಹೇಳಿದ್ರೆ ಆ ಒಂದು ಬ್ರಹ್ಮಭೂತ ಪ್ರಸನ್ನಾತ್ಮನ ಶೋಚತೀನ ಕಾಂಕ್ಷತಿ ಸಮ ಸರ್ವೇಶು ಭೂತೇಶು ಮದ್ಭಕ್ತ ಲಭತೆ ಪ್ರಾರಂ. ಅಂದ್ರೆ ಎಲ್ಲರನ್ನೂ ಒಂದೇ ರೀತಿ ನೋಡುವಂಥದ್ದು, ಒಂದು ಎಲ್ಲಾ ವಸ್ತುವನ್ನು ಒಂದೇ ರೀತಿ ನೋಡುವಂಥದ್ದು, ಅವನಿಗೆ ಭೇದ ಭಾವ ಇಲ್ಲ. ಸನಾತನ ಗೋಸ್ವಾಮಿದು ನಾವು ನೋಡಿದ್ವಿ ಹೇಗೆ ಅವನು ಚಿಂತಾಮಣಿಯನ್ನ ಸಹ ಒಂದು ಡಸ್ಟ್ಬಿನ್ ಅಲ್ಲಿ ಬಿಸಾಕುವಂಥದ್ದು. ಯಾಕೆಂತ ಹೇಳಿದ್ರೆ ಅವರಿಗೆ ಗೊತ್ತಿದೆ ಅದರಲ್ಲಿ ಏನು ಇಲ್ಲ, ಅದು ಜಸ್ಟ್ ಭೌತಿಕವಾಗಿರುವಂತದ್ದು. ಆಮೇಲೆ ಅವ್ರು ಹೈಯೆಸ್ಟ್ ಜ್ಞಾನ ಕೊಡುವಂತದ್ದೇನು, ಅವನಿಗೆ ಹರೇ ಕೃಷ್ಣ ಮಹಾಮಂತ್ರವನ್ನ ನೀನು ಹೇಳು ಅಂತ ಹೇಳಿ. ಸೊ ಅವನಿಗೆ ಅದರ ಬಗ್ಗೆ ಅರಿವಿರೋದ್ರಿಂದ ಅವನು ಅದರಲ್ಲಿ ಒಂದೇ ರೀತಿ ನೋಡುವಂಥದ್ದು. ಪ್ರಿಯ ಅಪ್ರಿಯಗಳ ವಿಷಯಗಳಲ್ಲಿ ಒಂದೇ ಸಮನೆ ಇರುತ್ತಾನೆ. ಹೊಗಳಿಕೆ ಮತ್ತು ತೆಗಳಿಕೆ, ಮಾನ ಮತ್ತು ಅಪಮಾನ ಇವುಗಳಲ್ಲಿ ವಿಷಯಗಳಲ್ಲಿ ಒಂದೇ ರೀತಿ ಇದ್ದು ಸ್ಥಿರವಾಗಿ ಇರುತ್ತಾನೆ. ಸೊ ಚೈತನ್ಯ ಮಹಾಪ್ರಭು ಕೂಡ ಹೇಳುವಂತದ್ದು, ನಾವು ಯಾವಾಗಲೂ ಈ ತರೋರಪಿ ತೃಣಾದಪಿ ಸುನೀಚೇನ ತರೋರಪಿ ಸಹಿಷ್ಣುನ ಅಂತ ಹೇಳಿದ್ರೆ ಹುಲ್ಲಿನಷ್ಟು ಅಂದ್ರೆ ಅಷ್ಟು ಹಂಬಲ್ ಆಗಿರ್ಬೇಕು, ಹಾಗೂ ನಾವು ವಿನಯತೆ ಇರ್ಬೇಕು, ಹಾಗೂ ಸಹಿಷ್ಣುತೆ ಇರ್ಬೇಕು ಮರದ ಹಾಗೆ. ಸೊ ಆಗ ಮಾತ್ರ ನಾವು ದೇವರ ಒಂದು ಕೀರ್ತನೆ ಮಾಡಕ್ಕೆ ಸಾಧ್ಯ. ಆ ಒಂದು ಮನಸ್ಥಿತಿ ಇದ್ದಾಗ ಮಾತ್ರ ಸಾಧ್ಯ ಅಂತ ಹೇಳಿ. ಸೊ ಆದ್ರೆ ಅದು ಹೇಳ್ತಾ ಬರುತ್ತೆ. ಅಂದ್ರೆ ನಾವು ಹರೇ ಕೃಷ್ಣ ಹೇಳ್ತಾ ನಮ್ಮ ಮೈಂಡ್ ಪ್ಯೂರಿಫೈ ಆಗುವಂಥದ್ದು. ಸೊ ಮಿತ್ರ ಮತ್ತು ಶತ್ರುಗಳ ವಿಷಯದಲ್ಲಿ ಒಂದೇ ರೀತಿ ನಡೆದುಕೊಳ್ಳುತ್ತಾನೆ. ಇದಕ್ಕೆ ನಾವು ಎಕ್ಸಾಂಪಲ್ ನೋಡಿದ್ವಿ. ಅಂಬರೀಷ್ ಮಹಾರಾಜ್ ಹೇಗೆ ದುರ್ವಾಸ ಮುನಿ ಅಷ್ಟೆಲ್ಲ ಮಾಡಿದ್ರು ಸಹ ಅವರು ಕ್ಷಮಿಸಕ್ಕೆ ಹೇಳುವಂಥದ್ದು. ಹಾಗೂ ಪ್ರಹ್ಲಾದ್ ಮಹಾರಾಜ್ ತಂದೆ ಅಷ್ಟೆಲ್ಲ ಕಷ್ಟ ಕೊಟ್ಟರು ಸಹ ಅವರು ಕೇಳುವಂಥದ್ದೇನು ಕೊನೆಯಲ್ಲಿ ಪ್ರಹ್ಲಾದ್ ಮಹಾರಾಜ್, ನನ್ನ ತಂದೆಯನ್ನ ಕ್ಷಮಿಸುವಂತ ನರಸಿಂಹ ದೇವನ ಹತ್ರ ಕೇಳುವಂಥದ್ದು. ಸೊ ಒಂದೇ ರೀತಿ ಇರುವಂತದ್ದು. ಎಲ್ಲಾ ಐಹಿಕ ಚಟುವಟಿಕೆಗಳನ್ನು ಪರಿತ್ಯಜಿಸುತ್ತಾನೆ ಅಂತ ಹೇಳಿದ್ರೆ ಸರ್ವೋಪಾಧಿ ವಿನಿರ್ಮುಕ್ತಂ, ಅಂದ್ರೆ ಎಲ್ಲಾ ಐಹಿಕ ಚಟುವಟಿಕೆಗಳನ್ನ ಬಿಟ್ಟು ದೇವರ ಒಂದು ಇದರಲ್ಲಿ ಅವನು ಎಲ್ಲಾ ಅವನ ಇಂದ್ರಿಯಗಳನ್ನ ತೊಡಗಿರುತ್ತಾನೆ. ಮಾಂಚಾಯೋ ವೈ ವಿಚಾರೇಣ ಭಕ್ತಿ ಯೋಗೇನ ಸೇವತೆ ಸಗುಣಾನ್ ಸಮುತೈತಾನ್
ಬ್ರಹ್ಮಭೂಯಾಯ ಕಲ್ಪತೆ. ಎಲ್ಲಾ ಸನ್ನಿವೇಶಗಳಲ್ಲಿಯೂ ಲೋಪ ಮಾಡದೆ ಸಂಪೂರ್ಣ ಭಕ್ತಿ ಸೇವೆಯಲ್ಲಿ ನಿರತನಾದವನು ಕೂಡಲೇ ಐಹಿಕ ಪ್ರಕೃತಿಯ ಗುಣವನ್ನು ಮೀರುತ್ತಾನೆ. ಹೀಗೆ ಬ್ರಹ್ಮನ್ ಹಂತಕ್ಕೆ ಬರುತ್ತಾನೆ. ಸೊ ಬ್ರಹ್ಮನ್ ಹಂತ ಅಂತ ಹೇಳಿದ್ರೆ ಎಲ್ಲಾ ಒಂದು ಇಂದ್ರಿಯ ಸುಖಗಳೇ, ಅಂದ್ರೆ ಇಂದ್ರಿಯ ತೃಪ್ತಿಗಾಗಿ ಕೆಲಸ ಮಾಡಲ್ಲ ಅವನು ಎನಿಮೋರ್. ಸೊ ಅವನು ಕೃಷ್ಣನ ಒಂದು ಭಕ್ತಿ ಸೇವೆಯಲ್ಲಿ ಕಂಪ್ಲೀಟ್ ಆಗಿ ತೊಡಗ್ತಾನೆ. ಆಗ ಮಾತ್ರ ಅವನು ಬ್ರಹ್ಮನ್ ಹಂತಕ್ಕೆ ಬರಕ್ಕೆ ಸಾಧ್ಯ ಅಂತ ಹೇಳಿ. ಸೊ ಎಲ್ಲಾ ಸಂಪೂರ್ಣವಾಗಿ ಭಕ್ತಿ ಸೇವೆ. ಅನುಕೂಲಸ್ಯ ಅನ್ಯಾಭಿಲಾಷಿತ ಶೂನ್ಯಂ ಜ್ಞಾನ ಕರ್ಮಾದಿ ಅನಾವೃತಂ ಅನುಕೂಲೇನ ಕೃಷ್ಣಾನು ಶೀಲನಂ ಭಕ್ತಿರುತ್ತಮಂ. ಸೊ ಅನುಕೂಲೇನ ಕೃಷ್ಣಾನು, ಕೃಷ್ಣನಿಗೆ ಯಾವುದು, ನಮಗೆ ಕೃಷ್ಣ ಪ್ರಜ್ಞೆಯಲ್ಲಿ ಮುಂದೆ ಹೋಗುವಂಥದ್ದು ಯಾವ್ದು ಅನುಕೂಲ ಅಂತದ್ದು ಮಾತ್ರ ಮಾಡುವಂಥದ್ದು. ಸೊ ಮತ್ತೆ ಬೇರೆ ಅದನ್ನ ರಿಜೆಕ್ಟ್ ಮಾಡುವಂಥದ್ದು. ಅನುಕೂಲೇನ ಕೃಷ್ಣಾನು ಅನುಕೂಲಸ್ಯ ಸಾರಿ ಅನ್ಯಾಭಿಲಾಷಿತ ಶೂನ್ಯಂ ಜ್ಞಾನ ಅಲ್ಲ ಅನುಕೂಲಸ್ಯ ಕೃಷ್ಣನು ಶೀಲನಂ ಭಕ್ತಿರುತ್ತಮ. ಅಂದ್ರೆ ಕೃಷ್ಣನ ಒಂದು ಕಾರ್ಯಗಳಲ್ಲಿ ತನ್ನನ್ನ ಕಂಪ್ಲೀಟ್ ಆಗಿ ತೊಡಗಿಸ್ಕೊಳ್ಳುವಂಥದ್ದು, ಅದು ಹೈಯೆಸ್ಟ್ ಭಕ್ತಿ. ಸೊ ಎಲ್ಲಾ ನಾವು ಇದ್ರಲ್ಲಿ ಏನ್ ಅರ್ಥ ಆಗುತ್ತೆ ಅಂದ್ರೆ ಎಲ್ಲಾ ಒಂದು ಅಧ್ಯಾಯದಲ್ಲೂ ಕೃಷ್ಣ ಭಕ್ತಿಯನ್ನೇ ಶ್ರೇಷ್ಠ ಅಂತ ಹೇಳಿರುವಂತದ್ದು. ಬ್ರಹ್ಮಣೋ ಹಿ ಪ್ರತಿಷ್ಠಾಹಂ ಅಮೃತಂ ಸ್ಯಾವ್ಯವಸ್ಯ ಚ ಶಾಶ್ವತಸ್ಯ ಚ ಧರ್ಮಸ್ಯ ಸುಖಂ ಸ್ಯೈಕಾಂತಿಕಸ್ಯ ಚ. ನಿರಾಕಾರ ಬ್ರಹ್ಮನಿಗೆ ಮೃತ್ಯುವಿಲ್ಲ, ಅವನು ಅವಿನಾಶಿ, ಶಾಶ್ವತ, ಪರಮ ಸುಖವೇ ಅವನ ಸಹಜ ಸ್ಥಿತಿ. ನಾನು ಈ ನಿರಾಕಾರ ಬ್ರಹ್ಮನಿಗೆ ಆಧಾರ. ಸೊ ನಿರಾಕಾರ ಬ್ರಹ್ಮನಿಗೆ ಮೃತ್ಯು ಇಲ್ಲ. ಆದರೆ ಇಲ್ಲಿ ಕೃಷ್ಣ ಏನು ಹೇಳುವಂಥದ್ದು, ನಾನು ಆಧಾರ. ಸೊ ಕೃಷ್ಣ ನಿರಾಕಾರ ಬ್ರಹ್ಮ, ನಾನೇ ನಿರಾಕಾರ ಬ್ರಹ್ಮ ಅಂತ ಹೇಳ್ತಾ ಇಲ್ಲ ಇಲ್ಲಿ. ನಿರಾಕಾರ ಬ್ರಹ್ಮನಿಗೆ ನಾನು ಆಧಾರ. ಸೊ ಕೃಷ್ಣನಿಂದ ಬರುವಂತ ಏನು ಬೆಳಕಿದೆ, ಅದು ಆ ಲೈಟ್ ಬ್ರಹ್ಮನ್ ಏನಿದೆ ಅದು ಕೃಷ್ಣ. ಸೊ ಅದೇ ಕೃಷ್ಣ ಅಲ್ಲ, ಅದು ಕೃಷ್ಣ ಅಂದ್ರೆ ಇವನ್ ಈಗ 4 ಕುಮಾರರು ಮೊದ್ಲಿಗೆ ಅವರು ಕೃಷ್ಣನ ಮಾನಸ ಪುತ್ರ 4 ಜನ ಕುಮಾರರು, ಸನತ್ ಕುಮಾರ, ಸನಂದನ, ಸನಾತನ. ಸೊ ಅವ್ರ 4 ಜನ ಕುಮಾರರು ಅವ್ರಿಗೆ ಮೊದ್ಲಿಗೆ ನಿರಾಕಾರ ಬ್ರಹ್ಮನಲ್ಲಿ ಅವರು ನಂಬಿರ್ತಾರೆ. ಆಮೇಲೆ ಅವರು ವೈಕುಂಠಕ್ಕೆ ಹೋದಾಗ ಅವರು ಒಂದು ತುಳಸಿಯ ಒಂದು ಸ್ಮೆಲ್, ಅಂದ್ರೆ ಜಸ್ಟ್ ಒಂದು ಇದರಿಂದ ಅವರಿಗೆ ಅವರು ಅಂದ್ರೆ ಅವನ ಒಂದು ರೂಪ ನೋಡಿ, ಭಗವಂತನ ವಿಷ್ಣುವನ್ನ ನೋಡಿ ಅವ್ರು ಆಕರ್ಷಿತರಾಗ್ತಾರೆ. ಆಗ ಅವ್ರು ಮತ್ತೆ ಹೈ ಬರುವಂತದ್ದು. ಅಂದ್ರೆ ಬ್ರಹ್ಮನ್ ಬಂದು ಇನಿಷಿಯಲ್ ರಿಯಲೈಸೇಷನ್. ಈಗ 3 ಸಾಕ್ಷಾತ್ಕಾರದಲ್ಲಿ ಮೊದಲಿಗೆ ಬರುವಂತದ್ದು ಬ್ರಹ್ಮನ್, ಮತ್ತೆ ಪರಮಾತ್ಮ ಹಾಗೂ ಭಗವಾನ್ ಸಾಕ್ಷಾತ್ಕಾರ. ಸೊ ಭಗವಾನ್ ಸಾಕ್ಷಾತ್ಕಾರ ಶ್ರೇಷ್ಠವಾಗಿರುವಂತದ್ದು. ಸೊ ಇಲ್ಲಿಗೆ ಅಧ್ಯಾಯ ಸಂಪೂರ್ಣ ಆಯ್ತು. ಸೊ ವಾಂಚಾಕಲ್ಪತ ರೂಪ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ, ನಮಾಚಾರ್ಯ ಠಾಕೂರ್ ಕಿ ಜೈ, ಶ್ರೀಲ ಪ್ರಭುಪಾದ್ ಕಿ ಜೈ. ಹರೇ ಕೃಷ್ಣ. ಧನ್ಯವಾದಗಳು. ನಿಮ್ಮಲ್ಲಿ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ. ಧನ್ಯವಾದ. ಓಕೆ, ಅನ್ಮ್ಯೂಟ್ ಮಾಡಿದೀನಿ ಎಲ್ಲರೂ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಸ್ವರ್ಣ, ಹೌದು, ನೆಕ್ಸ್ಟ್ ಲೆವೆಲ್ ಅಲ್ಲಿ ಅವಾಗ ಡೀಟೇಲ್ ಆಗಿ ನಾವು ಪ್ರತಿಯೊಂದು ಶ್ಲೋಕನು ಓದಿ ಅರ್ಥ ತಿಳ್ಕೊಂಡು ಹೋಗ್ತೀವ ಸೆಕೆಂಡ್ ಲೆವೆಲ್ ಅಲ್ಲಿ? ಹಾ, ಇದಕ್ಕಿಂತ ಸ್ವಲ್ಪ ಡೀಟೇಲ್ ಆಗಿರುವಂತದ್ದು. ಅಂದ್ರೆ ಆದ್ರೂ ಕೂಡ ಅದು ಅಂದ್ರೆ ನಿಮಗೆ ಸ್ವಲ್ಪ ಅಂದ್ರೆ ಕ್ವಿಜ್ ಎಲ್ಲ ಸ್ವಲ್ಪ ಡೀಟೇಲ್ ಆಗಿರುತ್ತೆ. ಅಂದ್ರೆ ನೀವು ಸ್ವಲ್ಪ ನಿಮ್ಮ ಕಡೆಯಿಂದನೂ ಪರಿಶ್ರಮ ಪಡ್ಬೇಕು. ಇಲ್ಲಿ ಏನಂದ್ರೆ ಈಗ ನೀವು ಜಸ್ಟ್ ಕ್ಲಾಸ್ ಕೇಳಿ ಸಿಂಪಲ್ ಕ್ವಶನ್ ಮಾಡ್ತಾ ಇದ್ದೀರಾ. ಅಲ್ಲಿ ಅಂದ್ರೆ ನಿಮಗೆ ಕ್ವಿಜ್ ಎಲ್ಲ ಸ್ವಲ್ಪ ಎಲಾಬ್ರೇಟಿವ್ ಇರುತ್ತೆ. ಅಂದ್ರೆ ನೀವು ಓದ್ಬೇಕಾಗತ್ತೆ, ಸ್ವಲ್ಪ ಓದಿ ಬರೆಯುವಂಥದ್ದು. ಅಂದ್ರೆ 1 ವೀಕ್ ಟೈಮ್ ಇರುತ್ತೆ ನಿಮಗೆ. ಲೈಕ್ ನಿಮಗೆ ಕಲಿಯಕ್ಕೆ ಒಳ್ಳೇದು, ಕಲ್ತು ಬರಿಬಹುದು. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಮಧುಸೂದನ್ ಅವರೇ ಹೇಳಿ. ಹರೇ ಕೃಷ್ಣ. ಮಾತಾಜಿ, ನಾನು ಮೊದಲ ಅಧ್ಯಾಯದಲ್ಲಿ ಒಂದು ಪ್ರಶ್ನೆ ಕೇಳಿದ್ದೆ. ಅಂದ್ರೆ ನಾವು ಈ ಒಂದು ಕೃಷ್ಣನ ಪ್ರಜ್ಞೆಯಲ್ಲಿ ಮುಂದುವರಿಬೇಕಂತ ಹೇಳಿದ್ರ ನಾವು ಏನು ಸನ್ಯಾಸಿ ದೀಕ್ಷೆ ತಗೋಬೇಕಾಗಿಲ್ಲ, ಸಾಂಸಾರಿಕ ಜೀವನದಲ್ಲಿ ಮಾಡ್ಬೋದು ಅಂತೇಳಿ. ಬಟ್ ಇಲ್ಲಿ ಸತ್ವಗುಣಕ್ಕೆ ಬರ್ಬೇಕಂತ ಹೇಳಿದ್ರೆ ನಾವು ಸಂಸಾರವನ್ನು ಕೂಡ ತ್ಯಜಿಸಿ ಬರ್ಬೇಕಾಗತ್ತೆ ಅಲ್ವಾ? ಯಾಕೆ ನಿಮಗೆ ಆತರ ಅನ್ಸುತ್ತೆ?
ಅಲ್ಲ, ನನಗೆ ಅರ್ಥ ಆಗ್ತಾ ಇಲ್ಲ ಅದು ಸತ್ವಗುಣದಲ್ಲಿ ಯಾವ ತರ ಅಲ್ಲ, ಅದು ಇದು. ಶುದ್ಧ ಸತ್ವದಲ್ಲಿ ಇರುವಂತದ್ದು. ನಾವು ಶುದ್ಧ ಸತ್ವದಲ್ಲಿ ಸಹ ಅಂದ್ರೆ ಈಗ ನಾವು ಫಸ್ಟಿಗೆ ಸತ್ವಗುಣಕ್ಕೆ ಬರ್ಬೇಕಲ್ವಾ. ಅಂದ್ರೆ ನಾವು ಆಲ್ಮೋಸ್ಟ್ ಲೈಕ್ ಶುದ್ಧ ಸತ್ವಕ್ ಸರ ಈಗ ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಶುದ್ಧ ಸತ್ವಕ್ ಬರ್ಬೋದು ಅಂತ ಪ್ರಭುಪಾದ ಹೇಳುವಂತದ್ದು. ಈಗ ಅಂದ್ರೆ ಮನೆಯಲ್ಲಿ ಅಂದ್ರೆ ನಾವು ಇದನ್ನ ಈ ಹರೇ ಕೃಷ್ಣ ಮಂತ್ರವನ್ನ ಹೇಳ್ಬೋದಲ್ಲ. ಅಂದ್ರೆ ಈಗ ಪ್ರಭುಪಾದ ಹೇಳಿರುವಂತದ್ದು 8/8/8 ಅಂತ ಕೊಟ್ಟಿರುವಂತದ್ದು. ನಾವು ಮೊದ್ಲಿಗೆ ಅದನ್ನ ಇಡ್ಬೋದಲ್ಲ, ಸಂಸಾರನ ಬಿಡ್ಬೇಕು ಅಂತೇನು ಅದನ್ನ ಮಾಡೋದಕ್ಕೆ. ನೀವು ಕೆಲಸವನ್ನು ಮಾಡ್ಕೊಂಡು ಅಂದ್ರೆ ಫ್ಯಾಮಿಲಿಯನ್ನು ನೋಡ್ಕೊಂಡು ಇನ್ನು 8 ಗಂಟೆಯನ್ನ ನಾವು 8 ಗಂಟೆ ಅಲ್ದಿದ್ರು ಅಟ್ಲೀಸ್ಟ್ ಈಗ ಒಂದು ಮಿನಿಮಮ್ ನಾವು ಸ್ಟಾರ್ಟಿಂಗ್ ಅಲ್ಲಿ ಒಂದು 2 to 3 hours ಆದ್ರೂ ಇಡ್ಬೋದು ದೇವರಿಗೆ ಅಂತ ಹೇಳಿ. ಅಂದ್ರೆ ಚಾಂಟಿಂಗ್ ಮಾಡುವಂತದ್ದು, ಪುಸ್ತಕ ಓದುವಂತದ್ದು. ಸೊ ಅದರಿಂದ ಸಹ ನಾವು ಶುದ್ಧ ಸತ್ವಕ್ಕೆ ಬರ್ತೀವಿ. ನಾಟ್ ನೆಸೆಸರಿ ನಾವು ಇದಲ್ಲೇ ಬರ್ಬೇಕಂತ ಅಂದ್ರೆ ಏನಂತಾರೆ ಸನ್ಯಾಸ ತಗೊಳ್ಬೇಕಂತ ಇಲ್ಲ ಅದಕ್ಕೆ. ನೋಡಿ, ಸನ್ಯಾಸ ತಗೊಂಡ್ರೆ ಏನಾಗುತ್ತೆ, ಸನ್ಯಾಸದಲ್ಲಿ ಅವರು ಮೈಂಡ್ ಅನ್ನ ಕಂಟ್ರೋಲ್ ಮಾಡುವಂತದ್ದು. ಸೊ ಮೈಂಡ್ ಅನ್ನ ಕಂಟ್ರೋಲ್ ಮಾಡಿ ಅವರು ಅಂದ್ರೆ ನೀವ್ ಹೇಳುವಂತದ್ದು ಇದು ಧ್ಯಾನ ಚಾಪ್ಟರ್ ಅಲ್ಲಿ ನೋಡಿದ್ವಿ ನಾವು, ಧ್ಯಾನ ಯೋಗದಲ್ಲಿ ಅವರು ಮನಸ್ಸನ್ನ ನಿಯಂತ್ರಣಗೊಳಿಸಿ ಕಾಡಿಗೆ ಹೋಗಿ ಮಾಡುವಂತದ್ದು. ಆದ್ರೆ ಅದರ ಅವಶ್ಯಕತೆ ಏನಿದೆ? ಪ್ರಭುಪಾದ ಹೇಳುವಂತದ್ದು ನಾವು ಮನಸ್ಸನ್ನ ನಿಯಂತ್ರಣೆ ಮಾಡಲ್ಲ, ಕೃಷ್ಣ ಪ್ರಜ್ಞೆಯಲ್ಲಿ ಜಸ್ಟ್ ಡೈವರ್ಟ್ ಮಾಡುವಂತದ್ದಷ್ಟೇ. ನಾವು ಏನಿದೆ ಅಲ್ಲಿ ಕೃಷ್ಣನನ್ನ ಮಿಡಲ್ಗೆ ತರುವಂತದ್ದು ಹಾಗೂ ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡುವಂತದ್ದು. ಆಗ ನಮಗೆ ಸನ್ಯಾಸದ ಪ್ರಶ್ನೆ ಬರಲ್ಲ ಇಲ್ಲಿ. ಗೃಹಸ್ಥರಾಗಿರೋರು ಸಹ ಮಾಡ್ಬೋದು. ಈಗ ಪ್ರಭುಪಾದ ಸಹ ಗೃಹಸ್ಥರಿರುವಾಗ್ಲೇ ಅಲ್ವಾ ತಗೊಂಡಿದ್ದು ಕೃಷ್ಣ ಪ್ರಜ್ಞೆಯನ್ನ. ಬಟ್ ಅವ್ರು ಸೀರಿಯಸ್ ಆಗಿ ಅವರು ಇದಕ್ಕೆ ಪಾಶ್ಚಾತ್ಯ ದೇಶಕ್ಕೆ ಹೋಗಿದ್ದು ಮಾತ್ರ ಸನ್ಯಾಸ ಎಲ್ಲ ತಗೊಂಡ್ಮೇಲೆ. ಆದ್ರೆ ಅದರ ಮೊದ್ಲಿಂದನೂ ಕೃಷ್ಣ ಕಾನ್ಶಿಯಸ್ನೆಸ್ ಮಾಡ್ಕೊಂಡೇ ಬಂದಿದ್ದಾರೆ. ಕೃಷ್ಣ ಪ್ರಜ್ಞೆಯಲ್ಲೇ ಇದ್ರು ಅವರು ಗೃಹಸ್ಥರಾಗಿರುವಾಗ್ಲೂ ಸಹ. ಸರಿ ಮಾತಾಜಿ, ಓಕೆ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ, ಹೇಳಿ ಮಾತಾಜಿ. ಮಾತಾಜಿ, ಈ 4 ಗುಣ ಅಂತ ಹೇಳಿದ್ರಲ್ಲ, ಈಗ ಬಿಸಿ ಇಂಟೆಲಿಜೆನ್ಸ್, ಲೇಜಿ ಇಂಟೆಲಿಜೆಂಟ್ ಅಂತ ಹೇಳ್ಬಿಟ್ಟು, ಈಗ ಬಿಸಿ ಇಂಟೆಲಿಜೆನ್ಸ್, ಲೇಜಿ ಅಂದ್ರೆ ಬ್ರಾಹ್ಮಣ್ಯಸ್ ಬರ್ತಾರೆ, ಮತ್ತೆ ಈ ಶೂದ್ರರಾದ್ರೆ ತುಂಬಾ ಲೇಜಿ ಇದಾಗಿರ್ತಾರೆ ಅಂತ ಹೇಳಿದ್ರಲ್ಲ, ಅಂದ್ರೆ ಅದೆಲ್ಲ ಜಾತಿ ಆಧಾರದ ಮೇಲೆನ ಅಥವಾ ಅವರ ಗುಣಗಳ? ಅಲ್ಲ, ಗುಣ ಮತ್ತು ಕರ್ಮ, ಜಾತಿ ಅಲ್ಲ, ಗುಣ. ನಾವು ಯಾರೇ ಒಬ್ರು ಈಗ ಅದ್ ಯಾವುದೇ ಜಾತಿಯಲ್ಲಿ ಇರೋರು ಇರ್ಬೋದು, ಆತರ ಒಂದು ಪ್ರವೃತ್ತಿಯಲ್ಲಿ ಇರೋರ್ನ ನಾವು ಅದನ್ನ ನೋಡಿ ಅವ್ರನ್ನ ತಿಳ್ಕೊಬಹುದು. ಅವ್ರು ಯಾವ ಒಂದು ಇದ್ರಲ್ಲಿದ್ದಾರೆ, ಅವನು ಬ್ರಾಹ್ಮಣನಾಗೆ ಬಿಹೇವ್ ಮಾಡ್ತಾ ಇದ್ದಾನ ಅಥವಾ ಒಂದು ರಜೋಗುಣದಲ್ಲಿದ್ದಾನ ಅಂತ. ಅವನ ಗುಣ ಹಾಗೂ ಕರ್ಮ. ಕೃಷ್ಣ ಹೇಳಿರುವಂತದ್ದು ಚಾತುರ್ವರ್ಣ್ಯ ಮಯಾ ಸೃಷ್ಟಂ ಗುಣ ಕರ್ಮ ವಿಭಾಗಶಃ. ಗುಣ ಹಾಗೂ ಕರ್ಮಗಳ ಮೇಲೆ ಅವನ ಒಂದು ನೇಚರ್ ಏನಿದೆ, ಅದು ಆ ಸ್ವಭಾವ ಏನಿದೆ, ಆ ಗುಣಗಳದು. ಈಗ ಲೇಜಿ ಇಂಟೆಲಿಜೆಂಟ್ ಅದೆಲ್ಲ ಏನಿದೆ ಅದು ಗುಣಗಳು. ಸೊ ಗುಣಗಳು ಹಾಗೂ ಕರ್ಮಗಳ ಮೇಲೆ ಮಾಡಿರುವಂತದ್ದು ಜಾತಿ ಅನ್ನುವಂಥದ್ದು. ಇದು ಎಲ್ಲಿಯೂ ನಮ್ಮ ಪುರಾಣಗಳಲ್ಲಿ ಇಲ್ಲ. ಹುಟ್ಟಿದ್ರಿಂದ ಜಾತಿ ಅಂತ ಹೇಳಿದ್ರೆ ನಾವು ಮಾಡ್ಕೊಂಡಿರುವಂತದ್ದು. ಹೌದು, ಹುಟ್ಟಿದಿಂದ ಜಾತಿ ಅಂತ ನಾವು ಮಾಡಿರುವಂತದ್ದು ಶಾಸ್ತ್ರಗಳಲ್ಲಿ ಎಲ್ಲಿಯೂ ಇಲ್ಲ ಅದು. ಹೌದು, ನನ್ಗೆ ಗೊತ್ತು ಆ ವಿಚಾರ. ಬಟ್ ಇದು ಬಂದಿದ್ದಕ್ಕೆ ನಾನು ಕ್ಲಾರಿಫೈ ಮಾಡ್ಕೊಂಡಿದ್ದೆ ಅಷ್ಟೇ. ಹೌದು, ಕರೆಕ್ಟ್. ಇದು ಗುಣ ಮತ್ತು ಕರ್ಮದ ಮೇಲೆನೆ, ಹುಟ್ಟಿನಿಂದ ಅಲ್ಲ. ಹರೇ ಕೃಷ್ಣ. ಯಾರು? ಅದು ಮಾತಾಜಿ, ಇವಾಗ ಹುಟ್ಟಿನಿಂದ ಇದು ಜಾತಕ ಅಂತೆಲ್ಲ ನೋಡ್ತಾರಲ್ಲ, ಅದು ನಿಜನ ಅದ್ರ ಪ್ರಕಾರ ನಡೆಯುವಂತದ? ಜಾತಕ ಅಂದ್ರೆ ಅಸ್ಟ್ರಾಲಜಿ ಎಲ್ಲಿವರೆಗೆ ಅಂತ ಹೇಳಿದ್ರೆ ಪ್ರಭುಪಾದ ಹೇಳುವಂತದ್ದು, ಈ ಜಾತಕ ಅಂತ ಹೇಳಿದ್ರೆ ಈ 3 ಗುಣಗಳು ಹಾಗೂ ನಮ್ಮ ಈ ಆದಿ ಭೌತಿಕ ಅಂದ್ರೆ ಪ್ಲಾನೆಟ್ಸ್ ಎಲ್ಲ ಕಂಟ್ರೋಲ್ ಮಾಡುವಂತದ್ದು ನಾವು ಈ 3 ಗುಣಗಳಲ್ಲಿ ಇರುವಾಗ ಆಗತ್ತಂತೆ. ಆದ್ರೆ ಈಗ ಕೃಷ್ಣ ಪ್ರಜ್ಞೆಯಲ್ಲಿ ಸೀರಿಯಸ್ ಇರೋರಿಗೆ ಜಾತಕ ಸಹ ನೋಡಲ್ಲ ಅಂತಂದ್ರೆ ತುಂಬಾ ಜನ ಅವರು ಜಾತಕ ನೋಡೋದೇ ಇಲ್ಲ. ಈಗ ವೈಷ್ಣವರು ಅಂತ ಹೇಳಿದ್ರೆ ಅವ್ರಿಗೆ ಯಾಕೆಂತ ಹೇಳಿದ್ರೆ ತುಂಬಾ ಜನಕ್ಕೆ ಆತರ ಎಕ್ಸ್ಪೀರಿಯನ್ಸ್ ಆಗಿದೆ. ಈಗ ಅದು ಭಕ್ತಿ ಸಿದ್ಧಾಂತ ಸರಸ್ವತಿ ಮಹಾರಾಜ್ ಅವರು ಸಹ ಕಲ್ತಿದ್ದಾರೆ. ಅಂದ್ರೆ ಅವರು ಅಸ್ಟ್ರಾಲಜಿಯಲ್ಲಿ ನೋಡುವಂತದ್ದು ಅದೆಲ್ಲ ಕಲ್ತಿದ್ರು, ಅವ್ರಿಗೆ ಎಲ್ಲ ಗೊತ್ತಿತ್ತು, ಅವರು ತುಂಬಾ ಪಂಡಿತರಾಗಿದ್ರು. ಆದ್ರೆ ಅವರಿಗೂ ಸಹ ಅಂದ್ರೆ ಅಂದ್ರೆ ಅವರ ಒಂದು ಉದಾಹರಣೆ ಅಂದ್ರೆ ಅವರಿಗೆ ಮದ್ವೆ, ಅವ್ರಿಗಲ್ಲ ಅಂದ್ರೆ ಅವರು ಒಬ್ರು ಸನ್ಯಾಸಿಗೆ ಒಬ್ರು ಹೇಳ್ತಾರಂತೆ, ಅವ್ರ ಅಂದ್ರೆ ಮದ್ವೆನೇ ಆಗಲ್ಲ ಮದ್ವೆ ಆಗಲ್ಲ ಅವನು ಮದ್ವೆ ಆಗ್ತಾನೆ ಅಂತೇಳಿ, ಮದ್ವೆ ಆಗ್ತಾನೆ ಅಂತೆಲ್ಲ ಇರುತ್ತೆ ಅವನ ಜಾತಕದಲ್ಲಿ. ಬಟ್ ಆದ್ರೆ ಅವ್ರ ಗುರುಗಳು ಹೇಳಿ, ಇವರು ಭಕ್ತಿ ಸಿದ್ಧಾಂತ ಸರಸ್ವತಿ ಹೇಳಿದ್ಮೇಲೆ ಅವರು ಸನ್ಯಾಸ ತಗೊಳ್ಳುವಂತದ್ದು. ಅವನು ಆಮೇಲೆ 20 ವರ್ಷ ಆದ್ಮೇಲೆ ಅದೇ ಒಂದು ಅಸ್ಟ್ರಾಲಜರ್ನ ಮೀಟ್ ಆಗುವಾಗ ಅವನಿಗೆ ಅವನ ಜಾತಕನೇ ಅವನು ಬೇರೆ ಹೇಳ್ತಾನ. ಸೊ ಅವರ ಜಾತಕನೇ ಬೇರೆ ಆಗಿದೆ. ಅವ್ರಿಗೆ ಆಶ್ಚರ್ಯ ಆಗತ್ತಂತೆ. ಅಂದ್ರೆ
ಅವನು ಮದುವೆ ಆಗಿ ನೀನು ಮದುವೆ ಜೀವನದಲ್ಲಿ ಹೀಗಿರುತ್ತೆ ಅವನು ಏನೇನೋ ಹೇಳಿರ್ತಾನೆ, ಬಟ್ ಅದಕ್ಕೆ ಸರಿಯಾಗಿ ಅದು ಉಲ್ಟಾ ಆಗಿರುತ್ತೆ. ಅಂದ್ರೆ ಆತರ ಆಗಿರಲ್ಲ ಅವರ ಜೀವನದಲ್ಲಿ. ಸೊ ಹಾಗಾಗಿ ಈ ಗ್ರಹಗತಿಗಳೆಲ್ಲ ಏನಿದೆ ಅದು ಭೌತಿಕವಾಗಿರುವಂತದ್ದು. ಅದನ್ನ ಈಗ ಮಾಯೆಯಿಂದ ಆಗುವಂತದ್ದು, ಅಂದ್ರೆ ಕಂಟ್ರೋಲ್ ಮಾಡುವಂತದ್ದು. ಬಟ್ ಅದರಿಂದ ಆ ಈ ಕೃಷ್ಣ ಪ್ರಜ್ಞೆಯಲ್ಲಿ ಬಂದವರಿಗೆ ಆಮೇಲೆ ಜಾತಕ ನೋಡ್ಬೇಕು ಅಂತ ಇಲ್ಲ. ಅಂತಂದ್ರೆ ಜಾತಕದ ಪ್ರಕಾರ ಗ್ರಹಗತಿಗಳು ಸಹ ಏನನ್ನು ಮಾಡಲ್ಲ. ಅದೆಲ್ಲ ಅಂದ್ರೆ ಕೃಷ್ಣನ ಆಜ್ಞೆಯಲ್ಲಿ ನಡೆಯುವಂತದ್ದಲ್ವಾ. ಸೊ ಹಾಗಾಗಿ ಕೃಷ್ಣನ ಪ್ರೊಟೆಕ್ಷನ್ ಅಲ್ಲಿ ಇದ್ದಾಗ ಯಾವ ಗ್ರಹಗಳು ನಮಗೆ ಏನೋ ಒಂದು ತೊಂದರೆ ಕೊಡಕ್ಕೆ ಸಾಧ್ಯ ಇಲ್ಲ ಅಂತ. ಅಲ್ಲ ಇವಾಗ ಕೆಲವು ನಿಜ, ಅದು ಇರೋದು ಹೌದು. ಆದ್ರೆ ಅದು ಯಾರಿಗೆ ಅಂತ ಹೇಳಿದ್ರೆ ಈ ಜನರಲ್ ಆಗಿ ಎಲ್ಲರಿಗೂ ಅಪ್ಲೈ ಆಗುತ್ತೆ, ಅದು ಜಾತಕ ಆಗುವಂತದ್ದು. ಆದರೆ ಇದ್ರಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಮಾಡುವಾಗ ಅದು ಅಪ್ಲೈ ಆಗಲ್ಲ ಅಂತ ಹೇಳಿ. ಓಕೆ ಮಾತಾಜಿ. ಓಕೆ, ಹರೇ ಕೃಷ್ಣ. ಹರೇ ಕೃಷ್ಣ. ಅಂತ ಹೇಳಿದ್ರೆ ಈಗ ವೇದಗಳಲ್ಲಿ ಎಲ್ಲ ಮಾಡ್ಕೊಂಡ್ ಬರ್ತಾರಲ್ಲ, ಪೂಜೆ ಮಾಡಿ ಅದಕ್ಕೆ ಒಂದು ಸರಿಯಾದ ಬರುವಂತದ್ದು ಅಂದ್ರೆ ಸಿಗುತ್ತೆ ಅವರಿಗೆ ಪುಣ್ಯಗಳು ಆ ಒಂದು ಯಾಗಗಳನ್ನ ಮಾಡಿ ಅದಕ್ಕೆ ಸರಿಯಾದ ಒಂದು ಫಲಗಳು ಸಿಗುವಂತದ್ದು. ಹಾಗೆ ಅವರು ಅಥವಾ ಶ್ರೀಮಂತರಾಗಕ್ಕೆ ಸಹ ಒಂದು ಕೆಲವೊಂದು ಪೂಜೆಗಳನ್ನ ಮಾಡುವಂಥದ್ದು. ಇದೆಲ್ಲಾನು ಫಲಾಫಲ ಅಪೇಕ್ಷಿತ ಕರ್ಮಗಳು. ಸೊ ನಾವು ಇದನ್ನ ನೋಡಿದೀವಿ ಹೇಗೆ ನೃಗ ಮಹಾರಾಜ ಸಹ ಅದೇ ರೀತಿ ಮಾಡ್ತಾ ಇದ್ದದ್ದು. ಅಂದ್ರೆ ಅವನು ದಾನ ಧರ್ಮವನ್ನ ಮಾಡ್ತಾ ಇದ್ದಿದ್ದು ಅದರಿಂದ, ಅಂದ್ರೆ ಯಾವುದೇ ಒಂದು ಲಾಭಕ್ಕೋಸ್ಕರ ಮಾಡುವಂತದ್ದು. ಸೊ ಬರುವಂತದ್ದು ನಿಜನೇ, ಅದು ಮಾಡಿ ಅದು ಸಿಗುವಂತದ್ದು. ಸೊ ಜಾತಕದಲ್ಲಿ ದೋಷ ಇರುತ್ತೆ ಅಂತ ಎಲ್ಲ ಹೇಳಿರ್ತಾರಲ್ಲ, ಈ ದೋಷ ಪರಿಹಾರಕ್ಕೆ ಇಂಥ ದೇವತೆನ ಪೂಜೆ ಮಾಡ್ಬೇಕು. ಹೌದು, ಅದು ಆಗತ್ತೆ. ಅದೇ ಈಗ ಕೃಷ್ಣ ಕೂಡ ಹೇಳುವಂತದ್ದು ಈಗ ಈ ಇಹ ಜಗತ್ತಲ್ಲಿ ದೇವತೆಗಳನ್ನ ಪೂಜೆ ಮಾಡಿದ್ರೆ ಅವರಿಗೆ ಬೇಗವಾಗಿ ಬೇರೆದೆಲ್ಲ ಸಿಗುವಂತದ್ದು ಅಂತ ಹೇಳಿದ್ರೆ, ಬಟ್ ಆದ್ರೆ ಅದೆಲ್ಲ ಐಹಿಕವಾದದ್ದು. ಅದು ಸ್ವಲ್ಪ ಟೈಮ್ ಇರುವಂತದ್ದು. ಅದ್ರ ನಮ್ ಪರ್ಮನೆಂಟ್ ಅಲ್ಲ. ನಾವ್ ಎಷ್ಟು ದಿನ ಇರ್ತೀವಿ ಅಥವಾ ಹಾಗೂ ಪರ್ಮನೆಂಟ್ ಅಲ್ಲ. ಅಂದ್ರೆ ಸ್ವಲ್ಪ ಟೈಮ್ ಇರುವಂತದ್ದು, ಮತ್ತೆ ನಾವು ಮತ್ತೆ ಮೊದ್ಲಿನ ತರನೇ ಆಗುವಂತದ್ದು. ಅದೆಲ್ಲ ಕ್ಷಣಿಕವಾದದ್ದು, ಅಂದ್ರೆ ಪರ್ಮನೆಂಟ್ ಆಗಿರುವಂತದ್ದಲ್ಲ ಅಂತ ಹೇಳಿ. ಬರುವಂತದ್ದು ಹೌದು, ದೇವತೆಗಳನ್ನ ಮಾಡಿದ್ರೆ ಇಲ್ಲ ಅಂತ ಹೇಳಿಲ್ಲ. ಕೃಷ್ಣ ಸಹ ಅದನ್ನೇ ಹೇಳಿರುವಂತದ್ದು. ಕಾಂಕ್ಷತ ಕರ್ಮಣ ಸಿದ್ಧಿಂ ಯಜಂತೆ ಅನ್ಯ ದೇವತಾ ಅಂತ ಹೇಳ್ಬಿಟ್ಟು. ಆಗಲ್ಲ ಮಾತಾಜಿ. ಇವಾಗ ಇಂಥ ದೇವತೆಗಳನ್ನ ಪೂಜೆ ಮಾಡ್ಬೇಕು ಅಂತ ಒಂದು ಜಾತಕದಲ್ಲಿ ಇರುತ್ತೆ. ನಾವು ಡೈರೆಕ್ಟ್ ಆಗಿ ಕೃಷ್ಣನ ಪ್ರಜ್ಞೆನಲ್ಲೇ ಕೃಷ್ಣನ ಮಹಾಮಂತ್ರ ಹೇಳ್ಕೊಂಡ್ ಬಂದಾಗ ಆ ದೋಷನ ಪರಿಹಾರ ಮಾಡ್ಕೋಬಹುದಲ್ವಾ? ಹೌದು ಹೌದು ಹೌದು, ಅದನ್ನೇ ಕೃಷ್ಣ ಹೇಳ್ತಾ ಇರೋದು. ಅದೇ ಕೃಷ್ಣ ಹೇಳ್ತಾನಲ್ವಾ, ನಾವ್ ಹಿಂದಿನ ಅಧ್ಯಾಯದಲ್ಲಿ ನೀವು ನೋಡಿದ್ರೆ ಕೃಷ್ಣ ಹೇಳುವಂತದ್ದು ಯಜಂತೆ ಅವಿಧಿ ಪೂರ್ವಕಂ, ಅಂದ್ರೆ ಬೇರೆ ದೇವತೆಗಳನ್ನ ಪೂಜೆ ಮಾಡೋರು ಸಹ ನನ್ನನ್ನೇ ಪೂಜೆ ಮಾಡುತ್ತೆ. ಯಾಕಂದ್ರೆ ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ, ಯಾಯನೇ ಮಾಡಿದ್ರು ಅದು ಕೃಷ್ಣನಿಗೆ ಸಲ್ಲುವಂಥದ್ದು ಇಂಡೈರೆಕ್ಟ್ ಆಗಿ. ಆದ್ರೆ ಅವರು ಅವಿಧಿ ಪೂರ್ವಕ ಮಾಡ್ತಾ ಇದ್ದಾರೆ, ಅಂದ್ರೆ ವಿಧಿ ಪೂರ್ವಕವಾಗಿ ಮಾಡ್ತಾ ಇಲ್ಲ, ಸರಿಯಾದ ದಾರಿಯಲ್ಲಿ ಅವರು ಪೂಜೆ ಮಾಡ್ತಾ ಇಲ್ಲ. ನನ್ನನ್ನೇ ಮಾಡ್ಬೋದು ಅಂತಾನೆ ಕೃಷ್ಣ ಯಾವಾಗ್ಲೂ ಹೇಳುವಂತದ್ದು. ಕೃಷ್ಣನನ್ನೇ ಡೈರೆಕ್ಟ್ ಮಾಡಿದ್ರೆ ನಾವು ಬೇರೆ ಈಗ ಹೇಗೆ ಅಂದ್ರೆ ಈಗ ಯಸ್ಮಿನ್ ತುಷ್ಟೇ ಜಗತ್ತುಷ್ಟೇ. ಈಗ ನಾವು ಒಂದು ಗಿಡದ ಬುಡಕ್ಕೆ ನೀರ್ ಹಾಕಿದ್ರೆ ಎಲೆಗಳಿಗೆ ರೆಂಬೆಗಳಿಗೆ ಬೇರೆ ನೀರ್ ಹಾಕುವ ಅವಶ್ಯಕತೆ ಇಲ್ಲ. ಸೊ ದೇವತೆಗಳೆಲ್ಲ ಆಟೋಮೆಟಿಕ್ ಆಗಿ ಸ್ಯಾಟಿಸ್ಫೈ ಆಗುವಂತದ್ದು ಕೃಷ್ಣನ ನಾವು ಪೂಜೆ ಮಾಡಿದ್ರೆ. ಸೊ ಬೇರೆ ಏನು ಮಾಡೋ ಅವಶ್ಯಕತೆನೇ ಇಲ್ಲ. ನಾವು ಜಾತಕದಲ್ಲಿ ಬೇರೆ ಏನೇ ಇದ್ರು ಸಹ ಜಸ್ಟ್ ಕೃಷ್ಣನನ್ನ ಆರಾಧನೆ ಮಾಡಿದ್ರೆ ಸಾಕು ಅಂತ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಬೇರೆ ಯಾರ್ದು ಪ್ರಶ್ನೆ ಇದೆಯಾ? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ, ಹೇಳಿ. ಹರೇ ಕೃಷ್ಣ. ಇದು ನೆಕ್ಸ್ಟ್ ಲೆವೆಲ್ 2ಗೆ ರಿಜಿಸ್ಟರ್ ಎಲ್ಲ ಆಗೋದು ಲಾಸ್ಟ್ ಅಲ್ಲಿ ಹೇಳ್ತಾ ಎಲ್ಲ ಲಾಸ್ಟ್ ಕ್ಲಾಸ್ ಅದು ಗ್ರೂಪ್ ಅಲ್ಲಿ ಹಾಕ್ತೀನಿ. ಅದು ಓಪನ್ ಆಗಿಲ್ಲ ಈಗ ಇನ್ನು. ಅದು ಶೇರ್ ಮಾಡ್ತೀನಿ ನಾನು ಗ್ರೂಪ್ ಅಲ್ಲಿ. ಖಂಡಿತ. ಓಕೆ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಈಗ ಎಲ್ಲರೂ ಹರೇ ಕೃಷ್ಣ ಹೇಳ್ತಾ ಇದ್ದೀರಾ? ಎಷ್ಟು ಜನ ಹೇಳ್ತಾ ಇದ್ದೀರಾ? ಅಟ್ಲೀಸ್ಟ್ 1 ರೌಂಡ್ ಹ್ಯಾಂಡ್ ರೈಸ್ ಮಾಡ್ಬೋದಾ? 1 ರೌಂಡ್ ಹರೇ ಕೃಷ್ಣ ಯಾರು ಹೇಳ್ತಾ ಇದ್ದಾರೆ? ಓಕೆ ಓಕೆ. ಹರೇ ಕೃಷ್ಣ. ಹರೇ ಕೃಷ್ಣ. ಹ್ಯಾಂಡ್ ರೈಸ್ ಮಾಡಿ ಯಾರ್ಯಾರು. ಆದಿತ್ಯ, ಓಕೆ. 16 ರೌಂಡ್, ಓಕೆ. ಓ ಹರಿ ಬೋಲ್. ಎಸ್ ಎಸ್ ಎಸ್. ಓಕೆ. ಬೇರೆಯವರು ಬೇರೆ ಯಾರು ಮಾಡ್ತಾ ಇಲ್ವಾ? ದಯವಿಟ್ಟು ಮಾಡಿ. ಓಕೆ. ಶೀಲಾ ಮಾತಾಜಿ 16 ರೌಂಡ್, ವೆರಿ ಗುಡ್. ಮಧುಸೂದನ್ 4 ರೌಂಡ್, ಹರಿ ಬೋಲ್, ವೆರಿ ಗುಡ್.
ಸುನೀತಾ ಮಾತಾಜಿ ಹರಿ 16 ರೌಂಡ್. ಶೀಲಾ ಶಮೀನಾ ಅಲ್ವಾ? 12 ರೌಂಡ್. ಎಷ್ಟು ಮಾತಾಜಿ? ಶಮೀನಾ 12. ಓ ಹರಿ ಬೋಲ್, ವೆರಿ ಗುಡ್. ಯಾ ಓಕೆ, ಎಲ್ಲರೂ ಮಾಡಿ ಖಂಡಿತ ಪ್ಲೀಸ್ ದಯವಿಟ್ಟು ಅಟ್ಲೀಸ್ಟ್ 1 ರೌಂಡ್ ಆದ್ರೂ ಸ್ಟಾರ್ಟ್ ಮಾಡಿ. ಇನ್ನು ಸ್ಟಾರ್ಟ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ, ಅಂದ್ರೆ ಈಗ ನಾವು ಏನೇ ಹೇಳಿದ್ರು ಸಹ ಅದು ಜಸ್ಟ್ ನಿಮಗೆ ಅದು ನಮಗೆ ಪ್ರಾಪರ್ ಆಗಿ ಅಂಡರ್ಸ್ಟ್ಯಾಂಡಿಂಗ್ ಆಗ್ಬೇಕಿದ್ರೆ ನಾವು ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡಿದ್ರೆ ಮಾತ್ರ ಸಾಧ್ಯ. ಸೊ ಇಲ್ಲಾಂದ್ರೆ ಜಸ್ಟ್ ಇದು ಹೇಗೆ ಅಂದ್ರೆ ಮಾಯವಾದಿಗಳ ಫಿಲಾಸಫಿ ತರ ಆಗುತ್ತೆ, ಅಂದ್ರೆ ಜಸ್ಟ್ ಮೆಂಟಲ್ ಸ್ಪೆಕ್ಯುಲೇಷನ್ ಅಷ್ಟೇ. ಅಂದ್ರೆ ನಾವು ರಿಯಲೈಸ್ ಆಗಲ್ಲ ಅದು ನಮಗೆ. ಆ ಜ್ಞಾನವನ್ನ ಕ್ಲಿಯರ್ ಆಗಿ ನಮಗೆ ರಿಯಲೈಸೇಷನ್ ಆಗ್ಬೇಕಾದ್ರೆ ನಾವು ಹರೇ ಕೃಷ್ಣ ಮಹಾಮಂತ್ರ ಹೇಳ್ಬೇಕು. ಓಕೆ, ಕ್ಲೋಸ್ ಮಾಡೋಣ ಆಗಿದ್ರೆ. ಯಾರ್ದು ಪ್ರಶ್ನೆ ಇಲ್ಲ ಅಂತ ಹೇಳಿದ್ರೆ ಓಕೆ, ಎಲ್ಲರೂ ಒಟ್ಟಿಗೆ 3 ಸರಿ ಹರೇ ಕೃಷ್ಣ ಹೇಳೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ಲರಿಗೂ. ಹರೇ ಕೃಷ್ಣ, ಧನ್ಯವಾದಗಳು. ಹರೇ ಕೃಷ್ಣ, ಹರೇ ಕೃಷ್ಣ, ಹರೇ ಕೃಷ್ಣ, ಹರೇ ಕೃಷ್ಣ, ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ, ಹರೇ ಕೃಷ್ಣ, ಹರೇ ಕೃಷ್ಣ, ಹರೇ ಕೃಷ್ಣ, ಧನ್ಯವಾದಗಳು.